ಕಲಾ ಪ್ರಕಾರಗಳು ಜನಜಾಗೃತಿಯ ಮಾಧ್ಯಮಗಳಾಗಿಯೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯವಹರಿಸಿದ್ದನ್ನು ನಾವು ಕಾಣುತ್ತೇವೆ. ಭಾರತೀಯ ಲಲಿತ ಕಲೆಗಳಲ್ಲಿ ಯಕ್ಷಗಾನ ಕೂಡ ಒಂದು. ಇದು ಕರಾವಳಿ ಕರ್ನಾಟಕದ ಪ್ರಮುಖವಾದಂತಹ ಒಂದು ಪ್ರಭಾವಿ ಕಲೆ. ಇದರ ಮೂಲಕವಾಗಿ ಅನೇಕ ಪೌರಾಣಿಕ ಪ್ರಸಂಗಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಬಹಳ ಕಾಲದಿಂದ ನಡೆಯುತ್ತಾ ಇದೆ. ತೆಂಕು, ಬಡಗು, ಬಡಾಬಡಗು ಎನ್ನುವಂತಹ ತಿಟ್ಟುಗಳ ಮೂಲಕವಾಗಿ ಯಕ್ಷಗಾನದ ಆಟಕೂಟಗಳು ಇವತ್ತು ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥದ್ದು. ಈ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ವಿಶೇಷವಾದಂಥ ಸಂದೇಶಗಳನ್ನು ಮುಟ್ಟುವಂಥ ಪ್ರಯತ್ನಗಳನ್ನು ಕೂಡ ನಾವು ಈ ಹಿಂದೆ ಮಾಡಿದ್ದುಂಟು. ಮಾರಕ ರೋಗ ಏಡ್ಸ್ ಅದು ಬಂದಂತಹ ಸಂದರ್ಭದಲ್ಲಿ ಘೋರ ಮಾರಕ ಎನ್ನುವಂಥ ಪ್ರಸಂಗ ರಚನೆಯನ್ನು ಮಾಡಿ ಆ ಮೂಲಕ ನಾವು ಜನಜಾಗೃತಿಯನ್ನು ಮೂಡಿಸಿದ್ದೇವೆ. ಗುನ್ಯಾಸುರ ಕಾಳಗ ಎನ್ನುವಂಥ ಒಂದು ಪ್ರಸಂಗ ಮಾಡಿ ಚಿಕುನ್ಗುನ್ಯ ರೋಗದ ಬಗ್ಗೆ ಪ್ರತಿಬಂಧಕದ ಸಂದೇಶವನ್ನು ಕೂಡ ಕೊಟ್ಟಿದ್ದೇವೆ. ಪರಿಸರ ಜಾಗೃತಿಯ ಸಾವಯವ ವಿಜಯ ಎನ್ನುವಂಥ ಪ್ರಸಂಗಗಳನ್ನು ಮಾಡಿದ್ದೇವೆ. ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ಕ್ರಾಂತಿಗಾಳೆ ಎನ್ನುವಂಥ ಪ್ರಸಂಗಗಳನ್ನು ಕೂಡ ನಮ್ಮ ತಂಡ ಮಾಡಿದೆ. ಈ ಒಂದು ಹಿನ್ನೆಲೆಯೊಳಗೆ ಈ ಒಂದು ಈಗ ಜಗತ್ತನ್ನೇ ಕಾಡ್ತಾ ಇರುವಂತಹ ಮಹಾಮಾರಿ ಅದು ಕೊರೋನಾ, ಅದರ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಒಂದು ಪ್ರಯತ್ನವನ್ನು ಸಮಾನ ಮನಸ್ಕರಾದಂತಹ ನಮ್ಮ ಕೆಲವು ಕಲಾವಿದರು ಸೇರಿಕೊಂಡು ನಾವೊಂದು ಪ್ರಸಂಗ ರಚನೆಯನ್ನು ಮಾಡಿದ್ದೇವೆ. ಅದರ ಒಂದು ಕಥಾ ಸಂಯೋಜನೆಯನ್ನು ನಾನು ಭಾಸ್ಕರ್ ರೈ ಕುಕ್ಕೊಳ್ಳಿ ಮಾಡಿದ್ದೇನೆ. ಅದರ ಪ್ರಸಂಗ ರಚನೆಯನ್ನು ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ಅವರು ಮಾಡಿದ್ದಾರೆ. ಇದನ್ನೊಂದು ತಾಳಮದ್ದಲೆಯ ರೂಪದಲ್ಲಿ ಪ್ರಸ್ತುತಪಡಿಸುವಂಥ ಒಂದು ಕೆಲಸವನ್ನು ತೊಕ್ಕೊಟ್ಟಿನ ಪೊಸಕಿರಲ್ ಎನ್ನುವಂತಹ ಮಾಧ್ಯಮದ ಮಿತ್ರರಾದಂಥ ವಿದ್ಯಾಧರ ಶೆಟ್ಟಿಯವರು ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಅದನ್ನಿವತ್ತು ಸಾದರಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಬಯಲಾಟದ ರೂಪದಲ್ಲಿಯೂ ಮಾಡುವುದಕ್ಕೆ ಸಾಧ್ಯ. ಆದರೆ ನಮ್ಮಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮ ಇರುವುದರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಇದನ್ನು ನಾವು ಸಾಮಾಜಿಕ ಜಾಲಗಳ ಮೂಲಕ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕನುಗುಣವಾಗಿ ಯಕ್ಷಗಾನದ ತಾಳಮದ್ದಳೆಯ ರೂಪದಲ್ಲಿ ಕೊರೋನಾಸ್ತ್ರ ಎನ್ನುವಂಥ ಈ ಪ್ರಸಂಗವನ್ನು ನಾವು ಸಾದರಪಡಿಸಿದ್ದೇವೆ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯನ್ನು ಕೊಡುವುದಕ್ಕೆ ಬೇಕಾಗಿ ಪುರಾಣ ಕಾಲದ ಮಹಾಭಾರತದ ನಾರಾಯಣಾಸ್ತ್ರ ಪ್ರಸಂಗವನ್ನು ತಗೊಂಡಿದ್ದೇವೆ. ಅದಕ್ಕೂ ಇದಕ್ಕೂ ಒಂದು ರೀತಿಯ ಹೊಂದಾಣಿಕೆ ಆಗುವುದರಿಂದ ನಾರಾಯಣಾಸ್ತ್ರ ಕೊರೋನಾಸ್ತ್ರ ಎನ್ನುವ ಹೆಸರಿನ ಈ ಪ್ರಸಂಗವನ್ನು ಜನಜಾಗೃತಿಯ ಉದ್ದೇಶದಿಂದ ನಾವು ಸಾದರಪಡಿಸಿದ್ದೇವೆ. ನಮ್ಮ ಪ್ರಥಮ ಪ್ರಯೋಗ ಬೇಕಾದಷ್ಟು ಲೋಪಗಳು ಇರಬಹುದು, ಆದರೆ ಕೊರೋನಾ ರೋಗದ ಕುರಿತಾದಂತಹ ಒಂದು ಜನಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನದಲ್ಲಿ ಸ್ವಲ್ಪಕ್ಕಾದರೂ ಇದು ಪರಿಣಾಮ ಬೀರಿದರೆ ನಮ್ಮ ಪ್ರಯತ್ನ ಅದು ಸಾರ್ಥಕ ಅಂತ ತಿಳಿಯುತ್ತಾ ಸಹೃದಯರಾದಂತಹ ಎಲ್ಲ ವೀಕ್ಷಕ ಬಂಧುಗಳು, ಶ್ರೋತೃ ಬಾಂಧವರು ಇದನ್ನು ಒಂದು ರೀತಿಯ ಎಚ್ಚರಿಕೆಯ ನೆಲೆಯಲ್ಲಿ ಜನಜಾಗೃತಿಯ ಒಂದು ಕಲಾ ಮಾಧ್ಯಮವಾಗಿ ಸ್ವೀಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ನಮ್ರ ಪ್ರಾರ್ಥನೆ.
ರಕ್ಷಿಸು ತಂದೆ ರಕ್ಷಿಸು. ಲೋಕದಲ್ಲೆಲ್ಲ ಹರಿಯ ಮಾಯೆಯ ಲೀಲೆಯಡಿಯಲ್ಲಿ ನಾವೆಲ್ಲರೂ ಬಂಧಿತರಾದವರೇ ಸಹಜ. ಧರ್ಮಕ್ಷೇತ್ರ ಕುರುಕ್ಷೇತ್ರ. ಈ ಕುರುಕ್ಷೇತ್ರದ ಬಗೆಗಾಗಿ, ಈ ರಣಧಾರುಣಿಯ ಬಗೆಗಾಗಿ ಇದುವರೆಗೆ ನಡೆದಂಥ 15 ದಿವಸಗಳ 14 ದಿನ ಕಳೆದು 15ನೇ ದಿನದ ಈ ಘನಘೋರವಾದಂಥ ಸಂಗ್ರಾಮವೇ ಸಾಕ್ಷಿ. ದಿನವೊಂದಕ್ಕೆ 10 ಸಹಸ್ರ ಮುಕುಟಧಾರಿಗಳ ಶಿರಚ್ಛೇದನವನ್ನು ಗೈದು ಶರಶಯ್ಯೆಯಲ್ಲಿದ್ದಾರೆ ಭೀಷ್ಮಾಚಾರ್ಯರು. ರಣೋತ್ಸಾಹದಿಂದ ಮುಂದಡಿಯಿಟ್ಟಂತಹ 11 ಅಕ್ಷೋಹಿಣಿ ಸೈನ್ಯದ ಬಲದಿಂದ ಏನನ್ನು ಸಾಧಿಸುತ್ತೇವೆ ಎಂದು ಮುಂದಡಿಯಿಟ್ಟಂತಹ ನಮ್ಮೊಡೆಯ ಸುಯೋಧನನ ಆ ವಾಂಛೆಯನ್ನು ಈಡೇರಿಸುವುದಕ್ಕಾಗಿ ಆತನಿಗೆ ಜೊತೆಯಾಗಿ ಹೊರಟವರು ನಾವು. ಜೊತೆಯಾಗಿಯೇ ಕುರುಕ್ಷೇತ್ರದಲ್ಲಿ ನಮ್ಮ ತನುವನ್ನು ಅವನಿಗೆ ಕಾಣಿಕೆಯಾಗಿ ನೀಡಿದವರು. ಸಹಸ್ರಾರು ಮಂದಿ ತನ್ನ ತನುವನ್ನೇ ಹಸುವನ್ನು ನೀಗಿಸುವುದರ ತೆಲದಲ್ಲಿ ಸಮರ್ಪಿಸಿದರೆ, ನಮ್ಮ ಕಸುವನ್ನು ಸಮರ್ಪಿಸಿಕೊಂಡು ಬಂದಿದ್ದೇವೆ. 10ನೇ ದಿವಸದ ಯುದ್ಧದಲ್ಲಿ ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರನ್ನು ಕಂಡಾಗ, ತದನಂತರ ಸಂಗ್ರಾಮದ ಒಂದು ಸಾರಥ್ಯವನ್ನು ಹಿಡಿದವರು ನಮ್ಮ ಅಯ್ಯ ದ್ರೋಣಾಚಾರ್ಯರು. ಹೆಮ್ಮೆಯಾಗುತ್ತಾ ಇದೆ, ನನಗೆ ಹೆಮ್ಮೆಯಾಗುತ್ತಾ ಇದೆ. ಜಿಹ್ವಾಗ್ರೆ ಚತುರೋ ವೇದ ಕರಗ್ರೆ ಸಶರಂ ಧನುಃ ಉಭಯೇ ದ್ರೋಣ ಸಮರ್ಥಂ ಶಾಪಾದಪಿ ಶರಾದಪಿ. ಶುದ್ಧ ಬ್ರಾಹ್ಮಣನಾಗಿ ಜಿಹ್ವೆಯ ತುದಿಯಲ್ಲಿ ಸರಸ್ವತಿಯನ್ನೇ ನೆಲೆಗೊಳಿಸಿ ಶಾಪ ರೂಪದಲ್ಲಿ ಎಂಥವರನ್ನು ನಿಗ್ರಹಿಸುವುದಕ್ಕೂ ತನ್ಮುಖೇನ ಅನುಗ್ರಹಿಸುವುದಕ್ಕೂ ಸಾಧ್ಯ ಇದ್ದವರು ನಮ್ಮಯ್ಯ. ಅಷ್ಟು ಮಾತ್ರವಲ್ಲ, ಈ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಎದುರು ಬದುರಾಗಿ ನಿಂತಹ ಕೌರವ ಪಾಂಡವರಿಗೆ ಧನುರ್ವಿದ್ಯೆಗೆ ದಾತಾರರು ಯಾರು ಕೇಳಿದ್ರೆ ನಮ್ಮಯ್ಯ. ಅಂತಹ ಅಯ್ಯ ನನ್ನನ್ನು ಕಾಯ್ದ ಪರಿ, ನನ್ನನ್ನು ಪೋಷಿಸಿದ ಪರಿ, ಅದರೊಂದಿಗೆ ಕಷ್ಟವನ್ನು ಅಗ್ನಿಯೋಪಾದಿಯಲ್ಲಿ ನುಂಗಿ ಧರ್ಮಕ್ಕೆ ತನ್ನ ಬದುಕನ್ನು ತೆತ್ತು ದಾಸ್ಯದೋಪಾದಿಯಲ್ಲಿ ಗುರುತತ್ವವನ್ನು ಮುಂದಡಿಯಿಟ್ಟಂತ ಆ ಪುಣ್ಯಾತ್ಮನಿಗೆ ಇವತ್ತು ಹಸುನೀಗಿದಂತಹ ಹಸುವನ್ನು ತೆರುವಂತಹ ಸ್ಥಿತಿ ಒದಗಿ ಬಂತೆಂದರೆ ಏನು ಕಾರಣ ಎನ್ನುತ್ತಾ ಚಿಂತಿಸುತ್ತಾ ಮುಂದೆ 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 ಬಂದು ನೋಡಿದ್ದೇನೆ. ಏನನ್ನು ನೋಡುತ್ತಾ ಇದ್ದೇನೆ. ಅಯ್ಯಯ್ಯೋ, ಚಕ್ಷುದ್ವಯಗಳಲ್ಲಿ ಕಾಣುತ್ತಾ ಇದ್ದೇನೆ. ರಥ, ಶರೀರ ಎನ್ನುವಂತ ರಥದಲ್ಲಿ ಬ್ರಹ್ಮ ವರ್ಚಸ್ಸನ್ನ, ಕ್ಷಾತ್ರ ತೇಜಸ್ಸನ್ನು ನೆಲೆಗೊಳಿಸಿ ಅಧಟರ ಅಧಟನ್ನು ಮುರಿಯುವಲ್ಲಿ ಶತಗಜತ್ರಾಣಿಯಾಗಿ ಮುಂದಡಿಯಿಟ್ಟವರು ನಮ್ಮ ಅಪ್ಪಯ್ಯ. ಅಂತ ಅಪ್ಪಯ್ಯನ ಶರೀರವೆನ್ನುವಂತ ರಥ ಉಡಿಗಟ್ಟುವವರು ಯಾರು ಎನ್ನುವ ಬಗೆಗಾಗಿ ಇದುವರೆಗೆ
ಹುಟ್ಟಿರಲು ಸಾಧ್ಯವಿಲ್ಲ ಎನ್ನುವ ತೆರದಲ್ಲಿ ತನ್ನ ಶಸ್ತ್ರವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸಿದಂಥ ನನ್ನಪ್ಪಯ್ಯನಿಗೆ ಈ ಗತಿಯಾಯಿತೆ. ಅಯ್ಯಯ್ಯೋ ದುರ್ವಿಧಿಯೇ, ಏನಾಶ್ಚರ್ಯವಿದು! ರಥದೊಳಗೆ ಶಿರವನ್ನ ಸೀಳಿ ಛಿದ್ರವನ್ನಾಗಿಸಿದಂಥ ದೇಹವನ್ನು ಕಂಡಾಗ ನನ್ನಪ್ಪಯ್ಯನ ಸ್ಥಿತಿಗೆ, ಈ ಗತಿಗೆ ಕಾರಣರ್ಯಾರು ಎನ್ನುವುದನ್ನು ಚಿಂತಿಸಬೇಕಾಗುತ್ತದೆ. ಅಯ್ಯೋ ದೇವರೇ, ನನ್ನ ಅಪ್ಪಯ್ಯ ನಮ್ಮ ಮೇಲಿಟ್ಟಂತ ಪ್ರೀತಿಯನ್ನ ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗುತ್ತದೆ. ಬಡತನವೇ ಮೈದೆಳೆದು ನಿಂತ ತೆರದಲ್ಲಿ ದ್ರೋಣಾಚಾರ್ಯರ ಬದುಕಲ್ಲಿ ಸಂಕಷ್ಟವನ್ನೇ ಎದುರಿಸಿಕೊಂಡು ಬಂದರೂ ಕೂಡ ಆತನ ಬದುಕಿಗೆ ಕೃಪೆಯಾಗಿ ಕೃಪಿ ಎನ್ನುವಂತಹ ಪತ್ನಿಯನ್ನು ಪಡೆದು ಆಕೆಯ ಪುಣ್ಯಗರ್ಭದಲ್ಲಿ ಹುಟ್ಟಿದವ ನಾನು ಅಶ್ವತ್ಥಾಮ. ಕಡು ಬಡತನದಲ್ಲಿ ಇದ್ದರೂ ಕೂಡ ಯಾವುದೇ ಕಾರಣಕ್ಕೆ ಇನ್ನೊಬ್ಬರೆದುರು ಸಣ್ಣವರಾದವರಲ್ಲ ನಮ್ಮಪ್ಪಯ್ಯ. ಛೇ 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 ಛೇ, ಹಾಲನ್ನುಣಿಸಬೇಕಾದಂಥ ನನಗೆ ಹಾಲು ಬೇಕೆಂದ ಕ್ಷಣ ಹಿಟ್ಟನ್ನೇ ಕಿರುಬೆರಳಿಗೆ ಬಟ್ಟೆಯನ್ನು ಸುತ್ತಿ ಅದನ್ನೇ ಹಾಲೆನ್ನುವ ರೀತಿಯಲ್ಲಿ ಭ್ರಮಿಸುವ ಪಾದಿಯಲ್ಲಿ ನನಗೆ ಉಣಿಸಿ ಸಾಕಿದಂಥ ನನ್ನಪ್ಪಯ್ಯ ನನಗೆ ಹಾಲು ಬೇಕೆಂದು ನಾನು ಹಠ ಹಿಡಿದಾಗ ಆ ಸತ್ಯವೇ ಅವರಿಗೆ ಇನ್ನೊಬ್ಬರಿಗೆ ಅಡಿಯಾಳಾಗುವಂಥ ಸ್ಥಿತಿಯಾಗುವುದಕ್ಕೆ ಕಾರಣನಾದವ ನಾನು. ಅದೇ ಕಾರಣದಿಂದಾಗಿ ನನ್ನಪ್ಪಯ್ಯನಿಗೆ ಈ ಸ್ಥಿತಿ ಒದಗಿತು. ಛೇ, ನನ್ನ ಅಪ್ಪಯ್ಯನ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ಹೃದಯದಲ್ಲಿ ಸಹಸ್ರ ಶೂಲಗಳಿಂದ ಇರಿದಂತ ಅನುಭವವಾಗುತ್ತಾ ಇದೆ. ಅಪ್ಪಯ್ಯ, ನಿನ್ನ ಸಾವಿಗೆ ಕಾರಣರು ಯಾರಾದರೇನು ಅಂತವರ ಶಿರವನ್ನ ಛೇದಿಸುವಂಥದ್ದು ನಿನ್ನ ಮಗನಾದಂಥ ನನ್ನ ಕರ್ತವ್ಯ. ಆದ್ದರಿಂದ ನಿನ್ನ ಮರಣಕ್ಕೆ ಕಾರಣರ್ಯಾರು ಎನ್ನುವ ಹಾಗೆ ಸಾರಥಿಯಲ್ಲಿ ಕೇಳಿದರೆ ಆತ ಹೇಳುವುದೇನು? ನನ್ನ ಪಿತನ ಶಿರಶ್ಛೇದವನ್ನು ಮಾಡಿರುವಂಥದ್ದು ಛೇ 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 ದೃಷ್ಟದ್ಯುಮ್ನ. ಅದೂ ಕೂಡ ದೃಷ್ಟದ್ಯುಮ್ನನ ಕೈಯಲ್ಲಿ ಹತರಾಗಬೇಕಂತಿದ್ರೆ ಹರಿಯ ಮಾಯೆ ಇಲ್ಲಿ ಆಟವನ್ನಾಡಿಸಿದೆ. ಧರ್ಮಾತ್ಮರು ಸತ್ಯಾತ್ಮರು ಎಂದುಕೊಂಡಂತ ಪಾಂಡವರಲ್ಲಿ ಜ್ಯೇಷ್ಠನೆನಿಸಿಕೊಂಡವ ಮಾಡಿರುವಂಥ ಅನ್ಯಾಯ ಏನನ್ಯಾಯ? ಛೇ, ಆತನ ಬಾಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸುಳ್ಳು ಹೇಳಿಸಿದನೆ. ಅಶ್ವತ್ಥಾಮ ಹತಾಗತಃ ನರನೋ ಕುಂಜರನೋ ಎನ್ನುವಂಥ ಮಾತನ್ನು ಉದ್ಘರಿಸುವಂಥ ಹೊತ್ತಿನಲ್ಲಿ ತನ್ನ ಪಾಂಚಜನ್ಯದ ಶಬ್ದವನ್ನು ಮೊಳಗಿಸಿ ನನ್ನ ಅಪ್ಪಯ್ಯನ ಕಣ್ಣು ಕಿವಿ ಜ್ಞಾನವನ್ನೇ ಕುರುಡರನ್ನಾಗಿಸುವಂಥ ತೆರದಲ್ಲಿ ಮಾಡಿ ಅಪ್ಪನ ಚಿತ್ತವನ್ನು ಮಗನ ಪ್ರೀತಿಯ ಮೇಲೆ ಭ್ರಮೆಗೊಳಪಡಿಸಿ ಛೇ ತನ್ನ ಕಾಯವನ್ನು ತೊರೆದು ನನ್ನನ್ನು ಹುಡುಕುವರೆ ಹೊರಟಂತ ಅಪ್ಪಯ್ಯನ ಶರೀರವನ್ನು ಛಿದ್ರವನ್ನಾಗಿಸುವುದಕ್ಕೆ ಕಾರಣ ನನಗೆ ಕಂಡದ್ದು ಬ್ರಹ್ಮಾಸ್ತ್ರವಲ್ಲ, ಅವರ ಬತ್ತಳಿಗೆಯಲ್ಲಿರುವಂಥ ಬೇರೆ ಯಾವುದೇ ಅಸ್ತ್ರವಲ್ಲ. ಇಲ್ಲಿ ಕಾಣುವಂಥದ್ದು ಧರ್ಮರಾಯನ ಧರ್ಮದ್ರೋಹ. ಅದಕ್ಕೆ ಬೆಂಬಲವಾಗಿ ನಿಂತದ್ದು ಹರಿಯ ಮಾಯೆ. ಈ ಹರಿಯ ಮಾಯೆಯಿಂದ ಕಟಿಬದ್ಧರಾಗಿರುವಂತಹ ಮಮ ಪ್ರಾಣಾಹಿ ಪಾಂಡವ ಎಂದುಕೊಂಡು ಮುಂದಡಿ ಇಟ್ಟಂತಹ ಆ ಕೃಷ್ಣನ ಕರುಣೆಗೆ ಒಳಪಟ್ಟಂತಹ ಪಾಂಡವರನ್ನು ಛಿದ್ರವನ್ನಾಗಿಸುವುದೇ ನನ್ನ ಧ್ಯೇಯ. ಅಂತ ಪಾಂಡವರನ್ನು ಛಿದ್ರವನ್ನಾಗಿಸಬೇಕಂತಿದ್ರೆ ಅವರಿಗೆ ಬಳಕೆ ಮಾಡಬೇಕಾಗಿರುವಂಥದ್ದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂಥ ಪ್ರತಿತಂತ್ರ. ನಾರಾಯಣನ ಅಪರಾವತಾರಿಯಾಗಿ ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವ ರೀತಿಯಲ್ಲಿ ಲೋಕದಲ್ಲಿ ಧರ್ಮ ಪ್ರತಿಷ್ಠಾಪನೆಗೆ ಬಂದಂಥ ಶ್ರೀಕೃಷ್ಣ ಅಧರ್ಮಕ್ಕೆ ಹೆಜ್ಜೆ ಇಡ್ತಾನಂತಾದ್ರೆ ಆ ನಾರಾಯಣನ ಮಾಯೆಯಲ್ಲಿ ಬಂಧಿತರಾಗಿರುವಂಥ, ನಾರಾಯಣನ ಪೋಷಣೆಯಲ್ಲಿ ಬಂಧಿತರಾಗಿರುವಂಥ ಪಾಂಡವರನ್ನು ಬಿಡಿ, ಸಕಲ ಪಾಂಡವ ಸೇನೆಯನ್ನು ಬಂಧಿಸುವುದಕ್ಕೆ ಇರುವಂಥದ್ದು ಒಂದೇ ಅಸ್ತ್ರ. ಜಡ
ಭಾಗ್ಯವೆಂದು ಕೊಂಡಾಡುತ್ತಾ ಇರುವಂಥ ಈ ನೆಲದಲ್ಲಿ 14 ದಿನಗಳವರೆಗೆ ನಾವು ಸರಿಯಾಗಿ ವೀಕ್ಷಿಸಿದರೆ ಕಾಣುವಂಥದ್ದು ಅಧರ್ಮವೇ ತಾಂಡವವಾಡಿರುವಂಥದ್ದು. ಅಲ್ಲಲ್ಲೊಂದು ಕಡೆ ನಮ್ಮಲ್ಲೂ ಎಡವಿ ಬಿದ್ದರೂ ಕೂಡ ನಡೆದಿರುವುದೇನು? ಚಕ್ರವ್ಯೂಹವನ್ನು ರಚಿಸಿ ನಮ್ಮಪ್ಪಯ್ಯ ಕುರುಸೇನೆಗೆ ಬೆಂಬಲವಾಗಿ ನಿಂತದ್ದನ್ನ ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ. ಹಾಗಿರುವಾಗ ಅಂತ ಅಪ್ಪಯ್ಯನ ಈ ಗತಿಗೆ ಕಾರಣರಾದಂತಹ ಆ ಪಾಂಡವರ ವಧೆಗಾಗಿ, ಪಾಂಡವರ ನಿರ್ನಾಮಕ್ಕಾಗಿ ನಾನು ನನ್ನ ಬತ್ತಳಿಕೆಯಿಂದ ನನ್ನ ಪಿತೃ ಸದೃಶವಾಗಿ ಸಿಗುವಂಥ ಅಸ್ತ್ರ, ಪಿತೃವಿನಿಂದ ಪ್ರಣೀತವಾಗಿ ಸಿಕ್ಕಿರುವಂಥ ಅಸ್ತ್ರ ಒಂದೇ ನಾರಾಯಣಾಸ್ತ್ರ. ಆ ನಾರಾಯಣಾಸ್ತ್ರವನ್ನು ಪ್ರಯೋಗಿಸುವ ಮುಖೇನ ಇಡೀ ಪಾಂಡವ ಸೇನೆಯನ್ನು, ಪಾಂಡವರನ್ನು ಸೇರಿಸಿ ಸರ್ವನಾಶಗೊಳಿಸಿ ಆ ಕೃಷ್ಣನಿಗೆ ಸರಿಯಾದಂಥ ಉತ್ತರವನ್ನು ಈ ಹೊತ್ತಿನಲ್ಲಿ ನಾನು ಸಲ್ಲಿಸುತ್ತೇನೆ. ಈ ಮುಖೇನ ಪಾಂಡವಾಸ್ತ್ರವನ್ನು, ಪಾಂಡವಾಸ್ತ್ರವನ್ನು ಕೌರವರ ಮುಖೇನ ಎಸೆದಂಥ ಶ್ರೀಕೃಷ್ಣನಿಗೆ ಈ ನಾರಾಯಣಾಸ್ತ್ರವನ್ನು ಎಸೆಯುವುದರ ಮುಖೇನ ಸರಿಯಾದಂಥ ಶಾಸ್ತಿಯನ್ನು ಮಾಡುವುದಕ್ಕೆ ಸನ್ನದ್ಧನಾಗಿದ್ದೇನೆ. ಈ ಅಶ್ವತ್ಥಾಮ ಚಿರಂಜೀವಿ ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಎತ್ತಿದ್ದೇನೆ ಧನುಸ್ಸನ್ನು, ಹಿಡಿದಂಥ ಕೈಯಲ್ಲಿ ಎತ್ತಿರುವಂಥ ನಾರಾಯಣಾಸ್ತ್ರವನ್ನು ಸಿಂಜಿನಿಗೆ ಹೂಡಿ ಕರ್ಣ ಪರ್ಯಂತ ಸೆಳೆದು ಹೊಡೆಯುತ್ತೇನೆ. ಅನುಭವಿಸ್ತೀರಿ ಇದರ ಪ್ರಸಂಗವನ್ನು ಅನುಭವಿಸ್ತೇನೆ. ಒಳಗಾದಾಗ ಮತ್ತೆ ಸಮಸ್ಥಿತಿಗೆ ಬರಬೇಕಿದ್ರೆ ಹಲವು ಸಮಯವೇ ಬೇಕಾಗುತ್ತದೆ. ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ಎಲ್ಲರೂ ಶಿರ ಬಾಗಲೇ ಬೇಕಲ್ಲ. ಪ್ರಪಂಚದ ರಾಜಾದಿರಾಜರೇ ಹೋರಾಡುತ್ತಾ ಇದ್ದಾರೆ, ಯೋಧಾದಿ ಯೋಧರೇ ಶ್ರಮಿಸುತ್ತಾ ಇದ್ದಾರೆ. ಯಾಕಾಗಿ? ತಮ್ಮ ಅಮೂಲ್ಯವಾದಂತಹ ಜೀವವನ್ನು ಉಳಿಸುವುದರೊಂದಿಗೆ, ಜಯವನ್ನು ಪಡೆಯುವುದರೊಂದಿಗೆ ಈ ಸ್ಥಿತಿಗೆ ಮುಕ್ತಾಯ ಹಾಡಬೇಕೆನ್ನುವಂತಹ ಹಂಬಲ ಇದೆ. ಆದರೆ ಪ್ರತಿಕೂಲವಾದಂತಹ ಕಾಲವಿಂದು ಮರಣ ಮೃದಂಗವನ್ನು ಬಾರಿಸಿದೆ. ಸಾವೇ ಸಂಭವಿಸುತ್ತಾ ಇದೆ. ಇಂತಹ ಸ್ಥಿತಿಗೆ ಯಾರು ಕಾರಣ ಎಂದು ಬೆಟ್ಟು ಮಾಡಿ ತೋರಿಸುವುದಿದ್ರೆ ಹಸ್ತಿನೆಯ ಅನಭಿಷಿಕ್ತನಾಗಿರುವಂತಹ ಕೌರವನೇ ಸರಿ. ಹೇಳುವುದಕ್ಕೆ ಸುಯೋಧನನಾಗಿದ್ದವನು ಬರಬರುತ್ತಾ ದುರ್ಯೋಧನನಾಗಿ ಹೋದನಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ ಷಡ್ ವೈರಿಗಳಿಗೆ ತನ್ನ ದೇಹದೊಳಗೆ ಆಶ್ರಯ ಕೊಟ್ಟ ಕಾರಣದಿಂದಾಗಿಯೇ ಈ ಸ್ಥಿತಿ ಒದಗಿತು. ಹೇಳುವವರು ಹೇಳುತ್ತಾರೆ ಹರಿಮಾಯೆ ಎಂದು. ಆದರೆ ಪಾಪಿ ಮಾಡಿದಂತಹ ಪಾಪಕ್ಕೆ ಫಲವನ್ನು ಅನುಭವಿಸಲೇಬೇಕಾಯಿತಲ್ಲ. ಯುದ್ಧ ಮಾಡುವುದಕ್ಕೆ ಉತ್ಸಾಹ ಇಲ್ಲದವ ಧರ್ಮರಾಯ. ಈ ಅರಮನೆಗಿಂತ, ಈ ರಾಜ್ಯ ಸಿರಿಗಿಂತ ಕಾಡೆ ಮೇಲು ಎಂದು ಪದೇ ಪದೇ ಹೇಳಿದರೂ ಕೂಡ ಕಾಲಕ್ಕೆ ತಾನೂ ಕೂಡ ಭಾಗಿ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲುಗೊಳ್ಳುವಂತಾಯಿತು. 10 ದಿನಗಳಲ್ಲಿ ಹೋರಾಟ ಮಾಡಿ ಆಚಾರ್ಯ ಭೀಷ್ಮರನ್ನು ಕಳಕೊಂಡ್ರೆ
15ನೆಯ ದಿನದ ಯುದ್ಧದಲ್ಲಿ ಉಭಯ ಕುಲ ಬಿಲ್ಲೋಜರಾಗಿರುವಂತಹ ಆಚಾರ್ಯ ದ್ರೋಣರನ್ನು ಕಳ್ಕೊಂಡಾಗ ಖೇದ ಉಂಟಾಗಿದೆ. ಯುದ್ಧ ಮುಗೀತದೆ, ಶಿಬಿರಕ್ಕೆ ಹೋಗುತ್ತೇವೆ ಎನ್ನುವಂತಹ ಸ್ಥಿತಿಗೆ ಅಶ್ವತ್ಥಾಮರು ರೇಗಿ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ್ರಲ್ಲ. ಸಾಕ್ಷಾತ್ ನಾರಾಯಣನೇ ನಮ್ಮ ಸೇನೆಯಲ್ಲಿದ್ದಾನೆ ಎನ್ನುವಂತಹ ಕಾರಣಕ್ಕಾಗಿ ನಾವು ನೆಮ್ಮದಿಯಲ್ಲಿರುವುದಕ್ಕಾಗುತ್ತದೆ. ಆಕಾಶದತ್ತ ನೋಡಿದರೆ ಮೇಘಮಾಲೆ ಕರಗಿ ಹೋಗಿದೆ, ಪಕ್ಷಿ ಸಂಕುಲ ಕಪ್ಪಾಗಿ ಧರೆಗೆ ಉರುಳುತ್ತಾ ಇದೆ, ಜಲ ರಾಶಿಗಳು ಬೇಯುತ್ತಾ ಇದೆ. ನಮ್ಮ ಸೇನೆಯವರೆಲ್ಲ ಸ್ತಂಭೀಭೂತರಾಗಿ ನಿಬ್ಬೆರಗಾಗಿ ಹೋಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ವನಾಶವಾಗುತ್ತದೆ ಎಂದು ನಾನು ಭಯಗೊಂಡವನಿದ್ದೇನೆ. ಕೃಷ್ಣನಲ್ಲೇ ಹೇಳದೆ ನಿರ್ವಾಹ ಇಲ್ಲ. ಭಗವಾನ್ 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 ಶ್ರೀಪತಿ ಭುವಿ ಜನ ವೃಂದ ಕಾಪಾಡುತ್ತ ಪೊರೆವ ಭುವಿ ಜನ ವೃಂದ ಕಾಪಾಡುತ್ತ ಪೊರೆವ ದೇವಾ ಕರುಣ ಸಮುದ್ರ ಪಾಪ ವಿನಾಶ ನೀ ಪೊರೆಯೋ ದೇವಾ ನೀನು ಅತಿ ಮೋಹದ ಕಾಡುತ್ತ ಹರದು ಅತಿ ಮೋಹದ ಕಾಡುತ್ತ ಹರಸಲು ಶ್ರೀಮತಿ ಭುವಿ ಜನ ವೃಂದವ ಕಾಪಾಡುತ್ತ ಪೊರೆವ ದೇವಾ ಶ್ರೀಪತಿಯೇ, ಧರ್ಮಜನ ಪ್ರಣಾಮಗಳು. ದೇವಾ, ವಂದಿಸಿಕೊಂಡಿದ್ದೇನೆ. ಗಾಬರಿಗೊಂಡಿದ್ದಿ? ಹೌದು, ಯುದ್ಧ ಬೇಡ ಬೇಡ ಎನ್ನುವಂಥ ಸ್ಥಿತಿಯಲ್ಲಿ ನಾನು ಯುದ್ಧಕ್ಕೆ ಬದ್ಧನಾಗಿದ್ದೇನೆ ಸ್ವಾಮಿ. ಯುಧಿಷ್ಠಿರ ಎನ್ನುವ ಹೆಸರನ್ನು ಹೊತ್ತವನೋ ಏನೋ. ಧಾರ್ತರಾಷ್ಟ್ರ ಪಾಂಡವರ ವಿರೋಧದ ರಹಸ್ಯವೇ ಇದು. ಹಾಂ, ಯುದ್ಧದ ಮನಸ್ಸಿಲ್ಲದ ಯುಧಿಷ್ಠಿರನಿಗೆ ಯುದ್ಧ ಹೇರಲ್ಪಟ್ಟಿದೆ. ಹೌದು, ಯುದ್ಧ ಬೇಕು ಬೇಕು ಅಂತ ಹಾ. ಬಯಸಿದ ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಬೇಡ ಎನ್ನುವ ಹಿರಿಯರಿದ್ದರು. ಹೌದು, ಇಬ್ಬರನ್ನು ಕಳ್ಕೊಳ್ಬೇಕಾಗಿ ಬಂತು. ಹೌದು ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ದೇನೆ. ಸ್ವಾಮಿ. ಭೀಷ್ಮ ದ್ರೋಣ ಇಬ್ಬರಿಂದ ಬರುವ ಆಪತ್ತು ಹಾಂ, ದೊಡ್ಡದು ಅಂತ ಗೊತ್ತಿತ್ತು. ಆದರೆ ಉತ್ತರಿಸಬಲ್ಲೆವು ಎನ್ನುವ ವಿಶ್ವಾಸ ಇತ್ತು. ಹೌದು, ಹಾಗೆ ಆಗಿದೆ ಕೂಡ. ಮುನ್ನಡಿ ಇಟ್ಟು ಸಾಧಿಸಿದ್ದೇವೆ. ಆದರೆ ಹೌದು. ಈ ಸ್ಥಿತಿಯನ್ನು ನೋಡ್ತಾ ಇದ್ದೇನಲ್ಲ, ಶಿಬಿರಕ್ಕೆ ವಿಶ್ರಾಂತಿಗೆ ಹೋಗಬೇಕಾದಂತಹ ಸ್ಥಿತಿಯಲ್ಲಿ ಮತ್ತೆ ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ದೇವ, ಮೇಘ ಬಿಟ್ಟು ಆಕಾಶವೇ ಕರಗಿ ಹೋಗಿದೆ. ಹೌದು. ಜೀವಜಾಲಗಳು ಹೌದು. ಒದ್ದಾಡ್ತಾ ಇವೆ. ಯೋಚಿಸಬೇಕಾದ ವಿಷಯವೇ. ರಾಗಿಗಳೆಲ್ಲ ವಿರಾಗಿಗಳಾದಾಗ ಈ ಸ್ಥಿತಿ ಉಂಟಾಗುತ್ತದೆ ಕಾಣಬೇಕು. ಕೌರವ ಅನುರಾಗಿಯಾಗಿ ಬೇಡದ್ದನ್ನೇ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಇದ್ದ ಕಾರಣವಾಗಿ ಈ ಯುದ್ಧವಾಯಿತು. ಜನಕ್ಷಯಕ್ಕಾಗಿ ಹ, ಅನಿವಾರ್ಯತೆಯಿಂದ ಒಳಗಾಗಬೇಕಾದವರು ಕೆಲವರು, ಜನಕ್ಷಯಕ್ಕಾಗಿ ಹುಟ್ಟುವವರು ಕೆಲವರು ಅಂತಿದ್ದಾರೆ. ಹೌದು, ದುರ್ಯೋಧನ ಅಂತಮ, ಅವನೂ ಕೂಡ ಅದರಲ್ಲಿ ಕೊನೆಗೆ ನಾಶವಾಗ್ತಾನೆ ಅನ್ನೋದು ಸ್ಪಷ್ಟ. ಆದರೆ ಮೊದಲು ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ತಾನೆ ಅಂತ ಹೌದು. ಆದರೆ ಹೇಳೋದಕ್ಕೆ ಬರುವುದಿಲ್ಲ. ದ್ರೋಣಾಚಾರ್ಯರನ್ನು ಕಳಕೊಂಡಂತಹ ವೇದನೆಯಲ್ಲಿ ಸುಪುತ್ರರಾಗಿರುವಂತಹ ಅಶ್ವತ್ಥಾಮಾಚಾರ್ಯರು ಕೆರಳಿ ಪಾಂಡವ ಸೇನೆಯನ್ನೇ ನಾಶ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಮೇಲಿನ ಕೋಪ, ಹೌದು, ಸೇನಾಪತಿಯ ಮೇಲಿನ ಕೋಪ, ಸಮಸ್ತ ಸೇನೆ ವಿನಾಶಕ್ಕೆ. ಹೌದು, ದ್ರೋಣರ ಮಗನಾಗಿ ಅವರು ಮಾಡಿದ್ದು ತಪ್ಪು ಅಂತ ನಾವು ಹೇಳುವಾಗಿಲ್ಲ. ಕೋಪದ ಸ್ಥಿತಿ ಆ ನೆಲೆಗೆ ಕಾರಣವಾಗಿದೆ. ಆ ತಂದೆ ಮಕ್ಕಳೊಳಗಿನ ಪ್ರೀತಿ ಮೋಹ ಹ, ಅದು
ದ್ರೋಣ ಅಶ್ವತ್ಥಾಮರದ್ದು ಬಹಳ ವಿಶೇಷವಾದ್ದು. ಹೌದು. ಒಂದು ತಿಳಿದುಕೋ ಧರ್ಮರಾಜ, ಕ್ರುದ್ಧನಾದ ವ್ಯಗ್ರನಾದ ಬ್ರಾಹ್ಮಣನ ಕೋಪ ಬಹಳ ಅಪಾಯಕಾರಿ. ಹೌದು. ಏನು ಮಾಡಿದ? ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ರುದ್ರಾಕ್ಷಿ ಹಿಡಿದು ಮಂತ್ರ ಜಪಿಸುತ್ತಾ ಶಾಂತಮೂರ್ತಿಯಾಗಿರಬೇಕಾದಂಥ ಅಶ್ವತ್ಥಾಮಾಚಾರ್ಯರೇ ಇಂದು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ್ರು ಎಂದಾದರೆ ಈ ಪರಿಸ್ಥಿತಿ ವಿಕೋಪವಲ್ಲದೆ ಮುಂದೆ ದಾರಿ ಕಾಣುವುದಿಲ್ಲ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ದೇವ, ಉದ್ಧರಿಸಬೇಕು, ನಮ್ಮವರನ್ನು ರಕ್ಷಿಸಬೇಕು. ಧರ್ಮರಾಜ ಹೆದರಬೇಡ, ಮರುಗಬೇಡ ಪಾಂಡುಜಾತನೇ, ಮರುಗಬೇಡ ಪಾಂಡುಜಾತನೇ, ಮರುಗಬೇಡ. ಅಸ್ತ್ರವದಕ್ಕೆ ಶಿರವಾಗಿ ನಮಿಸಿಕೊಡದೆ, ಅಸ್ತ್ರವದಕ್ಕೆ ಶಿರವಾಗಿ ನಮಿಸಿಕೊಡದೆ, ನಿರತವ್ಯವಿಲ್ಲ ಶಮನ ತಂತ್ರ ಇರುವುದು ರಕ್ಷೆಗಾಗಿ, ಹಿತವಿಲ್ಲ ಶಮನ ತಂತ್ರ ಒಂದೇ ರಕ್ಷೆಗಾಗಿ. ಮರುಗಬೇಡ ಪಾಂಡುನಾಥನೇ, ಎರಡು ತುದಿತು ಕಾವ್ಯಗೈರಿದೆ, ಮರುಗಬೇಡ. ಸುಕುಮಾರ ಧರ್ಮರಾಜ ಭಗವಂತ ಪಕ್ಷದ ನಾಯಕನಾಗಿ ಧರ್ಮಪ್ರಭುವಾಗಿ ಹೆದರಿ ಕಂಗಾಲಾಗಿದ್ದಿ ಸಹಜವೇ. ಹೌದು ದೇವ. ಆದರೆ ಪಾಂಡುಜಾತ ನಿನ್ನ ಶಬ್ದದಲ್ಲೇ ಒಂದು ಭರವಸೆ ಕಾಣ್ತದೆ ನೋಡು. ತಂದೆಗೆ ಸಂತಾನವೇ ಇಲ್ಲ, ಎಲ್ಲವೂ ಕಳೆದು ಹೋಯಿತು ಅಂತ ಆದ ಮೇಲೆ ಯಮಧರ್ಮನ ಮಗನಾಗಿ ನೀನು ಹುಟ್ಟಿದವ. ಆದರೂ ನಾನು ಪಾಂಡುಜಾತ. ಈಗ ಯಮಸ್ವರೂಪನಾಗಿ ಅಶ್ವತ್ಥಾಮ ಇದ್ದಾನೆ, ಅವನ ನಾರಾಯಣಾಸ್ತ್ರ ಇದೆ, ಎಲ್ಲವನ್ನೂ ಸುಡ್ತಾ ಇದೆ. ಮುಂದೇನು ಅಂತ ಗೊತ್ತಿಲ್ಲ. ಹೌದು, ನಾಶವಾಗುತ್ತದೆ. ಯಾವುದಾದ್ರೂ ಒಂದು ಆಪತ್ತು ಬಂದರೆ ಅದಕ್ಕೊಂದು ಪರಿಹಾರ ಗೊತ್ತಿರ್ತದೆ, ಎಷ್ಟು ಕಾಲ ಏನು ಎಷ್ಟು ಜನರನ್ನು ಕೊಲ್ಲಬಹುದು ಅಂತ ತಿಳಿಯುತ್ತದೆ. ಇದು ಹಾಗಲ್ಲ, ಏನು ಅಂತಲೇ ಗೊತ್ತಾಗುವುದಿಲ್ಲ. ಏನಾಗುತ್ತದೆ, ಪ್ರಪಂಚವೇ ನಾಶವಾಗುತ್ತದೆ ಎನ್ನುವ ಭಯ. ನಾವು ಎಚ್ಚರ ತಪ್ಪಿದರೆ ಪ್ರಪಂಚ ನಾಶವಾಗುವುದು ಖಚಿತವೇ. ಇದಕ್ಕೆ ಪ್ರತ್ಯಸ್ತ್ರ ಒಂದು ಉಂಟೆಯ, ಮರಗಬೇಡ, ಹೆದರಬೇಡ. ಇದೆಯೇ? ಯಾವ ರೀತಿಯಲ್ಲಿ? ಭಗವಂತನ ಜಗದ್ ರಕ್ಷಕತ್ವ, ನನ್ನ ಮಾಯೆ, ಭೌತಿಕವಾದಂತಹ ಅಸ್ತ್ರ ಶಾಸ್ತ್ರ, ಇವುಗಳ ವಾಸ್ತವತೆ, ಇದನ್ನು ಸರಿಪಡಿಸಬೇಕು. ಭಗವಂತ ಲೋಕರಕ್ಷಕನಾದರೆ ಯುದ್ಧವೇ ಬೇಡ, ಶಸ್ತ್ರವೂ ಬೇಡ, ಇದು ಸತ್ಯ. ಭಗವಂತನ ಮಾಯೆಯೂ ಸತ್ಯ, ಭಗವಂತನ ಲೋಕರಕ್ಷಕತ್ವ ಸತ್ಯ ಅನ್ನೋದಕ್ಕೆ ಪಾರ್ಥನ ಸಾರಥಿಯಾಗಿದ್ದೇನೆ. ಮೂರನ್ನು ಸರಿ ಮಾಡುವ ಇದಕ್ಕೆ ಒಂದು ಪ್ರತ್ಯಸ್ತ್ರ ಉಂಟೆ, ಬಹಳ ಸುಲಭ. ಹೇಗೆ? ಮತ್ತು ಬಹಳ ಕಷ್ಟ. ಯೋಧರಾದವರಿಗೆ ಬಹಳ ಕಷ್ಟ. ಯಾಕೆ? ಶಸ್ತ್ರ ಕೆಳಗಾಕುವುದು, ಶರಣಾಗತನಾಗುವುದು. ಸುಲಭ ಯಾಕೆ? ಉದ್ಯಮವಿಲ್ಲ, ಕ್ಷಣಿಕವಾದ ನಿವೃತ್ತಿಯನ್ನು ಪಡೆಯುವುದು. ಇದನ್ನು ಪಕ್ಷಕ್ಕೆ ಶರಣಾಗತಿ ಅಂತ ತಿಳಿಬೇಡ, ಇದು ಶಸ್ತ್ರಕ್ಕೆ ಮಾಡುವ ಶರಣಾಗತಿ. ನಾರಾಯಣಾಸ್ತ್ರ ಪ್ರತ್ಯಸ್ತ್ರವಿಲ್ಲದ್ದು, ಪ್ರತ್ಯಸ್ತ್ರ ಇದೆ, ಅದರಿಂದ ಹೆಚ್ಚು ದುಷ್ಪರಿಣಾಮ ಉಂಟಾಗ್ತದೆ. ಅಂಥದ್ದನ್ನು ಹೂಡಬಾರದು ಅಂತ ನಿಯಮ. ಇದನ್ನು ಆರಂಭದಲ್ಲೇ ಹೇಳಿದ್ದೇವೆ. ಕೋಪವಶನಾಗಿ
ದ್ರೋಣಪುತ್ರ ಗುರುಪುತ್ರ ತಪ್ಪು ಮಾಡಿದ ಅಂತ ನಾವು ಅವಸರ ಮಾಡಿ ಹಾರಿ ಬಿದ್ದು ಸರ್ವಸ್ವವನ್ನು ಕಳ್ಕೊಳ್ಬಾರ್ದು. ವ್ಯರ್ಥ ಪೌರುಷಕ್ಕೆ ಸಮಯ ಅಲ್ಲ. ಎಲ್ಲರಿಗೆ ಹೇಳು, ಈ ಅಸ್ತ್ರಕ್ಕೊಂದು ಗುಣ ಉಂಟು. ಏನದು? ದೂರ ನಿಲ್ಬೇಕು, ಅಂತರ ಇಟ್ಟುಕೊಳ್ಬೇಕು, ಶರಣಾಗತರಾಗಿ ನಮಿಸಿದವರನ್ನು ಅನುಗ್ರಹಿಸುವ ಅಸ್ತ್ರ ಇದು. ಯಾರನ್ನೂ ಸುಡುವುದಿಲ್ಲ, ಏನೂ ಮಾಡುವುದಿಲ್ಲ, ಮೇಲಿಂದಲೇ ಸುತ್ತಿ ಸುಳಿದು ಒಂದು ರೀತಿಯ ಅಶ್ವತ್ಥಾಮರ ಪ್ರಯತ್ನವು, ದುರ್ಯೋಧನನ ಪಕ್ಷದ ಯತ್ನವು ನಿರರ್ಥಕವಾಗುವ ಹಾಗೆ ಮಾಡಲಿಕ್ಕಾಗ್ತದೆ. ಬೇಗ ಬೇಗ ಎಲ್ಲರೂ ಶರಣಾಗತರನ್ನಾಗಿ ಮಾಡುವುದಕ್ಕೆ ಹೇಳು. ಸಂತೋಷವಾಯಿತು ದೇವ. ಇದಕ್ಕೆ ವಿರೋಧವನ್ನು ಮಾಡಲಾರದೆ ನಾವು ತಲೆ ತಗ್ಗಿಸಿಕೊಂಡು ದೂರದಲ್ಲೇ ಇದ್ದರೆ ಬದುಕುತ್ತೇವೆ ಎನ್ನುವ ಸಂದೇಶ ತಮ್ಮಿಂದ ಸಿಕ್ಕಿತು. ಹಾಗೆಯೇ ಮಾಡುತ್ತೇನೆ. ಎಲ್ಲರೂ ಪಟುಭಟರೆಲ್ಲ ಬಿಟ್ಟ ಕಣ್ಣಿನಿಂದ ನಮ್ಮತ್ತ ನೋಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ನೀವು ಧರಿಸಿರುವಂತಹ ಆಯುಧಗಳನ್ನೆಲ್ಲ ಕೆಳಗೆ ಹಾಕಿ ರಥದಲ್ಲಿ ಎದೆ ಎತ್ತಿ ಹೋರಾಟಕ್ಕೆ ಬದ್ಧರಾದವರೆಲ್ಲ ರಥದಿಂದ ಕೆಳಗಿಳಿದು ಶರಣಾಗಿ ಶರಣಾಗಿ ಶರಣಾಗಿ. ಏನಾಯ್ತು? ಎಲ್ಲರೂ ಶರಣಾದರು. ಹೌದು. ಆದ್ರೂ ಅಸ್ತ್ರ ಇನ್ನೂ ಹೋಗಲಿಲ್ಲ. ಇನ್ನೂ ಯಾರಾದರೂ ಪ್ರತಿಭಟಿಸುವವರು ಇದ್ದಾರೋ ಅಂತ ನೋಡ್ತಾ ನೋಡ್ತಾ ಇದೆ. ಒಂದು ಕ್ಷಣ ಕಳೆದ ಮೇಲೆ ಈ ಆಪತ್ತು ಹೋಗ್ತದೆ ಅಂತ ತಿಳಿ ತಾಳ್ಮೆ ವಹಿಸು. ಆದೀತು ಹಿಂದೆನ್ನ ಕುಂಕುವುದೇ ರೌದ್ರದಿ ನದಿದನು ಹಮ್ಮಿನುಳ ಗುರು ಯುದ್ಧೋದ್ಯಮದಲ್ಲಿ ತೊಡಗಿದಂತಹ ಯಾವನೇ ಒಬ್ಬ ಯೋಧ ಯಾವುದೇ ಕಾರಣಕ್ಕೂ ತಾನು ಕೈ ಮುಗಿಯುವುದನ್ನು, ಆ ಸ್ಥಿತಿಯನ್ನು ತಂದುಕೊಳ್ಳುವುದಕ್ಕೆ ಅವನ ಮನಸ್ಥಿತಿ ಎನ್ನುವುದು ಒಪ್ಪುವುದಿಲ್ಲ. ಶತ್ರುಸ್ಥಾನದಲ್ಲಿದ್ದವನನ್ನು ಮಣಿಸುವಲ್ಲಿ, ಅವನದ್ದಾದಂತಹ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಅವ ತೃಪ್ತಿಯನ್ನು ಪಟ್ಟುಕೊಳ್ಳುತ್ತಾನೆ. ಇದೇನು ವಿರೋಧಾಭಾಸ? ನಮ್ಮ ಸೇನೆಯಲ್ಲಿದ್ದವರೆಲ್ಲ ಕೈ ಮುಗಿಯುವುದಕ್ಕೆ ತೊಡಗಿದ್ದಾರೆ. ಆಜ್ಞೆ ಕೊಟ್ಟವ ಯಾರು ಅಂತ ನೋಡಿದರೆ ನಮ್ಮ ಅಣ್ಣ, ಸೂಚನೆ ಕೊಟ್ಟದ್ದು ಯಾರು ಅಂತ ಕೇಳಿದರೆ ನಮ್ಮ ದೇವಕೃಷ್ಣ. ಹಾಗೆಂದು ಯಾವ ನಾರಾಯಣಾಸ್ತ್ರ ಎನ್ನುವುದು ಈ ಹೊತ್ತು ಪ್ರಯೋಗವಾಯಿತು, ಇದಕ್ಕೆ ಪ್ರತಿಯೊಬ್ಬರೂ ಕೂಡ ತಲೆಬಾಗ್ತಾರೆ ಅಂತಾದರೆ ಆ ಮನಸ್ಥಿತಿಯನ್ನು ನಾನು ಹೊಂದಬೇಕು ಎನ್ನುವುದು ನಮ್ಮ ಅಣ್ಣನ ಆಶಯವೂ ಹೌದು, ಕೃಷ್ಣನ ಆಶಯವೂ ಹೌದು. ಆದರೆ ನನ್ನ ಮನಸ್ಥಿತಿ ಅದಕ್ಕೆ ಒಪ್ಪಿಕೊಳ್ಳಬೇಕಲ್ಲ. ಯಾವುದೇ ಕಾರಣಕ್ಕೂ ಒಪ್ಪಲಾರೆ. ಯಾಕೆ? ಪಟುಭಟನಾಗಿ ಯುದ್ಧೋದ್ಯಮದಲ್ಲಿ ತೊಡಗಿದಂತಹ ನನಗೆ ಇದು ಯುಕ್ತ ಅಲ್ಲ ಎನ್ನುವಂತಹ ಭಾವ. ಹಾಗಾಗಿ ಯಾವ ಶತ್ರುವಾದಂತಹ ಕೌರವ ಅವ ವಿಜೃಂಭಿಸುವುದನ್ನು ಕಾಣುವುದಕ್ಕೆ ಈ ಭೀಮಸೇನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ ಮೇಲೆ ಶರಣಾಗತಿ, ಸೋಲು ಅದನ್ನು ಒಪ್ಪಿಕೊಳ್ಳಬೇಕು. ರುಧಿರಮುಖಿ ಎಂದು ಹೆಸರನ್ನು ಪಡೆದಂತಹ ಈ ಗದೆಯಲ್ಲಿ, ಈ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ನಾನು ಮಡುಹಿದಂತಹ ಪಟು ಭಟರ ಸಂಖ್ಯೆ ಅದೆಷ್ಟು? ಈ ಸಾಲಿಗೆ ಈ ಶಸ್ತ್ರವೊಂದು ಈ ಹೊತ್ತು ನನಗೆ ಎದುರಾಗ್ತದೆ ಅಂತ ಆದ್ರೆ ನಾನು ಶರಣಾಗಬೇಕೆ? ನನ್ನದ್ದಾದಂತಹ ಆತ್ಮಸ್ಥೈರ್ಯವನ್ನು ಕುಂಠಿತಗೊಳಿಸಲಾರೆ. ನನ್ನದ್ದಾದಂತಹ ಒಂದು ಶಕ್ತಿ ಎನ್ನುವುದೇನುಂಟೋ, ಕಲಿತನದ ಉರ್ಕೋ, ಜೌವನದ ಸೊಕ್ಕೋ, ಇದನ್ನು ಕಳಕೊಳ್ಳಲಾರೆ. ಹಾಗಾಗಿ ಸುತ್ತುತ್ತಿರುವಂತಹ ನಾರಾಯಣಾಸ್ತ್ರವನ್ನೇ ಲಕ್ಷಿಸಿ ಇದನ್ನು ಎದುರಿಸ್ತಾರೆ. ಭೀಮಸೇನ
ಹೇಳಿಕೊಳ್ಳುವುದಕ್ಕೆ ಶಿರವಾಗಿ ಹೇಳಿಕೊಳ್ಳುವುದಕ್ಕೆ ನೋಡಿ ಮುರಮದನ ಕರೆದ ಬಿಡು ಭೀಮಸೇನ, ಕೃಷ್ಣ, ಎಂತದಿದು? ಯಾವ ಅಸ್ತ್ರ? ನೀವೆಲ್ಲರೂ ಶರಣಾಗತರಾಗಿ ನಿಲ್ಲಿ ಎನ್ನುವ ನಿನ್ನ ಸೂಚನೆಯನ್ನು ಕೇಳಿ ಇವರೆಲ್ಲ ಶರಣಾಗತರಾಗಿದ್ದಾರೆ. ನಾನಾಗುವುದಿಲ್ಲ. ನನ್ನ ಹಿತ್ತಲಲ್ಲೇ ಹುಟ್ಟಿದ ಒಂದು ವಿಷದ ವೃಕ್ಷ ಹಾ ನನ್ನನ್ನು ಕೊಲ್ತದೆ ಅಂತ ಆದರೆ ಅದರ ಹಣ್ಣು ತಿಂದು ನೋಡ್ತೇನೆ ಅಂತ ಒಬ್ಬ ಹೇಳಿದಾನಂತೆ. ಹಾ ನಾನು ಮುರಮಥನ, ನೀನು ಧಾರ್ತರಾಷ್ಟ್ರ ಮಥನ. ಹಾ ಕೆಲವರನ್ನು ಕೊಂದಾಗಿದೆ. ಈಗ ಹೌದು ಇಬ್ಬರು ಮುಖ್ಯವಾಗಿ ಉಳಿದಿದ್ದಾರೆ. ಹೌದು. ದುಶ್ಯಾಸನ, ದುರ್ಯೋಧನ. ಕೊಲ್ಲುವ ಆಲೋಚನೆ ಇಲ್ವಾ? ಉಂಟು. ಯಾವಾಗ? ಹೀಗೆ ತಡೆದರೆ ಯಾವಾಗ ಸಾಯುವುದು ಅಂತ ಬೇಕಲ್ಲ ಅವರು. ಇದನ್ನು ತಡೆದ್ರೆ ಮೊದಲು ಸಂತೋಷ ಪಡುವವರು ಅಶ್ವತ್ಥಾಮ ಅಲ್ಲ, ಮತ್ತೆ- ದುರ್ಯೋಧನ. ಹಾ ಭೀಮನದ್ದು ಮುಗೀತು ಕತೆ. ಹಾಗುಂಟು. ಮುಖ್ಯ ಪ್ರಾಣ ನೀನು, ನನಗೆ ಮುಖ್ಯ ಪ್ರಾಣ. ಹಾ. ಪ್ರಾಣ ಅದು ವಾಯುರಜ ಆಯ್ತು. ಹಾ ಏನು ಮಾಡ್ಲಿಕ್ಕೆ ಹೊರಟಿದ್ದಿ? ನಾರಾಯಣಾಸ್ತ್ರಕ್ಕೆ ಅದು ನಿಗ್ರಹವಾಗಬೇಕು. ಬಿಡಲಾರೆ, ಬಿಡಲಾರೆ. ಹೊಡಿತೇನೆ. ಹೌದು. ಬಾಲೆ ಪೌರುಷ ಹೌದು. ಇದಕ್ಕೆ ವ್ಯರ್ಥ ಪರಿಶ್ರಮ, ಗಾಳಿಯ ಗುದ್ದಾಟ ಅಂತ ಅರ್ಥ. ಯಾಕೆ ಕೃಷ್ಣ? ನಾರಾಯಣಾಸ್ತ್ರದ ಮೂಲ ಸಂಕಲ್ಪವೇ ಹಾ. ಪ್ರತ್ಯಸ್ತ್ರ ಇಲ್ಲದಿರುವಿಕೆ. ಇದೆ ಆ ಎರಡು ಅಸ್ತ್ರಗಳಾಗಿ ಲೋಕವನ್ನು ಮತ್ತು ಸುಡುತ್ತದೆ. ಹಾ ಅಂಥದ್ದನ್ನು ಹೂಡಬಾರ್ದಿತ್ತು. ಹಾ ಪಶುಪತಿಯ ತೇಜೋ ವಿಶೇಷ ಉಳ್ಳವರು ಅಶ್ವತ್ಥಾಮರು. ಹೌದು. ಆದರೆ ವಿವೇಕ ಇಲ್ಲ. ಅವಿವೇಕಿಯಾಗಿ ವರ್ತಿಸಿದ್ದರಿಂದ ಈ ಹೊತ್ತು ನಾನು ನಿಗ್ರಹಿಸುವುದಕ್ಕೆ ಮುಂದಾದದ್ದು. ಸದಾಶಿವಾಂಶ ಇರುವವ ನೀನು ಕೂಡ. ಹೌದು. ಏನು ಶಿವಾಂಶ ಇರುವವರೆಲ್ಲ ವಿವೇಕಿಗಳಲ್ವೋ? ಏನು ಅವರಿಗೆ ಮಾತ್ರ ಪ್ರಭೆ ಉಂಟು ಅಂತ ಆಲೋಚಿಸಿ ನಿಮ್ಮ ಹತ್ರ ಹಾಗೊಂದು ಇರುವುದಾ? ವಿಜೃಂಭಣೆಯೋ? ನಾ ಹೊಡಿತೇನೆ. ಹೌದು. ಜೀವನ್ ಭದ್ರಾಣಿ ಪಶ್ಯತಿ. ಹಾ ಆರ್ಷ ವಾಕ್ಯ ಎಷ್ಟು ಅರ್ಥಪೂರ್ಣವಾದ್ದು. ಹಾ ಬದುಕಿದ್ರೆ ಬೇಡಿ ತಿಂದೇನು ಅಲ್ಲ, ಬದುಕಿದ್ರೆ ಒಳ್ಳೆಯದನ್ನು ನೋಡಿ ಏನು. ಹಾ ಹಾ ವಿಶ್ವಾಮಿತ್ರರು ಏನು ಮಾಡಿದ್ರು ಬದುಕಲಿಕ್ಕೆ? ಹಾ ವರ್ಜ್ಯವಾದ್ದನ್ನು ತಿಂದರು, ಹೌದು. ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ. ಆಪದ್ಧರ್ಮ ಅದು. ಮಾತ್ರ ಅಲ್ಲ, ಹಾ. ಈ ಬರಗಾಲದಲ್ಲಿ ಇದನ್ನು ನನಗೆ ತಿನ್ನುವ ಹಾಗೆ ನೀ ಮಾಡಿದೆಯಲ್ಲ, ನಿನಗೂ ಅದೇ ಅಂತ ಇಂದ್ರನಿಗೆ. ಪರೋಕ್ಷವಾಗಿ ಯಾರು ಕಾರಣರೋ ಅವರಿಗೆ ಇದೇ ಭೋಜ್ಯ ಪದಾರ್ಥ. ದೃಷ್ಟಾರರಾದ ಋಷಿಗಳ ವರ್ತನೆ ಅಂತಂದ್ರೆ ಹಾಗೆ. ಅಭಕ್ಷವನ್ನು ಭಕ್ಷಿಸಿದ್ದು ಮಾತ್ರ ಅಲ್ಲ, ಇಂದ್ರನಿಗೂ ಕೊಟ್ಟಿದ್ದಾರೆ. ಹೌದು. ಲೋಕಕ್ಕೆ ಹೀಗೆ ಮಾಡಿದೆಯಲ್ಲ ಅಂತ. ಹಾ. ಆಮೇಲೆ ಮಳೆ ಬಂತು ಅಂತಲೂ ಕೇಳಲಿಲ್ವ ನೀನು? ಹೌದು. ವಿಶ್ವಾಮಿತ್ರ ಪರಂಪರೆಯಲ್ಲಿ ಗಾಯತ್ರಿ ಮಂತ್ರದ ಅಧಿಷ್ಠಾತ್ರವಾದ ಭಗವಾನ್ ಸೂರ್ಯನಾರಾಯಣನ ಭಕ್ತರಾಗಿ ಹಾ ದ್ಯೋಯನ ಪ್ರಚೋದಯ. ನಾವು ಕೇಳುವುದೇನು? ಹಾ ಧನ ಕೊಡು, ಧಾನ್ಯ ಕೊಡು, ಭೋಗ ಕೊಡು ಅಲ್ಲ, ಅಲ್ಲ. ಬುದ್ಧಿಯನ್ನು ಕೊಡು. ಆ ಮೇಧಾಶಕ್ತಿಯನ್ನು ಪ್ರಚೋದಿಸು. ಯಾವ ದೇಶದ ಯಾವ ಶಾಸ್ತ್ರದಲ್ಲಿ ಈ ಪ್ರಾರ್ಥನೆ ಇರಲಿಕ್ಕಿಲ್ಲ. ನನಗೆ ಬುದ್ಧಿ ಕೊಡು, ಉಳಿದದ್ದು ನಾನು ಮಾಡಿಕೊಳ್ತೇನೆ ಅಂತ ಅರ್ಥ. ಹೌದು. ಈಗ ನಿನ್ನಲ್ಲಿ ಕಡಿಮೆ ಅದ್ದೇ, ಅದು ಬೇಸರ ಮಾಡಬೇಡ. ಹಾ ಹಾ ಯಾಕೆ ಹೀಗೆ ಮಾಡ್ತಿ? ಪ್ರತ್ಯಸ್ತ್ರ ಇಲ್ಲ ಅಂತ ಗೊತ್ತಾದಾಗ ಆ. ಭೀಮ ಶರಣಾಗಲಿಲ್ಲ, ಎಲ್ಲರೂ ಶರಣಾದ್ರು, ಸರಿ, ಹೆಸರು ಪಡಿಬಹುದು. ಹುತಾತ್ಮನಾಗ್ಲಿಕ್ಕೆ ಹೊರಟಿದೀಯಾ? ಅಂದ್ರೆ ನೀನು ಯಾರನ್ನು ರಾಜ ಮಾಡ್ಲಿಕ್ಕೆ ಹೊರಟದ್ದು? ಧರ್ಮರಾಜನನ್ನು. ಹೌದು. ಯಾರನ್ನು ಕೊಲ್ಲಿಕ್ಕೆ ಹೊರಟದ್ದು? ದುರ್ಯೋಧನ. ಹೌದು. ಎರಡೂ ಆಗುದಿಲ್ಲ ಈ ಸಲ. ಆಗುವುದಿಲ್ವಾ? ನಿನ್ನನ್ನು ಕಳ್ಕೊಂಡು ಧರ್ಮರಾಯ ಸಿಂಹಾಸನ ಇರ್ತಾನ? ಖಂಡಿತ ಏರಲಾರ. ಅಶ್ವತ್ಥಾಮ ಬಯಸುವುದೇನನ್ನು? ಸರ್ವನಾಶ. ಹೌದು. ಮೊದಲ ಬಲಿ ನೀನಾಗ್ತಿ, ಜಾಗ್ರತೆ ಮಾಡು. ಹರಿಯೇ ತಾಳ್ಮೆ ತಾಳ್ಮೆ ವಹಿಸಿ.
ತಿರುಗಿ ಪಿಂಜರಿಗೆ ಸಾಧೇರಿ ಅಮರ ಹರಿಗೆ ಸುಮ್ಮಗಿರಲು ಹರಿಯೇ, ಭೀಮಸೇನ, ಇದರಿಗೆ ಬರುತ್ತಿರುವುದು ನಾರಾಯಣಾಸ್ತ್ರ. ಹೌದು. ಹಾಗೆಂದು ಶರಣಾಗತರಾಗಿ ಅಂತ ಹೇಳುವವ ಯಾರು ಅಂತ ಕೇಳಿದರೆ ಹರಿ ನಾರಾಯಣ. ಹಾಗಂತ್ರ ಅಸ್ತ್ರದ ಅಧಿಷ್ಠಾತೃ ದೇವತೆ ಯಾರು ಹಾ, ಅಂತ ಕೇಳಿದರೆ ಪರೋಕ್ಷವಾಗಿ ನೀನೆ. ಹಾಗಾದ್ರೆ ನನಗೆ ಶರಣಾದ ಹಾಗೆ ದೋಷ ಏನಿಲ್ಲ. ಹಾಗಾಗಿ ಅಂತರಂಗದಿಂದಲೂ ಬಹಿರಂಗದಿಂದಲೂ ಹಾ, ವಿವೇಚಿಸಿದಾಗ ಅದು ನಿನ್ನದ್ದಾದಂತಹ ಒಂದು ಸ್ವರೂಪ ದರ್ಶನವೇ ಆಗುತ್ತದೆ ಎನ್ನುವುದು ಸತ್ಯ. ಹಾ, ಹಾ. ಹಾಗಾದರೆ ಈ ಪ್ರಪಂಚದಲ್ಲಿ ನಿಯತಿ ಎನ್ನುವುದು, ನಿಯಮನ ಎನ್ನುವುದು ನಿನ್ನಿಂದಲೇ ಹೌದು ಅಂತಾದರೆ ಆ ನಾರಾಯಣ ಎನ್ನುವಂತಹ ಹೆಸರಿಗೆ ನಿರುಕ್ತ ಶಾಸ್ತ್ರಜ್ಞರು ಮಾಡಿದ ವ್ಯಾಖ್ಯಾನದಿಂದ ನಾವು ಕಾಣುವುದಕ್ಕೆ ಸಾಧ್ಯ ಉಂಟು ಅಂತ ಆದರೆ ಮನುಷ್ಯನು ಭಗವಂತನು ಎರಡು ಒಂದೇ. ಆಪೋ ನಾರ ಇತಿ ಪ್ರೋಕ್ತ. ಹೌದು. ಆಪೋ ವೈ ನರಸೂನವಃ. ಹಾಗಿರುವಾಗ ಆ, ಆ ನಾರಾಯಣತ್ವ ಎನ್ನುವುದನ್ನು ಪ್ರತ್ಯೇಕವಾಗಿ ಕಾಣುವಾಗ, ನರತ್ವವನ್ನು ಹೊಂದಿ ನಮ್ಮ ವ್ಯವಹಾರ ದೃಷ್ಟಿಯಿಂದ ನಾವು ತರ್ಕಿಸಿಕೊಳ್ಳುವಾಗ, ಹೌದು, ಅದು ಸರಿ. ಅಂತರಂಗದಲ್ಲಿರುವಂತಹ ಪ್ರಚೋದನೆ, ಬಹಿರಂಗದಲ್ಲಿ ಬರುವಂತಹ ನಿನ್ನ ಸ್ವರೂಪ, ಹಾ, ಇದೆಲ್ಲವನ್ನೂ ಕಾಣುವಾಗ ನಾವೇನು ಎನ್ನುವ ಸ್ವರೂಪ ಜ್ಞಾನವನ್ನು ಬಿಡುವುದಕ್ಕೆ ನಮಗೆ ಸಾಧ್ಯ ಉಂಟು. ಹಾ, ಮನುಷ್ಯ ಅಲ್ವಾ? ಹೌದು. ಹಾ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ಯುದ್ಧ ಕ್ಷೇತ್ರ. ಹೌದು. ಕ್ಷೇತ್ರ ನ್ಯಾಯೇನ ನಾವು ವ್ಯವಹರಿಸಬೇಕೋ ಬೇಡವೋ? ಹಾ, ಅದು ಹೌದು ಅಂತಾದರೆ ಅವ ಶತ್ರು, ಹೌದು. ಕೌರವನ ಪಕ್ಷೀಯನಾಗಿದ್ದವನೇ ಅಶ್ವತ್ಥಾಮ. ಅವ ಪ್ರಯೋಗ ಮಾಡಿದ್ದು ನಾರಾಯಣಾಸ್ತ್ರ. ಈ ಕಾಲಕ್ಕೆ ನೀನೇ ಆಗಿರು, ಆದರೆ ಬಂದದ್ದೆಲ್ಲಿಂದ? ಅಲ್ಲಿಂದ. ಅದು ಶತ್ರುಸ್ಥಾನದಿಂದ. ಹಾಗಾಗಿ ನಾನು ಗುರುತಿಸುವುದು ಆ ಶತ್ರುಸ್ಥಾನದಿಂದ ಬರುವಂತಹ ಅಸ್ತ್ರ. ಈ ಜನಕ್ಷಯಕ್ಕೆ ಕಾರಣವಾದ್ದನ್ನು ನಾನೇ ಕಳಿಸಿದ್ದು ಅಂತ ಹೇಳುದಲ್ಲ ನೀನು? ಪರೋಕ್ಷವಾಗಿ ಧ್ವನಿ ಅದೇ. ಹಾ, ಹಾಗಿರುವಾಗ ಹಾ. ಕೆಲವೊಮ್ಮೆ ಯಾವುದು ಅಹಿತಕಾರಕವ ಹಾ. ಅದರ ಮೂಲ ಎಲ್ಲಿರ್ತದೆ ಅಂತ ಕೇಳಿದ್ರೆ ನಮ್ಮ ಹತ್ತಿರದಲ್ಲೇ ಇರ್ತದೆ. ವ್ಯಾಪ್ತವಾಗಿ ನೋಡಿದರೆ ಹೌದು, ಮಾಯಾ ಸ್ವರೂಪ ದುರ್ಗೆ ಹೇಳಿದ ಹಾಗೆ ಎಲ್ಲವೂ ನಾನೇ. ತದ್ದೂರೇ ತದ್ವಂತಿಕೆ. ಎಲ್ಲ ಹಾಗಿದ್ರೆ ದೂರದಲ್ಲಿಯೂ ಹತ್ತಿರದಲ್ಲಿಯೂ ಇರುವ ಎತ್ತರವು ನಾನೇ, ತಗ್ಗು ನಾನೇ, ದೋಷವು ನಾನೇ, ಗುಣವೂ ನಾನೇ, ರಕ್ಕಸರು ನಾನೇ, ಮನುಷ್ಯರು ನಾನೇ, ದೇವತೆಗಳು ನಾನೇ. ನಿನ್ನನ್ನು ಮುಟ್ಟುವುದಕ್ಕೂ ಸಾಧ್ಯ ಇಲ್ಲ, ನಿನ್ನನ್ನು ಮೂಸುವುದಕ್ಕೂ ಸಾಧ್ಯವಲ್ಲ, ನಿನ್ನನ್ನು ಅದು ಬೇರೆ. ಕಾಣುವುದಕ್ಕೂ ಸಾಧ್ಯವಿಲ್ಲ. ಮಮ ಮಾಯಾ ದುರತ್ಯ. ಹಾಗಿರುವಾಗ ಆ ಸ್ವರೂಪವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಳುವುದಕ್ಕೆ ಬರ್ತದೋ ಹೇಳು? ಹಾ, ಅದನ್ನು ಬಿಡಬೇಕು. ಅದನ್ನೇ ಹೇಳಿದ್ದು. ಈ ಕ್ಷೇತ್ರ ನ್ಯಾಯನ ವ್ಯವಹರಿಸುವಾಗ ಒಬ್ಬ ಕ್ಷತ್ರಿಯನಾಗಿ ಹಾ. ಅಂತರಂಗದಲ್ಲಿ ನೀನು ಏನು ಎನ್ನುವ ಹಾಗೆ ಪ್ರಶ್ನೆ ಮಾಡುತ್ತಿರುವಂತಹ ಕೃಷ್ಣನೇ ನಮಗೆ ಕಾಣುವುದಿಲ್ಲ. ಹಾ, ಶತ್ರು ದಮನವನ್ನು ಮಾಡಬೇಕಾದಂತಹ ಈ ಹೊತ್ತಿನಲ್ಲಿ ನಾವು ಶರಣಾಗತರಾಗುವುದು ಅಂತ ಹೇಳಿದ್ರೆ ಇದಕ್ಕಿಂತ ಕ್ಷೀಣವಾದಂತಹ ಬದುಕು ಮತ್ತೊಂದುಂಟು. ಹಾಗಾಗಿ ಹೇಳ್ತೇನೆ, ಹಾ. ಯಾವ ಕಾರಣಕ್ಕೂ ಶರಣಾಗತಿಯನ್ನುವಲ್ಲೇ ಬರುತ್ತಿರುವಂತಹ ಅಸ್ತ್ರ ಅದು ನೀನೇ ಆಗಿರು. ಹಾ. ಈ ಕಾಲದಲ್ಲಿ ಹೇಳುತ್ತಿರುವ ಒಳಗಿಂದ ನೀನೇ ಅಂತ ಭಾವಿಸ್ತೇನೆ. ತೊಡಗಿದ್ದಲೇ ಬಿಡುವುದಿಲ್ಲ. ನೀನು ಶತ್ರು ನೋಡಿಯೋದಲ್ಲ, ಹೌದು ಯುದ್ಧ ಕ್ಷೇತ್ರ ಅಲ್ಲ. ಹೌದು. ನೀ ಮನುಷ್ಯ ಹೌದಲ್ಲ? ಹೌದು. ಹಾ, ಪಂಚಶರ ನುಡಿದ ತನ್ನಯ ಪಂಚ ಪ್ರಾಣಗಳಲ್ಲಿ ನೀನಗೆ ತನ್ನಯ ಪಂಚ ಪ್ರಾಣಗಳಲ್ಲಿ ವಂಚಿಸಿ ದಿಟ ಜನನಿ ಕುಂದಿಗೆ ಸಟಿರೋ ವಂಚಿಸಿ ದಿಟ ಜನನಿ ಕುಂದಿಗೆ ಸಟಿರೋ ಪಂಚಶರ ನುಡಿದ ತನ್ನಯ ಪಂಚ ಪ್ರಾಣಗಳಲ್ಲಿ ನೀನಗೆ
ಪಂಚಶರ ಪಿತ ಯಾರು? ನೀನು. ಪರಮ ಯೋಗೀಶ್ವರನಾಗಿ ಪಂಚಶರಣ ಬಾಧೆ ಇರಬಾರ್ದು ಅಂತ ಹೇಳಿದ್ಯಾರು? ನೀನೇ. ಎರಡು ನಾನೇ ಅಲ್ವಾ? ಹೌದು. ಈಗ ಎರಡೂ ಆಗಿ ನಿನಗೆ ಹೇಳುವುದು, ಏನನ್ನು? ನೀ ಭೀಮ ಹೌದು, ಆ. ಶಿವಾಂಶ ಹೌದು, ಆ. ಮುಖ್ಯ ಪ್ರಾಣ ಹೌದು. ಆ. ಭಗವಂತನಿಗೆ ಒಂದು ಪ್ರಾಣ ಕಡಿಮೆ ಮಾಡುವ ಆಲೋಚನೆ ಉಂಟ ನಿನಗೆ? ಆದೀತು, ಮಾಡಲಿಕ್ಕೆ ತೊಡಗಿದ್ರು. ಈಗ ನೀನು ಮುಂದುವರಿದ್ರೆ ಹಾಗಾಗ್ತದೆ. ಯಾಕೆ? ಅದು ನನ್ನದೇ. ನಾನು ನಾರಾಯಣ ಹತ್ರಕ್ಕೂ ಬೆಲೆ ಕೊಡಬೇಕು. ಯುದ್ಧಾರಂಭದಲ್ಲಿ ಕೋಪ ಮಾಡಿದ್ದೀನಿ ನೀನೊಮ್ಮೆ. ಹೌದು. ಧರ್ಮರಾಯ ಹೋಗಿ ಶರಣಾಗುವಾಗ ಹೌದು, ನಾನು ಹೇಳಬೇಕಾಗಿ ಬಂದ. ನನಗೆ ಕೈ ಮುಗಿಯುವುದು ನೋಡ್ಲಿಕ್ಕೆ ಆಗುವುದಿಲ್ಲ. ನನ್ನಣ್ಣ ಕೈ ಮುಗಿಯುವುದ? ನಮಗೆ ಕೈ ಮುಗಿಬೇಕು. ಅಲ್ಲ, ಅದು ಕೈ ಮುಗಿದದಲ್ಲ, ಅವರ ಹೊಟ್ಟೆಗೆ ಚಿನ್ನದ ಚೂರಿ ಹಾಕಿದ್ದು. ಅಲ್ಲಿಗೆ ಸೌಮ್ಯಗೊಂಡಿದ್ದಾರೆ ಇಬ್ಬರು. ಹೌದು. ಹೌದಾ? ಒಂದು ಹಂತಕ್ಕೆ ಪರಿಣಾಮ ಗೋಚರ ಆಗಿದೆ. ಶ್ರೀರಾಮಚಂದ್ರನ ಕಥೆಯನ್ನು ಕೇಳು. ಲಕ್ಷ್ಮಣನನ್ನೇ ಕಳ್ಕೊಂಡ. ಅದಕ್ಕಿಂತ ಅದು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮ ಲಕ್ಷ್ಮಣನ ಕಳ್ಕೊಳ್ಳೋದು. ಹೌದು. ಬ್ರಹ್ಮಾಸ್ತ್ರ ಉಂಟು ನನ್ನಲ್ಲಿ, ಬ್ರಹ್ಮಶಿರೋಸ್ತ್ರ ಉಂಟು, ಇನ್ನೇನು ಎಲ್ಲವೂ ಉಂಟು ಅಂತ ಹೂಡಿದನ? ಇಲ್ಲ. ತಾಳ್ಮೆ ತೆಗೆದುಕೊಂಡು ಸಂಜೀವನವನ್ನು ತರಿಸಿ, ಈಗ ನಮ್ಮ ಲೋಕಕ್ಕೆ ಆ ಸಂಜೀವನ ಬೇಕು. ಅದು ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ಅದಕ್ಕಾಗಿ ಕಾಯ್ಬೇಕು. ಈಗ ಮೊದಲು ಜೀವ ಉಳಿಸಬೇಕು, ಆಮೇಲೆ ಸಂಜೀವನ ಮಾಡುವ. ಜೀವ ಉಳಿದ್ರೆ ತಾನೇ ಸಂಜೀವನ. ಇನ್ನೊಂದು ಯೋಚನೆ ಮಾಡು. ರೋಗ ಬರ್ತದೆ, ವೈದ್ಯ ಹೇಳ್ತಾನೆ 3 ರೀತಿಯಲ್ಲಿ ಮಾಡ್ಲಿಕ್ಕಾಗ್ತದೆ. ಔಷಧ, ಪಥ್ಯ, ಅನುಪಾನ. ಇಂತಿಂತದ್ದು ತಿನ್ಬೇಡ. ಹೌದು. ನಿನ್ನಾಗಿದ್ದವಾದ್ರೆ ಏನು ಹೇಳುದು? ಹಾಗಂದ್ರೆ ಏನು? ನಾನು ರೋಗಕ್ಕೆ ಶರಣಾಗುವುದಾ? ನಾವೆಲ್ಲ ತಿನ್ನಬಾರ್ದು ಅಂದ್ರೆ ಏನು? ತಿನ್ನಬೇಕು. ನಾನು ಇಂಥ ಕಾಯಿ ತಿನ್ನಬಾರ್ದು ಅಂದ್ರೆ ಏನು? ಅಕ್ಕಿ ತಿನ್ನಬಾರ್ದು ಅಂದ್ರೆ ಏನು? ನನಗೆ ಬಂಧನವ? ನಾ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ಏನು? ಹಾಗೆ ಮಾತಾಡಿದ್ರೆ ಆತ್ಮಹತ್ಯೆ ಆಗ್ತದೆ. ಅದು ಹುಚ್ಚು ಅಂತ ಅರ್ಥ. ಅದಕ್ಕೆ ಅದು ಶರಣಾಗತಿ ಅಲ್ಲ, ತಪ್ಪಿಸಿಕೊಳ್ಳುವುದು ಅಂತ ಅರ್ಥ. ಕಾಲವಂಚನೆ, ಶಸ್ತ್ರವಂಚನೆ, ಉಪಾಯಾಂತರ, ಇದೆಲ್ಲ ಇದು ಅಸ್ತ್ರವೇ. ಓಹೋ, ಇದು ಶಸ್ತ್ರವೇ. ಇದು ಕೈಯಿಂದ ಹಿಡಿದು ಹೊಡೆದದ್ದೇ ಶಸ್ತ್ರ ಅಲ್ಲ. ಶರಣಾಗತಿಯು ಆ ಬಗೆಯಿಂದ ಅಸ್ತ್ರ ಅಂತ ಹೇಳ್ತೀವಿ. ಸಂಧಾನ, ಶರಣಾಗತಿ, ಅಸಮಾನ, ಸಮಾನ, ಯಾನ, ದ್ವೈತಿ ಭಾವ, ಇದೆಲ್ಲವೂ ಉಂಟು. ಇದು ಒಂದು ರೀತಿಯ ಆ ಸಂಧಾನಕ್ಕೆ. ಓಹೋ, ನೀವು ನ್ಯಾಯ ತಪ್ಪಿ ಮಾಡ್ತೀರಾ, ನಮ್ಮದು ಸಂಧಾನ ಬೇರೆ ಉಂಟು. ನಾವು ಅಶ್ವತ್ಥಾಮನಿಗೆ ಶರಣಾಗುವುದಲ್ಲ, ಅಸ್ತ್ರದಲ್ಲೇ ಕೇಳುವುದು. ಏನು ಮಾಡುತ್ತಿ ಸ್ವಾಮಿ? ಅನುಪಾನ, ಹೀಗೀಗೆ ಮಾಡಬೇಕು. ಇಂಥ ನೀರಲ್ಲಿ ಅರ್ಧ ಮುಳುಗಬೇಕು, ಇಂಥ ದಿವಸ ತಲೆಗೆ ಎಣ್ಣೆ ಹೊಯ್ಬೇಕು. ನಾನೇ ಏನು ಹುಚ್ಚನ ಅಂತ ಕೇಳಿದಾನಂತೆ ಒಬ್ಬ. ಹಾಗಲ್ಲ, ಅದು ಒಂದೊಂದು ರೋಗಕ್ಕೆ ಒಂದೊಂದು ಔಷಧ ಅಂತ ಉಂಟು. ಯಾವ್ಯಾವುದೋ ರೋಗಕ್ಕೆ ಒಬ್ಬ ಹೇಳಿದಾನಂತೆ, ಸನ್ನಿಪಾತ ಜ್ವರಕ್ಕೆ ತೆಂಗಿನಕಾಯಿ ತಿನ್ನಬಾರ್ದು ಅಂತ ಎಲ್ಲಿ ಉಂಟು? ಹೌದು, ಎಲ್ಲ ಹೇಳಲಿಲ್ಲ, ಯಾವುದೋ ಪ್ರಕೃತಿಗಳನ್ನು ಹೇಳಿದ್ದಾರೆ. ಆಲೋಚನೆ ಮಾಡಬೇಕು ನಾವು ಯಾರಿಗೆ ಯಾವುದಾಗ್ತದೆ ಅಂತ. ಹಾಗಾಗಿ ರೋಗವಾಗಿ ಸ್ವೀಕರಿಸಿದ್ರು ಅನುಪಾನ ಪಥ್ಯವು ಶರಣಾಗತಿ ಅಲ್ಲ, ದೇಹ ರಕ್ಷಣೆ, ಸರಿ, ಪ್ರಾಣ ರಕ್ಷಣೆ. ಹಾಗಾಗಿ ಯಾವುದೇ ರೀತಿಯಿಂದ ಪ್ರತಿಭಟನೆ ಅಲ್ಲ. ಪುನಃ ಹೇಳ್ತೇನೆ, ಮಹತಾಮೇವ ಕೇಶಾಂಚಿತ್ ಅತಿವಾದ ಪೃಥಗ್ವಿಧ, ಅಪವಾದ ಪೃಥಗ್ವಿಧ. ಮಹಾತ್ಮರಿಗೆ ಬರುವುದಯ್ಯ. ಶಿವನಿಗೆ ಬ್ರಹ್ಮಕಪಾಲ ಬಂತು, ವಿಷ್ಣುವಿಗೆ ಭೃಗುಶಾಪ ಬಂತು, ಭೀಮನಿಗೀಗ ನಾರಾಯಣಾಸ್ತ್ರಕ್ಕೆ ಬಗ್ಗುವ ಕಾಲ ಬಂತು ಅಂತ ತಿಳ್ಕ. ಬೇಗ ಕೆಳಗಾಕು. ಇಲ್ಲದ್ರೆ ಹರಿಯೇ, ಮಾತಿಗೆ ಮಾತು ಯಾರು ಅಂತ ಕೇಳಿದ್ರೆ ಅದು ನೀನು. ಹಾಗಾಗಿಯೂ ಹೊತ್ತು ಮಾತೆ ಮಾತು ಮಾತೆ. ಹೌದು, ಯಾಕೆಂದ್ರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯೋ ಮನಸೋ ಸಹ. ಹೌದು, ನಿನ್ನನ್ನು ಗುರುತಿಸಿದ ಕ್ರಾಂತದರ್ಶಿಗಳು ನಿನ್ನನ್ನು ಹಾಗೆ ಕಲ್ಪಿಸಿದರು. ಹಾಗಿರುವಾಗ ಮಾತಿನಿಂದ ಮುಟ್ಟುವುದಕ್ಕೆ ನಿನ್ನನ್ನು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆಂದು ಈ ಭೌಮವಾದಂತಹ ಮಿತಿಯಲ್ಲಿ ಮುಖ್ಯ ಪ್ರಾಣ ಅಂತ ನೀ ಕರೆ, ಆ ಎತ್ತರಕ್ಕೆ ನಾನು ಏರಿಯೇನು? ಏನಿದ್ರು ಮುಖ್ಯ ಪ್ರಾಣ ಒಂದು ಹಂತದಲ್ಲಿ ನಾರಾಯಣನಿಗಿಂತ ಕೆಳಗೆ ಅಲ್ವ? ಅದನ್ನು ತಿಳಿದೇ ಈ ಹೊತ್ತು ಹೇಳ್ತಾ ಇದ್ದೇನೆ. ಈ ಭೌಮ ವ್ಯಾಪ್ತಿಯಲ್ಲಿ ನನ್ನ ಚಿಂತನೆಯಲ್ಲಿ ನನಗೆ ಹೊಳೆದಂತಹ ವಿಚಾರ ಯಾವುದು ಗೊತ್ತೋ? 3 ವಿಚಾರಗಳ ಬಗ್ಗೆ ನಾವು ಯಾವತ್ತು ಜಾಗರೂಕರಾಗಿರ್ಬೇಕಂತ. ಒಂದು ರೋಗ, ಇನ್ನೊಂದು ಬೆಂಕಿ, ಇನ್ನೊಂದು ಶತ್ರು. ಈ 3ಕ್ಕೆ ಯಾವ ಕಾರಣಕ್ಕೂ ಬೆಳವಣಿಗೆಯನ್ನು ಕೊಡುವುದಕ್ಕೆ ಆಸ್ಪದವೇ ಇಲ್ಲ. ಅದರೊಟ್ಟಿಗೆ 4ನೇದು ಹೇಳಿದ್ದಾರೆ, ಸಾಲ. ಹೌದು, ಅದು ಹಾಗೆ ಅಲ್ಲಲ್ಲಿ
ಬೇರೆ ಬೇರೆ ಉಪಾಯಗಳಿಂದ ನಿವಾರಣೆ ಮಾಡಬೇಕು. ಹೌದು. ಈಗ ಈ ಕಾಲಕ್ಕೆ ಕೇವಲ ಒಂದು ರೋಗ ಅಂತ ಸ್ವೀಕರಿಸೋಣವೋ? ಹಾಗಿದ್ರೆ ಅಲ್ಲಿ ಶತ್ರುತ್ವವು ಕಾಣುತ್ತದೆ. ಹೌದು. ಒಂದು ಬಗೆಯಿಂದ ಬೆಂಕಿಯೂ ಕಾಣುತ್ತದೆ. ರೋಗ ಅಂತ ಆಲೋಚಿಸಿದ್ರೆ ಇದು ಕೌರವನ ರೋಗ. ಹೌದು. ಈ ಕೌರವನ ರೋಗಕ್ಕೆ ಮದ್ದರಿಬೇಕು ಅಂತ ಇದ್ರೆ ಈ ಕಾಲಕ್ಕೆ ಈ ಭೀಮಸೇನನೇ ಮದ್ದು. ಹಾಗಾಗಿ ಹೇಳ್ತೇನೆ, ಇದಕ್ಕೆಲ್ಲ ಶರಣಾಗತಿ, ಒಳಗೆ ಕೂತ್ಕೊಳ್ಳುವುದು, ಹೆದರುವುದು, ಎಂಥದ್ದು ಇದೆಲ್ಲ ಆಗುವುದಿಲ್ಲ. ಮದ್ದು ಅರಿಯುವುದು ಅಂದ್ರೆ ಶಬ್ದಕ್ಕೆ ಅರ್ಥ ಮಾಡಬೇಕು. ಮದ್ದನ್ನು ಅರಿಯುವುದು ಅಂತ ಅರ್ಥ ಅಲ್ಲ, ಉಪಾಯ ಮಾಡುವುದು ಅಂತ ಅರ್ಥ. ನಿನ್ನ ಹತ್ರ ಇವನ ಹತ್ರ ಮಾತಾಡಿ ಪ್ರಯೋಜನ. ಉಪಾಯ ಅಲ್ಲ, ಅದು ಬರ್ತದೆ, ಬಿಡುವುದಿಲ್ಲ. ನಿನ್ನ ಗದೆ ಇಲ್ಲಿ ತಕ್ಕೊಂಡಿದ್ದೇನೆ. ನಿನ್ನ ಗದೆಯಿಂದ ವಿಶ್ವಾಸ ಬಂದ ಅರ್ಜುನ ಏನು ಮಾಡಿದ್ದಾನೆ? ಬಿಲ್ಲು ಹಿಡ್ಕೊಂಡು ಆ ಬಿಲ್ಲು ಈಚೆ ಕೊಡು, ನಕಲು ಸಹದೇವರಿಗೆ ಈಚೆ ಎಲ್ಲ ನನ್ನ ಹತ್ರ ಇರು. ಮತ್ತೆ ನಾನು ಹೇಳಿದಾಗ ತೆಗಿ. ಗದೆ ಇಲ್ಲದಿದ್ರೆ ನನ್ನದೆಂಥದ್ದು ಇಲ್ಲ. ಬಗ್ಗು, ನಮಸ್ಕಾರ ಮಾಡು, ನಾರಾಯಣಾಯ ನಮ ಅಂತ ಹೇಳು. ನಾರಾಯಣ ಅಸ್ತ್ರಕ್ಕೂ ಬೇಡ, ನನಗೂ ಬೇಡ, ನಾರಾಯಣ ನಮಸ್ಕಾರ ಮಾಡು. ಏನಾಯ್ತು? ಪ್ರಶಾಂತವ ನಾರಾಯಣಾಯ ನಮ. ನೋಡಿದ್ಯಾ ಅಸ್ತ್ರ ತಿರುಗಿ 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 ಎಲ್ಲಿಗೆ ಬಂತು? ನನ್ನ ಕಾಲುಡಕ್ಕೆ ಬಂತು. ಇಷ್ಟು ನಿಮ್ಮ ಹತ್ರ ಮಾಡಬೇಕಾದ್ರೆ ಸಾಕಾಯ್ತು. ಕೆರೆಯ ನೀರು. ದುರ್ಯೋಧನನಿಗೆ ರಾಜ್ಯ ಬಿಡುವುದಿಲ್ಲ ಅಂತ ಹಠ, ಧರ್ಮರಾಯನಿಗೆ ಯುದ್ಧ ಮಾಡುವುದಿಲ್ಲ ಅಂತ ಹಠ, ನೀನು ಒಂದು ಪೆಟ್ಟಿಗೆ ನಿದ್ರೆ ಮತ್ತೆ ಹಿಂದೆ ಹೋಗುವುದಿಲ್ಲ ಅಂತ ಹಠ. ನಿನ್ನ ಆತ್ಮೀಯ ಸಖನನ್ನು ಆಗಾಗ ಸಂಭಾಳಿಸುವ ಒಂದು ದುರ್ಯೋಗ ಅಂತ. ಹಾಗಾಗಿಯೇ ಚಕ್ರ ಕೆಳಗಿಟ್ಟು ಚಮ್ಮಟಿಗೆ ಹಿಡಿದದ್ದು ಅದಕ್ಕೆ. ಸರಿ. ಅದರ ಮೂಲಕ ಪ್ರಚೋದ ಅಂತ ಅರ್ಥ, ಪೆಟ್ಟಲ್ಲ. ಪ್ರಚೋದನೆಯನ್ನು, ನಿಯಂತ್ರಣವನ್ನು ಕೊಟ್ಟು ಪಾಂಡವರನ್ನು ಕಾಪಾಡುವುದಿದೆ. ಇದು ಎಲ್ಲ ಕಾಲಗಳಿಗೂ ಸತ್ಯವಾದ ವಿಷಯ. ಮುಂದೆ ಲೋಕಕ್ಕೆ ಗೊತ್ತಾಗ್ತದೆ. ನಾರಾಯಣಾಸ್ತ್ರಕ್ಕೆ ಶರಣಾಗತಿ ಎಂಬುದು ಲೋಕವನ್ನು ಉಳಿಸಲಿಕ್ಕೆ. ರೋಗವಾಗಲಿ, ಬಾಧೆ ಆಗಲಿ, ಅಜ್ಞಾತವಾಗಿ ಲೋಕವನ್ನೇ ಸುಡುವ ಯಾವುದೇ ಆಪತ್ತಾಗಲಿ ಬಂದಾಗ ಮರುಳರಾಗಿ ಹೋರಾಟ ಮಾಡಿ ಏನಾದರೂ ಆಗಲಿ ನಾನು ಬಿಡುವುದಿಲ್ಲ ಅಂತ ಹೇಳಬಾರ್ದು. ಬೆಂಕಿ ಹೊತ್ತಿಕೊಳ್ತದೆ ಅಂತ ಆದ್ರೆ ಗುಹೆಯ ಒಳಗೆ ಹೋಗಿ ಸೇರಿಕೊಳ್ಳಬೇಕು. ಗುಹೆಯ ಒಳಗೆ ಬೆಂಕಿಯನ್ನು ಮಾಡುವುದು. ಭೌತಿಕವಾದ, ವೈದ್ಯಕೀಯವಾದ, ಮಾನವೀಯವಾದ ಎಲ್ಲ ಮಿತಿಗಳನ್ನು ಪಾಲಿಸಿಕೊಂಡು ಎಲ್ಲರೂ ಸಹಕರಿಸಿ ಎದುರಿಸುವುದಕ್ಕಾಗ್ತದೆ. ನಾಳಿನ ಉಜ್ವಲ ಭವಿಷ್ಯಕ್ಕೆ ಸಿದ್ಧರಾಗುವ. ಜಯ ಜಯ ಭುವನೇಶ್ವರಿ ಕನ್ನಡ ತಾಯಿ ಕರುನಾಡ ಕುಲಕೋಟಿ ದೇವರಿಗೆ ವಂದಿಸಿಕೊಂಡು ರಾಜ ಸಭೆಯನ್ನು ಸೇರಿದವನಿದ್ದೇನೆ. ಎಂದಿನಂತೆಯೇ ಎಲ್ಲ ರಾಜ ಸಭೆಯಲ್ಲಿ ಬೇಕಾದ ಮಂದಿ ಮಾಗದರನ್ನು ಸೇರಿಸಿಕೊಂಡು, ಮಂತ್ರಿಗಳನ್ನು ಸೇರಿಸಿಕೊಂಡು ಸಮಾಲೋಚನೆ ಏನೋ ನಡೆದಿದೆ. ವರ್ತಮಾನ ಕಾಲಘಟ್ಟದಲ್ಲಿ ಕರುನಾಡಿನಲ್ಲಿ ಆಳ್ವಿಕೆಯ ರಾಜ ಜಯವರ್ಮ ಎನ್ನುವಂತಹ ಪ್ರತೀತಿ ನೆಗಳತೆ ಎಲ್ಲೆಡೆಯೂ ಕೇಳಿ ಬರುತ್ತಾ ಇದೆ. ಸಾಕ್ಷಾತ್ ರಾಜ ಅಂದರೆ ದೇವತೆ, ದೇವರು ಎಂದು ಜನಗಳು ನಂಬುವ ರೀತಿಯಲ್ಲಿ
ಜನರನ್ನು ಬೇಕು ಬೇಕಾದ ರೀತಿಯಲ್ಲಿ ರಂಜಿಸಿ ಆಳ್ವಿಕೆಯನ್ನು ನಡೆಸಿದ್ದೇನೆ. ಕಾಲದ ಬದಲಾವಣೆ ಹಾಗೆಯೇ ಅಲ್ಲವೇ? ಕಾಲ ಕಾಲಕ್ಕೆ ರಾಜತ್ವದ ಗುಣಲಕ್ಷಣಗಳು, ಗುಣಧರ್ಮಗಳು, ರಾಜಧರ್ಮಗಳು ಬದಲಾಗುತ್ತಾ ಹೋದರೂ ರಾಜತ್ವದ ಆ ಒಂದು ಆಡಳಿತದ ಹೊಣೆಗಾರಿಕೆ ಎನ್ನುವುದು ಅದು ಯಾವತ್ತಿಗೂ ಒಂದೇ ರೀತಿ ಇರುತ್ತದೆ. ಜನರಿಂದ ಆಯ್ಕೆಯಾದಂತಹ ರಾಜನಾದರು ಸಾಮಾನ್ಯ ವರ್ಗದಿಂದ ಮೂಡಿಬಂದು ಇವತ್ತು ರಾಜತ್ವವನ್ನು ಅಲಂಕರಿಸಿ ಈ ರಾಜಧರ್ಮವನ್ನು ಪಾಲಿಸುತ್ತಿದ್ದರೂ ಸಹ ಆರಿಸಿದಂತಹ ಜನಗಳನ್ನು ಮರೆಯದೆ ಅವರದ್ದಾದಂತಹ ಕಷ್ಟ ಕೋಟಲಗಳನ್ನೆಲ್ಲವನ್ನು ತಿಳಿದುಕೊಂಡು ಅವರೊಡನೆ ಒಬ್ಬ ಸಾಮಾನ್ಯ ನಾನು ಎನ್ನುವ ರೀತಿಯಲ್ಲಿ, ನಾನು ರಾಜ ಅಲ್ಲ ಜನರ ಸೇವಕ ಎನ್ನುವ ರೀತಿಯಲ್ಲಿ ವರ್ತಿಸಿಕೊಂಡು ಈ ರಾಜ ಪ್ರಭುತ್ವವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಜನರಿಗೆ ಯಾವ ರೀತಿ ಬೇಕು ಎನ್ನುವುದನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡುವುದೆಂದರೆ ಜನರೆಲ್ಲರೂ ನನ್ನನ್ನು ಹೊಗಳುತ್ತಾ ಇದ್ದಾರೆ. ರಾಜ ಜಯವರ್ಮರು ಸಾಕ್ಷಾತ್ ದೇವರಂತೆ ನಮ್ಮನ್ನು ಪರಿಪಾಲಿಸುತ್ತಾ ಇದ್ದಾರೆ. ನಮ್ಮ ಪಾಲಿಗೆ ದೇವರಾಗಿಯೇ ಅವರು ನಮ್ಮನ್ನು ನಡೆಸಿಕೊಳ್ಳುತ್ತಾ ಇದ್ದಾರೆ. ಹಾಗಿದ್ದರೆ ಜನರಿಂದ ಇಂತಹ ಒಂದು ಹೊಗಳಿಕೆಯನ್ನು, ನೆಗಳತೆಯನ್ನು ಪಡೆಯುವುದು ಇದುವೇ ನನ್ನ ಉದ್ದೇಶವಲ್ಲ. ಬದಲಾಗಿ ನನ್ನ ಬಳಿಯಲ್ಲಿ ಏನಿದೆಯೋ ಅದು ನನ್ನದು ಎನ್ನುವುದು ಅಲ್ಲ ಎನ್ನುವುದನ್ನು ಬಹಳ ಸ್ಪಷ್ಟವಾದ ಆಲೋಚನೆಯಿಂದ ತಿಳಿದಿದ್ದೇನೆ. ಬರುವಂತಹದ್ದೆಲ್ಲವೂ ಜನರಿಂದ ಎನ್ನುವಾಗ ರಾಜಧನವಾಗಿ ಬರುವಂತಹ ಈ ಧನವನ್ನು ಜನಧನವಾಗಿ ಉಪಯೋಗಿಸಬೇಕು. ಜನರಿಂದ ಬಂದಂತಹ ಹಣ ಜನರಿಗಾಗಿಯೂ ಉಪಯೋಗ ಆಗಬೇಕು. ಆ ಮೂಲಕವಾಗಿ ಜನರು ಯಾವ ಉದ್ದೇಶಕ್ಕಾಗಿ ರಾಜನಿಗೆ ತಮ್ಮದಾದಂತಹ ಆ ತೆರಿಗೆಗಳನ್ನೆಲ್ಲವನ್ನು ಪಾವತಿಸುತ್ತಾ ಇದ್ದಾರೋ ಅದು ಅವರು ಕಾಲಕಾಲಕ್ಕೆ ಪಾವತಿಸುವಂತಹ ಹೊಣೆಗಾರಿಕೆ ಅವರಿಗೂ ಬರುತ್ತದೆ. ಆ ಮೂಲಕವಾಗಿ ಬಂದಂತಹ ಹಣವನ್ನು ಸದ್ವಿನಿಯೋಗಿಸಿದಾಗ ಜನರು ಅಂದುಕೊಳ್ಳುತ್ತಾರೆ, ನಾವು ಕಷ್ಟಪಟ್ಟು ನೀಡಿದಂತಹ ತೆರಿಗೆಯ ರಾಜಧನವೆಲ್ಲವೂ ಮರಳಿ ನಮಗಾಗಿಯೇ ಉಪಯೋಗ ಆಗುತ್ತಾ ಇದೆ ಎನ್ನುವಲ್ಲಿಗೆ ಜನರಿಂದ ಆರಿಸಲ್ಪಟ್ಟಂತಹ ಜನನಾಯಕನೊಬ್ಬ ಜನರಿಗಾಗಿ ಏನು ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟ ಹಾಗಾಗುತ್ತದೆ. ಹಿಂದಿನವರ ಪರಂಪರೆಯನ್ನು ಪಾಲಿಸಿಕೊಂಡು ಬಂದರೂ ನನ್ನದೇ ಆದ ರೀತಿಯ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದೇನೆ. ಜನರಿಗೇನು ಬೇಕು, ಜನರಿಗೆ ಏನು ಯಾವಾಗ ಕೊಡಬೇಕು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವೇ ಪ್ರತ್ಯೇಕವಾದಂತಹ ತಂಡಗಳನ್ನು ರಚಿಸಿದ್ದೇನೆ. ಅದರಲ್ಲಿ ಗುಪ್ತಾಚಾರ ಇಲಾಖೆಯೂ ಇದೆ, ಬೇರೆ ಬೇರೆ ರೀತಿಯ ಇಲಾಖೆಯೂ ಇದೆ. ಈ ಎಲ್ಲ ಇಲಾಖೆಯವರ ಹೊಣೆಗಾರಿಕೆ ಏನು ಅಂತ ಹೇಳಿದರೆ, ತಮ್ಮದಾದಂತಹ ಆ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಕಾಲಕಾಲಕ್ಕೆ ರಾಜನಾದವನಿಗೆ ವರದಿಗಳನ್ನು ಒಪ್ಪಿಸುವುದು. ಆ ಮೂಲಕವಾಗಿ ಜನರಿಗೇನು ಬೇಕೋ ಅದನ್ನು ತಿಳಿದುಕೊಂಡಾಗ ನಾನು ಸರಿಯಾದ ರೀತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಪ್ರಜಾರಂಜಕನಾಗಿಯೇ ಆಳ್ವಿಕೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ಈ ಎಲ್ಲ ತಂಡಗಳು ನನಗೆ ಸರಿಯಾಗಿ ಕಾಲಕಾಲಕ್ಕೆ ವರದಿಯನ್ನು ನೀಡುವುದರಿಂದಲೇ ಜನ ಅಭಿಪ್ರಾಯಗಳೆಲ್ಲವೂ ಒಟ್ಟಾಗಿ ಬಂದು ನನ್ನ ಬಳಿ ಸೇರಿದಾಗ ಅದನ್ನು ನನ್ನವರೆಳಿಸಿದಂತಹ ಆಪ್ತ ಮಂದಿಯಲ್ಲಿ ಮಂತ್ರಿಮಾಗದರಲ್ಲಿ ಸಮಾಲೋಚಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ತನ್ಮೂಲಕವಾಗಿ ಏನು ಮಾಡಬಹುದು ಎನ್ನುವುದನ್ನು ಆಲೋಚಿಸಿ ಆ ಸಮಾಲೋಚನೆಯಲ್ಲಿ ಮೂಡಿಬಂದಂತಹ ನಿರ್ಣಯಗಳನ್ನು ಜನರಿಗಾಗಿ ಅಳವಡಿಸಿಕೊಂಡಾಗ ಜನರಿಗೆ ಹೌದು ಅಂತ ಅನ್ನಿಸ್ತದೆ. ರಾಜನಿಗೆ ನಮ್ಮ ಮಾತುಗಳೆಲ್ಲವೂ ಎಲ್ಲಿಂದಲೋ ತಿಳಿಯುತ್ತದೆ. ತಿಳಿದಂತಹ ರಾಜ ನಮಗೆ ಬೇಕಾದುದೆಲ್ಲವನ್ನು ಕಾಲಕಾಲಕ್ಕೆ ಕೊಡುತ್ತಾ ಇದ್ದಾನೆ. ಜನರಿಗೆ ಈ ಸಂದೇಶ ಮುಟ್ಟಬೇಕು ಎನ್ನುವ ಕಾರಣಕ್ಕಾಗಿಯೇ ಈ ರೀತಿಯ ಆಳ್ವಿಕೆಯನ್ನು ಮಾಡಿಕೊಂಡು ಮುಂದುವರಿಯುತ್ತಾ ಒಂದು ರೀತಿಯಲ್ಲಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಕಾಲಕಾಲಕ್ಕೆ ಮಳೆಯಾಗುತ್ತಾ ಇದೆ. ಪ್ರಜಾರಂಜಕನಾಗಿ ಆಳುವಂತಹ ನನ್ನಲ್ಲಿ ಹೆಚ್ಚಿನ ಹೊರೆಗಳು ಇಲ್ಲದೆ ಜನರೆಲ್ಲರೂ ನೆಮ್ಮದಿಯಿಂದ ಇದ್ದಾರೆ. ಬಯಸಿದ್ದೆಲ್ಲವೂ ಸಿಕ್ಕಿದಾಗ ಜನರಿಗೇನು ತೊಂದರೆ ಇಲ್ಲ ಎನ್ನಿಸಿದಾಗ ರಾಜನಾಗಿ ಅಥವಾ ಅವರ ಪ್ರಭುವಾಗಿ ಆಳ್ವಿಕೆಯನ್ನು ಹೊಣೆಗಾರಿಕೆಯನ್ನು ವಹಿಸಿಕೊಂಡಂತಹ ನನಗೂ ಮನಸ್ಸಿನಲ್ಲಿ ತೃಪ್ತಿಯ ಸಾರ್ಥಕತೆಯ ಭಾವ ಈ ರೀತಿಯಲ್ಲಿ ಮುಂದುವರಿತಾ ಇರುವಾಗ ಯಾರೋ ನನ್ನನ್ನು ನಿರೀಕ್ಷಿಸ್ತಾ ಇದ್ದಾರಂತೆ. ಬರಲಿ. ಒಮ್ಮೆ ಹೇಳಿ
ಹೇಳಿದ್ರೆ ಸಾಕು, ರಾಯರು ಅಂತ ಹೇಳಿದ್ರೆ ಅರ್ಥ ಆಯಿತು. ಅಲ್ಲ, ಅಷ್ಟು ವೇಗದಲ್ಲಿ ಬಂದಿದ್ದೇನೆ ನಾನು. ಅಷ್ಟು ಅವಸರ? ಹೌದು. ಹಾಗಿದ್ರೆ ಕಾರಣ ಬೇಕಲ್ಲ? ಕಾರಣ ಉಂಟು. ಅವಸರಕ್ಕೆ ಮೊದಲಾಗಿ ತಮ್ಮ ಪುನಃಪಾದಕ್ಕೆ ವಂದಿಸಿಕೊಂಡಿದ್ದೇನೆ ರಾಯರೇ. ಒಮ್ಮೆ ನಿಲ್ಲಿಸು. ಏನು? ಮಾತನಾಡುವಾಗ ಯಾರಲ್ಲಿ ಹೇಗೆ? ನಮ್ಮ ಒಡೆಯರು ತಾವು. ಹೌದು, ನೀನು ಹೇಳಿದ್ದೇನು? ತಮ್ಮ ಪುನಃಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಈಗ ನನ್ನನ್ನು ಕಾಣುವಾಗ, ನನ್ನ ಪಾದ ಕಾಣುವಾಗ ನಿನಗೆ ಹಾಗೆ ಕಾಣ್ತದೆ? ಅಲ್ಲ, ದೊಡ್ಡ ಶಬ್ದದಲ್ಲಿ ಹೇಳುವಾಗ ಹಾಗೆ ಹೇಳುದಲ್ಲ ರಾಯರೇ? ಆ ದೊಡ್ಡ ಶಬ್ದವನ್ನು ಸರಿಯಾಗಿ ಹೇಳುದು. ಪುನೀತ ಪಾದ ಅದು, ಉನ್ನತ ಪಾದ ಅಲ್ಲ ಅದು. ಇದೀಗ ಪುನೀತವಾದವ ಮತ್ತೆ ಏನು ಅಂತ ಅರ್ಥೈಸಿಕೊಂಡು ಮಾತಾಡ್ತಾ ಇದ್ದಿ? ಆಗಲಿ ಹ, ರಾಯರೇ, ತಮ್ಮ ಪುನೀತ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಅಲ್ಲಿಗೆ ಸರಿ ಆಯ್ತು. ಮತ್ತೆ ಮುಂದಕ್ಕೆ? ರಾಯರೇ, ಮಾರಿ ರಾಯರೇ, ಮಾರಿ ರಾಯರೇ, ಮಾರಿ ರಾಯರೇ. ಮಾರಿ ರಾಯರೇ? ಮಾರಿ ರಾಯರೇ? ಹೌದು. ಯಾರಿಗೆ ಮಾರಿ? ನಾನು ಅಲ್ಲ, ಮಾರಿ ರಾಯರೇ ಅಂತ ಹೇಳಿದ್ದು. ಮಾರಿ ರಾಯರೇ? ನಾನು ಮಾರಿ ಅಲ್ಲ. ನಿಮಗೆ ಈಗ ವಿಚಾರ ತಿಳಿಲಿಲ್ವಾ? ಇಲ್ಲ. ನಾನು ಯಾರು ಅಂತ ಗೊತ್ತಾಯ್ತಾ ನಮಗೆ? ನಿನ್ನನ್ನು ನೋಡಿದ ನೆನಪು ನನಗೆ. ನೀವು ಅವತ್ತು ನನಗೆ ನೇಮ ಕೊಟ್ಟದ್ದು ನೆನಪಿಲ್ವಾ ನಿಮಗೆ? ಈಗ ನಾನು ನೇಮ ಕೊಟ್ಟದ್ದು ನಿನ್ಗ? ಅವತ್ತೊಮ್ಮೆ ಕರೆದು ನನಗೊಂದು ನೇಮ ಕೊಟ್ಟಿದ್ದೀರಿ ನೀವು. ಅಲ್ಲ, ನಾನು ನೇಮ ಕೊಡ್ತೇನೆ, ಕಾಲ ಕಾಲಕ್ಕೆ ಕೊಡುವಲ್ಲಿ ಕೊಡ್ತೇನೆ. ಅಲ್ಲ, ನನಗೆ ಅಂತ ಒಂದು ನೇಮ ಕೊಟ್ಟಿದ್ದೀರಿ ನೀವು ಕರೆದು. ನಿನಗೆ ನಿಯಮ ಕೊಟ್ಟದ್ದು? ಅದೇ 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 ನಿಯಮ ಕೊಟ್ಟಿದ್ದೀರಿ, ಹೌದಾ? ನೇಮ ಕೊಡುವುದದ್ದು ಬೇರೆ ಕಡೆ. ಅಲ್ಲ, ನೀನು ಸ್ವಲ್ಪ ಅವಸರ ಬಿಟ್ಟು ಸರಿಯಾದ ಶಬ್ದಗಳ ಮೂಲಕವಾಗಿ ಮಾತಾಡ. ಅಲ್ಲ ರಾಯರೇ, ಓಡೋಡಿ ಬಂದದ್ದು. ಈ ಶಬ್ದಗಳು ಅಪಭ್ರಂಶ ಆದರೆ ಹೌದು, ಅದು ಸರಿಯಾಗಿ ಕೇಳಿಕಾಗುವುದು. ಒಂದು ಕಡೆಯಲ್ಲಿ ಭಯ ಆಗ್ತಾ ಉಂಟು. ನನ್ನ ಸಭಿಕರಲ್ಲಿ ಅಥವಾ ನನ್ನ ಮಂತ್ರಿ ಮಾಗದರಿಗೆ, ಹೌದು, ಅವರೆಲ್ಲ ಒಮ್ಮೆ ಕುಳಿತಲ್ಲಿಂದ ಅಡಿಮೇಲಾಗ್ತಾರೆ. ಹೌದು. ಹ. ಈಗ ವಿಚಾರ ಏನು ತಿಳಿಲಿಲ್ವಾ? ವಿಷಯ ಗೊತ್ತಾಗಿದೆ. ಆಲಿಸಬೇಕು ತಾವು. ವಿಷಯ? ಅದೆಷ್ಟೋ ಕಾಲದಿಂದ ತಮ್ಮಲ್ಲಿ ಸೇವಕನಾಗಿ ದುಡಿತಿದ್ದವ ನಾನು. ನಮ್ಮ ಗುಪ್ತಾಚಾರ ಇಲಾಖೆಗೆ ನೀನು ಮುಖ್ಯಸ್ಥ ಅಂತ ತಿಳಿದುಕೊಂಡಿದ್ದೆ. ನನ್ನನ್ನು ನೇಮಕ ಮಾಡಿದ್ದೀರಿ, ಹೌದಾ? ನೇಮಕ ಆಗಿದೆ ಅಂದು. ಆ ಕಾಲದಿಂದ ನಿಮ್ಮನ್ನು ನೋಡ್ತಾ ಬಂದಿದ್ದೇನೆ. ಹಾಗಾಗಿ ಅಪರೂಪಕ್ಕೊಮ್ಮೆ ನಿನ್ನ ಭೇಟಿ ಆಗುತ್ತದೆ. ಯಾವಾಗಲೂ ನಿಮ್ಮನ್ನು ನೇರ ಸಂಪರ್ಕಕ್ಕೆ ಸಿಗ್ಲಿಕ್ಕೆ ಆಗುವುದಿಲ್ಲ ನನಗೆ. ವಿಷಯ ಇದ್ರೆ ಮಾತ್ರ ಬರುವಂತಹ ಕೆಲಸ ನಿನ್ಗೆ. ಹೌದು. ಏನು ವಿಷಯ? ಯಾಕೆ ಬಂದಿ? ಏನು ಕತೆ? ರಾಯರೇ, ನಿನ್ನ ಮುಖ ಬಾಡಿ ಹೋಗಿದೆ, ಸಪ್ಪೆ ಆಗಿದೆ. ಏನು ಕಾರಣ ಉಂಟು? ಏನು? ನನ್ನ ವದನೆ ಬಾಡ್ಲಿಕ್ಕೆ ಕಾರಣ ಉಂಟು. ನಿನ್ನ ವದನ ಬಾಡ್ಲಿಕ್ಕೆ ಕಾರಣ ಉಂಟು ಅಂತ. ಈಗ ನಿನ್ನ ವದನ ಬಾಡ್ಲಿಕ್ಕೆ ಕಾರಣ ಉಂಟು? ಹೌದು. ನೀನು ವಿಷಯ ಹೇಳಬೇಕಾದವನು. ನೀನೇ ಬಾಡಿ ಹೋದರೆ ವಿಷಯ ಬಾಡುವುದಿಲ್ವಾ? ಬಾಡಿ ಹೋಗುವಂತ ವಿಷಯವನ್ನೇ ತಂದಿದ್ದೇನೆ. ಏನು ಅಂತಹ ವಿಷಯ? ರಾಯರೇ, ನಿಮ್ಮ ಅಣತಿಯಂತೆ ಇಲ್ಲಿಂದ ಹೊರಟು ಹೋದವ ನಾನು. ಪ್ರಪಂಚ ಮುಖದಲ್ಲಿ ಎಲ್ಲಿ ಏನಾಗ್ತಾ ಉಂಟು, ಏನು ನಡೀತಾ ಉಂಟು, ಗುಪ್ತವಾಗಿ ನೀನು ಮಾಹಿತಿಯನ್ನು ಸಂಗ್ರಹಿಸಿ ನನಗೆ ತಂದೊಪ್ಪಿಸಬೇಕಾಗಿ ಎಂದು ನನಗೆ ಕೆಲಸವನ್ನು ಕೊಟ್ಟವರು ತಾವಿದ್ದೀರಿ. ನೀನು ಸಂಗ್ರಹಿಸುವ ವಿಷಯಗಳ ಆಧಾರದ ಮೇಲೆಯೇ ನಮ್ಮ ಈ ರಾಜತ್ವ ನಿಲ್ಲುವುದು. ಅದನ್ನು ಸರಿಯಾದ ಕಾಲಕ್ಕೆ ಹೇಗೆ ಪರಿಹರಿಸಬೇಕು ಆಲೋಚನೆ ಹೊರಲಿಕ್ಕಾಗ್ತದೆ. ನೀವು ನನ್ನಲ್ಲಿ ಹೇಳಿದ್ರಿ, ಹೌದಾ? ನೀವು ಹೇಳಿದ ಮೇಲೆ ನಿಮ್ಮ ಕತೆ ಮುಗೀತು ಬಿಡಿ. ಈಗ ನನ್ನ ಕತೆ ಮುಗಿಸ್ಲಿಕ್ಕೆ ಹಾಗೆಲ್ಲ ಮತ್ತೆ ಆ ಕತೆ ಮುಗೀತು, ಮತ್ತೆ ನನ್ನದು ಕೆಲಸ ಆರಂಭ. ನಾನು ಹೇಳಿದ ಕತೆ ಮುಗಿಯಿತು, ನಿನ್ನ ಕೆಲಸ ಆರಂಭ ಆಗುತ್ತದೆ. ಹೌದು. ಈಗ ಏನು ಆರಂಭ ಆಯ್ತು? ಎಲ್ಲಿಗೆ ಮುಗಿಯಿತು? ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ಅದೆಷ್ಟೋ ದೇಶಗಳನ್ನು ಸುತ್ತಾಡಿಕೊಂಡು ಬಂದವ ನಾನು. ನಿನ್ನ ಕೆಲಸವೇ ಅದು. ಹೌದು. ಹೋಗಿ ಬರುವಾಗ ನಾನೊಂದು ವಿಶೇಷತೆಯನ್ನು ಕಂಡೆ. ಏನು ವಿಶೇಷ? ಈ ಹಿಂದೆ ನೋಡದ್ದು ಮುಂದೆ ನೋಡ್ಲಿಕ್ಕೆ ಸಾಧ್ಯ ಉಂಟು ಎಂಬಂತ ವಿಚಿತ್ರವಾದ ಒಂದು ವ್ಯವಸ್ಥೆಯನ್ನು ನಾನು ಕಂಡಿದ್ದೇನೆ. ಹಿಂದೆ ನೋಡದ್ದು ಮುಂದೆ ನೋಡ್ಲಿಕ್ಕೆ ಆಗುತ್ತದೆ ಎಲ್ಲೋ ಗೊತ್ತಿಲ್ಲದು. ಏನು ಅಂತಹದ್ದು? ರಾಯರೇ, ಹೋಗುವಾಗ ಎಲ್ಲ ಸರಿ ಇದ್ರು. ಇದು ನಮ್ಮ ನಾಡಿನಲ್ಲಿಯೋ ಅಥವಾ ಬೇರೆ ನಾಡಿನಲ್ಲಿಯೋ? ಅಲ್ಲ, ಸುತ್ತಮುತ್ತ ಎಲ್ಲವೂ ಆರಂಭ ಆಗಿದೆ ಈಗ ಎಲ್ಲ ಕಡೆ. ಹೋಗುವಾಗ ಅದರ ಬಗ್ಗೆ ಪ್ರಚಾರ ಇತ್ತು, ಬರುವಾಗ ಹೆಚ್ಚಾಗಿದೆ. ಬರುವಾಗ ಹೋಗುವಾಗ ಅದರ ಬಗ್ಗೆ ಕೇಳಿದ್ದೆ ನಾನು, ಬರುವಾಗ ಅದಿಲ್ಲಿ ಆವರಿಸಿ ಆಗಿದೆ. ಹೋಗುವಾಗ ನಾನು ಯಾರೋ ಮಾತನಾಡುವುದನ್ನು ಕೇಳಿದ್ದೇನೆ. ಯಾವುದೋ ಒಂದು ರೋಗ ಬಂದಿದೆ, ಕೆಮ್ಮು ಆರಂಭ ಆಗಿದೆ, ನೆಗಡಿ
ಹ, ಶೀತ ಹ. ಎಲ್ಲ ಆರಂಭ ಆಗಿದೆ ಹ. ಅಂತ ಹೇಳ್ತಾ ಇದ್ರು. ಆದ್ರೆ ಅವರೊಳಗೆ ಪುನಃ ಮಾತು ನಡೀತಾ ಇತ್ತು. ನೆಗಡಿ ಶೀತ ಮಳೆಗಾಲದಲ್ಲಿ ಮಳೆ ಬಂದಾಗ ಅಥವಾ ಸ್ವಲ್ಪ ಸಂಪು ಪ್ರದೇಶ ಇದ್ದಲ್ಲಿ ಆಗುವುದೇ, ಅದರಲ್ಲಿ ವಿಶೇಷ ಏನು? ಮೊದಲಿಗೆ ಎಲ್ಲರೂ ಭಾವಿಸಿದ ಅದನ್ನೇ. ಹ, ಹ. ಇಲ್ಲಿ ಇರ್ಲಿಲ್ಲ ಅದು ಮೊದಲು. ಈಗ ವಿಷಯ ಅದಕ್ಕಿಂತ ಹೆಚ್ಚು ಉಂಟು. ಹೌದು. ಏನು ವಿಷಯ? ಮೊದಲಿಲ್ಲಿ ಮಾತಾಡ್ತಿದ್ದದ್ದು ಎಲ್ಲೋ ದೂರದಲ್ಲಿ ಪರದೇಶಿಗಳಿಗೆ ಬಂದದ್ದು ರೋಗ ಅಂತ ಇದು. ಓಹೋ, ಹೊರದೇಶದಲ್ಲಿ. ನಾನು ಹೋಗುವಾಗ ಮಾತಾಡ್ತಿದ್ರು. ಹ. ನಾನು ಸುತ್ತಾಡಿಕೊಂಡು ಬರುವಾಗ ಏನಾಗಿದೆ, ಏನಾಗಿದೆ? ಯಾರು ಕುಳಿತುಕೊಂಡು ಮಾತಾಡ್ತಿದ್ರು, ಹ. ಇದೆಲ್ಲ ನಮಗೆ ಬರುವಂತದ್ದಲ್ಲ, ಹ. ಯಾರು ಯಾರು ಹಸಿ ಹಸಿ ತಿಂತಾರೋ ಹ. ಅವರಿಗೆ ಮಾತ್ರ ಇದು ಬರ್ತದೆ ಅಂತ ಮಾತಾಡ್ತಿದ್ರು. ಹಾ ಹಾ ಹಾ, ತಾತ್ಸಾರ ಭಾವ. ಹೌದು, ನಮ್ಗೇನಾಗ್ಲಿಕ್ಕಿಲ್ಲ. ನಮ್ಗೆ ಆಗ್ಲಿಕ್ಕಿಲ್ಲ ಅಂತ. ಎಲ್ಲಿಯೋ ಇದ್ದದ್ದು ಇಲ್ಲಿ ಹೇಗೆ ಬರ್ತದೆ? ಹೌದು. ಈಗ ಏನಾಗಿದೆ, ಹೇಗಾಗಿದೆ? ಹಸಿ ಹಸಿ ತಿನ್ನುವವರಿಗೆಲ್ಲ ಮತ್ತೆ? ಬೇಯಿಸಿ ತಿನ್ನುವವರಿಗೂ ಈ ರೋಗ ಬಂದಿದೆ. ಹಸಿ ಹಸಿ ತಿನ್ನುವವರಿಗಲ್ಲದೆ ಬೇಯಿಸಿ ತಿನ್ನುವವರಿಗೆ. ಹೌದು. ಹೇಗೆ ಬಂತು? ರಾಯರೇ, ಹ. ನಾನು ಸುತ್ತಾಡಿಕೊಂಡು ತೆಂಕನಾಗಿ ಈಚೆ ಬರುವಾಗ ಹ. ಓಣಂ ಕೆಮ್ಮು ಬಂತು. ಯಾವುದು? ಓಣಂ ಕೆಮ್ಮು, ಒಣ ಕೆಮ್ಮು. ಆ ಒಣ ಕೆಮ್ಮು ಬಂತು. ಒಣ ಕೆಮ್ಮು ಮೊದಲಿಗೆ ಆರಂಭ ಲಕ್ಷಣ. ಹ, ಹ. ಅದ್ರ ನಂತರ ನೋಡ್ತೇನೆ ಹ. ಕೈಕಾಲು ನೋವು. ಒಣ ಕೆಮ್ಮಿನಿಂದ ಕೈಕಾಲು ನೋವು. ಹೌದು. ಹ. ಉಸಿರುಗಟ್ಟಿದಾಗೆ ಆಗೋದು. ಹ, ಮತ್ತೆ ಹೀಗೆ ಬಗೆ ಬಗೆಯ ಲಕ್ಷಣಗಳೆಲ್ಲ ಕಾಣ್ದುಂಟು. ಇದರ ಬಗ್ಗೆ ಹೆಚ್ಚ ಮಾತಿ ನನಗೆ ಇಲ್ಲ, ಹೆಚ್ಚು ಗೊತ್ತಿಲ್ಲ. ಇಲ್ಲ. ಹ. ಇಷ್ಟನ್ನು ನೋಡಿದೆ, ಹ. ಏನೋ ಆಪತ್ಕಾಲ ನಮ್ಮ ನಾಡಿಗೆ ಬಂದಿದೆ ಎಂಬನ್ನು ಅರಿತುಕೊಂಡಿದ್ದೇನೆ. ಅಲ್ಲ, ಹೀಗೆ ಬಂದದ್ರಿಂದ ನಮ್ಮಲ್ಲಿ ವೈದ್ಯರಿದ್ದಲ್ಲವೇ, ಪರಿಣಿತರು, ಅವರೆಲ್ಲ ಏನು ಮಾಡ್ಲಿಲ್ವೇ ಈ ರೋಗಕ್ಕೆ? ಅಲ್ಲ, ಮೊದಲು ತಮ್ಮ ಪಾದಕ್ಕೆ ವಿಚಾರವನ್ನು ಮುಟ್ಟಿಸಬೇಕೆಂಬುದಾಗಿ ನಾನು ಅರಿತು ನಿಮ್ಮಲ್ಲಿಗೆ ತಂದು ಒಪ್ಪಿಸಿದ್ದೇನೆ. ನಮ್ಮಲ್ಲಿಗೆ ಬಂದು ವಿಷಯ ಒಪ್ಪಿಸಿ ಹ. ನಂತರ ಇದಕ್ಕೆ ಏನು ಆಗಿದೆ ಅಂತ ತಾವೊಂದು ಹೇಳಿಕೊಂಡು. ಏನಾದ್ರೂ ಇದಕ್ಕೆ ಪರಿಹಾರ ನೋಡಿ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು. ಈಗ ಪ್ರಜೆಗಳು ಅವರವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೌದು. ಅವರ ಪ್ರಯತ್ನಕ್ಕೆ ಇದರಲ್ಲಿ ಏನು ಆಗುತ್ತಾ ಇಲ್ಲ. ಈ ರೋಗದಿಂದ ವಿಪರೀತ ಆಗುತ್ತಾ ಇದೆ. ಹೌದು. ಅವರಿಂದ ಇದನ್ನು ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ. ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಈ ರೋಗ. ನೀನು ಕಂಡುಕೊಂಡ ವಿಷಯ ಇದು. ಹೌದು. ಪ್ರಕರಣ ದಿನಕ್ಕೆ ಹೆಚ್ಚಾಗ್ತಾ ಉಂಟು. ಅರ್ಥಾತ್ ನಮ್ಮ ಪ್ರಜೆಗಳೆಲ್ಲರೂ ಭಯಭೀತರಾಗಿದ್ದಾರೆ. ಹೌದು. ನಮಗೆ ಏನು ಆಗುವುದಿಲ್ಲ ಎನ್ನುವಂತಹ ತಾತ್ಸಾರ ಬಿಟ್ಟು ನಮಗೆ ಏನು ಆದೀತು ಎನ್ನುವಂತಹ ಹೆದರಿಕೆ ಹೌದು ಜನರಲ್ಲಿ ಹುಟ್ಟಿಕೊಂಡಿದೆ. ನಾಡಿನ ಪ್ರಜೆಗಳೆಲ್ಲ ಸೋಂಕಿತರಾಗಿದ್ದಾರೆ. ನಾಡಿನ ಪ್ರಜೆಗಳು ಸೋಂಕಿತರಾದಾಗ ಹೌದು, ರಾಜನಾದವ ಇದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಲ್ವೇ? ನಿನ್ನ ಮಾತಿನ ಅರ್ಥ ಅದಲ್ವೇ? ಹೌದು. ನನಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಿ. ಹಾಗಿದ್ದರೆ ಇಂತಹ ರೀತಿಯಲ್ಲೂ ಜನರು ತೊಂದರೆಗೆ ಒಳಗಾಗಿದ್ದಾರೆ ಅಂತ ಆದ್ರೆ ನಾನೇನು ಮಾಡಬೇಕು? ನೀವು ಈ ಅಂಟು ರೋಗದ ನಂಟನ್ನೊಂದು ಬಿಡಿಸಿಕೊಡ್ಬೇಕು ರಾಯರೇ. ಆಲೋಚನೆ ನಾನು ಮಾಡಬೇಕಲ್ಲವೇ? ಹೌದು. ಹಾಗಾಗಿ ಇದರ ಪರಿಹಾರಕ್ಕಾಗಿ ಸೂಕ್ತವಾದಂತಹ ಪರಿಹಾರವನ್ನು ನಾನು ಹುಡುಕಬೇಕಿದ್ರೆ ನನ್ನ ಮಂತ್ರಿ ಮಾಗದರು, ನನ್ನ ರಾಜ್ಯ ವೈದ್ಯರು ಇವರೆಲ್ಲರೊಡನೆ ನಾನು ಸಮಾಲೋಚನೆ ನಡೆಸಬೇಕಾಗಿದೆ. ಹಾಗಾಗಿ ನಿನ್ನ ವಿಷಯವನ್ನು ನೀನು ತಿಳಿಸಿ ಆಗಿದೆ. ನಮ್ಮ ರಾಜ್ಯ ವೈದ್ಯರು ಸಭೆಗೆ ಬರಲಿ ಎಂದು ಹೇಳಿ ಅಪ್ಪಣೆ. ಮಹಾರಾಜ ಜಯವರ್ಮರೇ, ರಾಜವೈದ್ಯರು ತಮ್ಮ ಕರೆ ಬಂತು. ಹ, ಓಡೋಡಿ ಬಂದಿದ್ದೇನೆ. ಅವಸರದ ಕರೆ ನಿಮಗೆ. ಗಂಭೀರವಾದ ಸಮಸ್ಯೆ ಇಲ್ಲದೇ ಇದ್ದರೆ ಹ, ರಾಜವೈದ್ಯರನ್ನು ಸಭೆಗೆ ನೀವು ಆಹ್ವಾನಿಸ್ತಾ ಇರಲಿಲ್ಲ. ಅದು ಎಷ್ಟೊಂದು ಅವಸರದಲ್ಲಿ. ಹಾಗಿದ್ರೆ ಹ. ಏನೋ ವಿಶೇಷ ಇರಬೇಕು ಎನ್ನುವುದನ್ನು ಗ್ರಹಿಸಿಯೇ ಬಂದವ. ಹ, ಏನಾಗಿದೆ ಹ. ಹೇಳಿ. ರಾಜವೈದ್ಯರೇ, ಓ, ವಿಷಯ ನಮ್ಮವರೆಗೆ ಬಂದಿದೆ.
ನಿಮ್ಮ ಬಳಿಯಲ್ಲಿ ಹೇಳುವುದು ಹೇಗೆ ಅಂತ ಹೇಳಿಕೊಂಡು ಆರಂಭಿಸಲಿಕ್ಕೆ ನನಗೆ ಸ್ವಲ್ಪ ತೊಡಕು. ಅದ್ಯಾಕೆ? ಏನು ಹೇಳುವುದು ರಾಜವೈದ್ಯರೇ, ಏನು ಹೇಳುವುದು? ಏನಾಯ್ತು? ಮಾರಕ ರೋಗದ ತುಳಿ, ಮಾರಕ ರೋಗದ ತುಳಿ ಮೇಳವಿಸೆ ಪ್ರತಿರೋಧ ಶಕ್ತಿಯ ರಾಜವೈದ್ಯರೇ, ಹಾ, ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಎನ್ನುವುದು ನನ್ನ ನಂಬಿಕೆಯಾಗಿತ್ತು. ಕರುನಾಡು ಅಂತ ಹೇಳಿದರೆ ಶಾಂತಿಯ ತವರೂರು ಅಂತ ಎಲ್ಲರೂ ಹೇಳ್ತಾ ಇದ್ರು. ಇಲ್ಲಿ ನಾವು ಎಲ್ಲರೂ ಅಂತ ಹೇಳುವಾಗ ಕೇವಲ ನಾನು ನನ್ನ ಪರಿವಾರವನ್ನಷ್ಟೇ ಉದ್ದೇಶಿಸಿ ಹೇಳ್ತಾ ಇಲ್ಲ, ಆಹಾ. ನನ್ನ ಪ್ರಜಾ ಪರಿವಾರವು ಸೇರಿಕೊಂಡು ನೆಮ್ಮದಿಯಾಗಿದೆ. ರಾಜನಿಗೆ ಪರಿವಾರ ಬಂಧುಗಳು ಅಂತ ಹೇಳಿದ್ರೆ ಪ್ರಜೆಗಳೇ ಅಲ್ವಾ? ಪ್ರಜೆಗಳೇ ಅಲ್ವೇ? ಹೌದು. ಹಾಗಾಗಿ ಹಾ, ಆ ಪ್ರಜೆಗಳೆಲ್ಲರೂ ಸುಖದಿಂದ ನೆಮ್ಮದಿಯಿಂದ ಬದುಕು ಸಾಗಿಸ್ತಾ ಇದ್ದಾರೆ. ಅವರಿಗೆ ಬೇಕಾದುದೆಲ್ಲವನ್ನು ನಾನು ಕಲ್ಪಿಸಿಕೊಡ್ತಾ ಇದ್ದೇನೆ. ನಮ್ಮ ಅಧಿಕಾರಿ ವರ್ಗದವರೆಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾ. ಇದುವರೆಗಿನ ನಂಬಿಕೆ ಹಾಗೆ ಇತ್ತು. ಯಾವುದೇ ಸಮಸ್ಯೆಗಳೇ ಇಲ್ಲದೆ ಇದ್ದಂತಹ ನಾಡು ಯಾವುದಂತ ಕೇಳಿದ್ರೆ ಅದು ಕರುನಾಡು. ಕರುನಾಡು ಎನ್ನುವುದು ಅದು ಹಸರ ನಾಡಾಗಿ ಉಳಿಯಬೇಕು ಹೌದು ಎನ್ನುವಂತಹ ಆಶಯದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡಿದ್ದವನು. ಈಗ ಏನು ಆತಂಕ ವ್ಯಕ್ತವಾಗ್ತಾ ಉಂಟಲ್ಲ ನಿಮ್ಮ ಮುಖದಲ್ಲಿ? ಆತಂಕ ಜನರಿಂದ ಕೇಳಿ ಬರುತ್ತಾ ಇದ್ದಾರೆ. ಏನು? ಪ್ರಜಾಜನರು ಭಯಭೀತರಾಗಿದ್ದಾರೆ ಹಾ. ಎನ್ನುವ ವರ್ತಮಾನ ನಮ್ಮ ಗುಪ್ತಚಾರಕರಿಂದ ತಿಳಿದು ಬಂತು. ಪ್ರಜಾಜನರು ಭಯಭೀತರಾಗಬೇಕು ಅಂತ ಇದ್ರೆ ಏನೋ ಶತ್ರುಬಾಧೆ ಆಗಿರಬೇಕು. ಶತ್ರುಬಾಧೆಯಾದರೆ ಅಂತಹ ಭಯ ಜನರಿಗೆ ಇರುವುದಿಲ್ಲ. ಶತ್ರುಬಾಧೆ ಇದ್ರೆ ನನ್ನನ್ನು ವೈದ್ಯರನ್ನು ಕರೆಸಲಿಕ್ಕೆ ವೈದ್ಯರನ್ನು ಕರೆಯುವ ಅಗತ್ಯ ಇಲ್ಲ. ಹಾ. ರಾಜನಾದವನು ಸಮರ್ಥನಾಗಿದ್ದರೆ, ಪೌರುಷವಂತನಾಗಿದ್ದರೆ ತಾನೇ ಎದುರಿಸ್ತಾನೆ. ಹೌದು. ಅಥವಾ ತನ್ನ ಸ್ವಂತ ಸಾಮರ್ಥ್ಯ ಅಲ್ಲದಿದ್ದರೂ ಸೇನಾ ಸಾಮರ್ಥ್ಯದಿಂದಲಾದರೂ ಎದುರಿಸ್ತಾನೆ. ಹಣಬಲದಿಂದ ಎದುರಿಸ್ತಾನೆ, ಹಾ. ಜನಬಲದಿಂದ ಎದುರಿಸ್ತಾನೆ. ಈಗ ಇದು ಯಾವುದು ಆಗುವುದಿಲ್ಲ ಎನ್ನುವಂತಹ ನೆಲೆಯಲ್ಲಿ ಆರಕ್ಷಕ ಪಡೆ ಭದ್ರವಾಗಿದ್ದರೂ ಅವರಿಂದ ಸಾಗುವುದಿಲ್ಲ. ಸೈನಿಕರು ಸಿದ್ಧವಾಗಿದ್ದಾರೆ. ಹ, ಅಂಥದ್ರಲ್ಲಿ ನಮ್ಮ ರಾಷ್ಟ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಹ. ವಿರೋಧಿಗಳಿಂದ ಸಂಕಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ವಿರೋಧಿಗಳು ಹೊಂಚು ಹಾಕಿ ಕಾಯುತ್ತಾರೆ ಎನ್ನುವುದು ಸತ್ಯದ ಸ್ಥಿತಿ. ಅದು ರಾಜನಿಗೆ ಆದರೆ ಇದ್ದದ್ದೇ. ವಿರೋಧಿಗಳು ಹೊಂಚು ಹಾಕಿ ಕಾದರೆ ಹಾ. ಅದಕ್ಕೆ ಸಮಾಲೋಚನೆ ಮಾಡಬೇಕಾಗಿರುವುದು ರಾಜವೈದ್ಯರ ಬಳಿ ಅಲ್ಲ, ಮಂತ್ರಿ ನಮ್ಮ ಮಂಡಲ. ಸೇನಾ ದಂಡನಾಯಕರು ಮಂತ್ರಿಗಳು ಅದಕ್ಕೆ ಬೇಕು. ನನ್ನನ್ನು ಯಾಕೆ ಕರೆಸಿದ್ದು? ಇಲ್ಲಿ ವಿಶೇಷ ಅದೇ, ಹಾ. ನಮ್ಮ ಪ್ರಜೆಗಳು ಹ್ಮ್. ಒಂದು ರೀತಿಯ ಅಂಟು ರೋಗದಿಂದ ಬಳಲುತ್ತಾ ಇದ್ದಾರೆ. ಅಂಟುಜಾಡ್ಯ. ಹಾ. ಮೊದಲಿಗೆ ತಾತ್ಸಾರವಾಗಿದ್ರು. ಹ್ಮ್. ಏನೋ ಮಾಮೂಲಿಯಾದಂತಹ ನೆಗಡಿ, ಹಾ. ಕೆಮ್ಮು ಬರುತ್ತದೆ, ಉಸಿರಾಟದ ತೊಂದರೆಯಾಗುತ್ತದೆ, ಏನೋ ಮದ್ದು ತೆಕೊಂಡ್ರೆ ಸಾಧಾರಣವಾದಂತಹ ನೆಗಡಿ ಕೆಮ್ಮಿಗೆ ಇರುವಂತಹ ಮದ್ದುಗಳನ್ನು ತೆಕೊಳ್ತಾ ಇದ್ದು ಸಾಧಾರಣವಾದ ರೋಗ ಬಾಧೆಗಳು ಎಂಥವರಿಗೂ ಇದ್ದದ್ದೇ. ಅದು ಆರೋಗ್ಯವಂತನಾದವನಿಗೂ ಕೂಡ ಕಾಲಕಾಲಕ್ಕೆ ಅಂಥದ್ದು ಬರ್ತದೆ. ವರ್ಷಕ್ಕೊಮ್ಮೆ ಆದರೂ ನೆಗಡಿ ಆಗಬೇಕಂತೆ. ಅಲ್ವಾ? ಒಬ್ಬ ಆರೋಗ್ಯವಂತನ ಲಕ್ಷಣ ಅದು. ಹಾ. ಅವನಿಗೆ ವರ್ಷಕ್ಕೊಮ್ಮೆ ಆದರೂ ನೆಗಡಿ ಆಗದಿದ್ದರೆ ಅವ ಆರೋಗ್ಯ ಸರಿ ಇಲ್ಲ ಅಂತ ಲೆಕ್ಕ ಹಾಕ್ತಾರೆ. ಹೌದು. ಹಾಗಾಗಿ ಕಾಲಕಾಲಕ್ಕೆ ಬರುವ ರೋಗಗಳಾದರೆ ಹಾ. ಅದು ರಾಜನವರೆಗೆ ಬರುವುದಿಲ್ಲ. ಆಹಾ. ಜನರು ಅಲ್ಲಲ್ಲಿಯೇ ವೈದ್ಯರಿಂದ ಪರಿಶೀಲನೆ ಮಾಡಿಕೊಂಡು ಅಲ್ಲಲ್ಲಿಯೇ ಅದನ್ನು ಸರಿ ಮಾಡಿಕೊಳ್ತಾರೆ. ಬೇಕಾದಷ್ಟು ವೈದ್ಯಾಲಯಗಳುಂಟು, ಬೇಕಾದಷ್ಟು ಎಷ್ಟು ಪರಿಣಿತ ವೈದ್ಯರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಲ್ವಾ? ಕೈಗೊಂದು ಕಾಲಿಗೊಂದು ಎನ್ನುವ ರೀತಿಯಲ್ಲಿದ್ದಾರೆ. ಹಾ. ತಲೆಗೆ ಬೇರೆ, ಮೂಗಿಗೆ ಬೇರೆ, ಕಣ್ಣಿಗೆ ಬೇರೆ, ಹೃದಯಕ್ಕೆ ಬೇರೆ, ಕಾಲಿಗೆ ಬೇರೆ. ವಿದೇಶದಲ್ಲೆಲ್ಲ ಅಭ್ಯಾಸ ಮಾಡಿಕೊಂಡು ಬಂದವರಿದ್ದಾರೆ. ಎಂತೆಂತಹವರನ್ನು ಕರೆಸಿಕೊಂಡು ನಾವು ಇಲ್ಲಿ ವೈದ್ಯಾಲಯಗಳನ್ನು ಸ್ಥಾಪಿಸಿದ್ದೇವೆ. ಹೌದಲ್ಲ? ಹಾಗಿದ್ರೆ ನನ್ನಲ್ಲಿವರೆಗೆ ಬರಬೇಕು ಅಂತ ಇದ್ರೆ ಅದು ವಿಶೇಷ. ಏನು? ಜನರು ತಮ್ಮ ಪ್ರಯತ್ನವನ್ನು ಮಾಡಿ ಹಾ. ಕೈ ಮೇಲೆತ್ತಿದ್ದಾರೆ. ಅರ್ಥ ನಮ್ಮ ಕೈಯಿಂದ ಆಗುವುದಿಲ್ಲ, ಹಾ. ನಮ್ಮ ವೈದ್ಯರಿಂದ ಆಗುವುದಿಲ್ಲ ಹಾ. ಎನ್ನುವಲ್ಲಿಗೆ ಮುಟ್ಟಿದ್ದಾರೆ. ಓಹೋ. ಮುಟ್ಟುವುದು ಮಾತ್ರವೇ ಅಲ್ಲ, ಇದರ ಮೂಲವನ್ನು ಶೋಧಿಸಿದಂತಹ ನಮ್ಮ ಗುಪ್ತಚಾರರು ಇದು ಹೊರದೇಶದಲ್ಲೂ ಇದೇ ರೀತಿಯಾಗಿ ಇದೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ. ಅಂದರೆ ಮಹಾಮಾರಿ ಒಕ್ಕರಿಸಿದೆ ಅಂತ ಆಯಿತು. ಮಹಾಮಾರಿಯೊಂದು ಒಕ್ಕರಿಸಿದ್ದರೆ ಅದು ಹೊರದೇಶದ್ದೇ ಆಗಿದ್ದರೆ ನಮ್ಮ ದೇಶಕ್ಕೆ ಹೇಗೆ ಬಂತು? ಬಂದಿದ್ದರೆ ಈಗ ಜನರನ್ನು ಕಾಪಾಡುವುದು ಹೇಗೆ? ಅಂಟುಜಾಡ್ಯದಿಂದ ಜನರನ್ನು
ಭಯಗೊಳಿಸಿದಂತಹ ಜನರನ್ನು ಹೆದರಿಕೆ ಮುಕ್ತವಾಗಿ ನಿಮಗೆ ನಾನಿದ್ದೇನೆ ಎಂದು ಅಭಯ ಕೊಡುವಲ್ಲಿಗೆ ನನಗೂ ಧೈರ್ಯ ಬೇಕಲ್ವೇ? ರಾಜನಾಗಿ ನಾನು ಅವರನ್ನು ಗುಣಪಡಿಸಬಲ್ಲೆ ಅಂತ ಹೇಳಬೇಕಿದ್ರೆ ಹೌದು, ನನಗೆ ಧೈರ್ಯ ಕೊಡಬೇಕಾದವರು ನೀವೇ ಅಲ್ವೇ? ಹಾಗಾಗಿ ನಿಮ್ಮಲ್ಲಿ ಸಮಾಲೋಚನೆ. ಮಹಾರಾಜರೇ, ರಾಜವೈದ್ಯರೇ, ಶುಶ್ರುತರೇ, ಅರ್ಥ ಆಯ್ತು ನನಗೆ. ವಿಷಯ ಗಂಭೀರವಾಗಿದೆ, ಬಹಳ ಗಂಭೀರ. ಸಾಮಾನ್ಯವಾದಂತಹ ರೋಗ ಬಂದದ್ದಲ್ಲ, ವಿಶೇಷವಾದದ್ದು ಅಂತ ಹೇಳಿದೆ. ಅದು ಎಲ್ಲಿಯೋ ವಿದೇಶದಿಂದ ಬಂದದ್ದು ಅಂತ ಹೇಳ್ತಾರೆ. ಸ್ಥೂಲವಾಗಿ ಅದರ ಸ್ವರೂಪ ಏನು ಅಂತ ನೀವು ಹೇಳಿದ್ದೀರಿ. ನಮಗೆ ಇದು ಗುಪ್ತಚಾರರು ಹೇಳಿದ ವಿಷಯ ಇಷ್ಟೇ. ಇದರ ಸಂಶೋಧನೆ ಆಗಬೇಕಾಗಿದೆ. ಹೇಗೆ ಬಂತು? ಹಾಗಿದ್ದರೆ ಈ ರೋಗಕ್ಕೊಂದು ಮದ್ದು ಹೊರಗೂ ಇಲ್ವೇ? ನಮ್ಮಲ್ಲೂ ಇದಕ್ಕೆ ಮದ್ದು ಹಿಡಿಯಲು ಸಾಧ್ಯವಿಲ್ವೇ? ಜನರಿಗೆ ಗುಣಪಡಿಸಲಿಕ್ಕೆ ಆಗುವುದಿಲ್ವೇ? ಇದನ್ನು ಹೇಳಬೇಕಾದವರು ನೀವೀಗ. ಹಾಗಿದ್ರೆ ಈಗ ಅಲ್ಲ, ಸ್ವಲ್ಪ ಪರೀಕ್ಷೆ ಮಾಡಬೇಕು, ಸಂಶೋಧನೆ ನಡೆಸಬೇಕು. ಇದರ ಬಗ್ಗೆ ಆಳವಾದ ಅಧ್ಯಯನ ಆಗಬೇಕು. ನಮ್ಮ ನಗರದಲ್ಲೇ ಒಂದು ತಿರುಗಾಟ ಮಾಡಿ ಶೋಕಿತರೋ ಶಂಕಿತರೋ ಯಾರ್ಯಾರಿದ್ದಾರೆ, ಅವರ ಲಕ್ಷಣಗಳೇನು ಎನ್ನುವುದನ್ನು ಪರಾಮರಿಸಿ ನಿಮಗೆ ವರದಿ ಕೊಡ್ತೇನೆ. ಆಗಲಿ ಅಂತ ಆಗಲಿ. ಮಹಾರಾಜನ ಆತಂಕಕ್ಕೆ ಅರ್ಥ ಇದೆ ಎನ್ನುವುದು ಈಗ ಗೊತ್ತಾಯಿತು. ನಗರ ಪ್ರದಕ್ಷಿಣೆಯನ್ನು ಮಾಡಿದೆ. ನಾನು, ನನ್ನ ಸಹಾಯಕರಾದಂಥ ವೈದ್ಯ ಪಡೆ ಬೇರೆ ಬೇರೆ ಕಡೆ ಚಿಕಿತ್ಸಾಲಯಗಳಲ್ಲಿ ಚಿಕಿತ್ಸೆ ಅಥವಾ ಪರೀಕ್ಷೆಯನ್ನು ನಡೆಸುವಂಥ ಹೊತ್ತಿಗೆ ಕಂಡು ಕೇಳರಿಯದಂತಹ ರೋಗವೊಂದು ಇಲ್ಲಿಗೆ ಬಂದಿದೆ ಎನ್ನುವುದು ಸ್ಪಷ್ಟವೇ ಹೌದು. ಈಶಾನ್ಯ ರಾಷ್ಟ್ರದ ಭಾಗದಿಂದ ಬಂದಿರುವಂತಹ ರೋಗ ಇದು ಎನ್ನುವುದು ಬೇರೆ ಬೇರೆ ವ್ಯಕ್ತಿಗಳನ್ನು ಸಂದರ್ಶಿಸಿದಾಗ ನಮ್ಗೆ ಅರ್ಥವಾಯಿತು. ಬಹುಶಃ ವಿದೇಶಕ್ಕೆ ವ್ಯಾಪಾರಕ್ಕೂ ಬೇರೆ ರೀತಿಯ ವ್ಯವಹಾರಕ್ಕೂ ಹೋದಂತಹ ಜನರ ಮೂಲಕವಾಗಿ ಇದು ಬಂದಿದೆ. ಒಂದು ರೀತಿಯಲ್ಲಿ ಒಂದು ಜೈವಿಕಾಸ್ತ್ರ ಇದು ಎನ್ನುವುದು ಸತ್ಯವೇ ಹೌದು. ಜ್ವರ ಬರ್ತಾ ಇದೆ, ನೆಗಡಿ ಶೀತ ಆಗ್ತಾ ಇದೆ, ಉಸಿರು ಕಟ್ಟುವಂತಹ ಸ್ಥಿತಿ ಇದೆ, ಕೆಮ್ಮುತ್ತಾ ಇದ್ದಾರೆ, ಗಡಗಡನೆ ನಡುಗುತ್ತಾ ಇದ್ದಾರೆ. ಇಂತಹ ಹಲವಾರು ಮಂದಿಗಳನ್ನು ನಾವು ನೋಡಿದೆವು. ಕೆಲವರು ಶಂಕಿತರು, ಮತ್ತೆ ಕೆಲವರು ಈ ರೋಗದಿಂದ ಸೋಂಕನ್ನು ಪಡೆದುಕೊಂಡವರು. ಹಾಗಿದ್ರೆ ಈ ಹಿಂದೆ ಇದು ಯಾವುದೋ ಒಂದು ರಾಷ್ಟ್ರದಲ್ಲಿ ಹುಟ್ಟಿಕೊಂಡಿರಬೇಕು, ಅಲ್ಲಿಗೆ ಹೋದವರು ನಮ್ಮಲ್ಲಿಗೆ ಇದನ್ನು ತಂದಿರಬೇಕು. ಇಂತಹ ಒಂದು ರೋಗ ಬಹುಶಃ ಇಷ್ಟರವರೆಗೆ ಯಾವ ಪ್ರಪಂಚದ ಯಾವ ಭಾಗದಲ್ಲಿ ಉದ್ಭವಿಸಿದ ಹಾಗೆ ಇಲ್ಲ. ಮಹಾಮಾರಕವಾದಂಥ ರೋಗಗಳು ಅನೇಕ ಬಂದದ್ದಿರಬಹುದು. ವಾಂತಿ ಭೇದಿಯೋ, ಇಲಿಜ್ವರವೋ ಅಥವಾ ಮಾರಕ ರೋಗವೋ, ಇದಕ್ಕೆ ಕಾಲಾಂತರದಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ ಔಷಧಿಯನ್ನು ಕಂಡು ಹುಡುಕಿದ್ದು ಉಂಟು, ಅದು ಪರಿಣಾಮವನ್ನು ಮಾಡಿದ್ದು ಉಂಟು. ಆದರೆ ಬಹುಶಃ ಈ ರೋಗ ಲಕ್ಷಣಗಳನ್ನು ನೋಡಿದರೆ ಸದ್ಯಕ್ಕೆ ಇದಕ್ಕೆ ಯಾವುದೇ ಔಷಧೋಪಚಾರ ಸಾಧ್ಯ ಆಗುವುದಿಲ್ಲ ಎನ್ನುವುದು ಸ್ಪಷ್ಟ. ಹಾಗಿದ್ದರೆ ನಾವು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗುತ್ತದೆ. ಈ ಬಗ್ಗೆ ನಗರದಲ್ಲಿ ಡಂಗುರವನ್ನು ಸಾರುವುದು ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ಆತ್ಮಸಾಕ್ಷಾತ್ಕಾರವಾಗುವ ರೀತಿಯಲ್ಲಿ ವಿಶೇಷವಾದಂತಹ ಮುನ್ನೆಚ್ಚರಿಕೆಯನ್ನು ಮಾಡುವುದಕ್ಕೆ ಹೇಳಬೇಕು. ಮನುಷ್ಯನ ಸಂಸರ್ಗದಿಂದ ಬರುವುದು ಮಾತ್ರ ಅಲ್ಲ, ನೆರಳು ತಾಗಿದರೆ ಸಾಕು, ಆ ಮೂಲಕ ಬರಬಹುದಾದಂಥ ರೋಗ. ಈಗ ಅರ್ಥ ಆಯಿತು. ವಿದೇಶದಲ್ಲಿರುವಂತಹ ನಮ್ಮ ಸ್ನೇಹಿತರು ಹೇಳಿದರು, ಆ ರಾಷ್ಟ್ರದಲ್ಲಿ ಕೊರೋನಾ ಎನ್ನುವಂತಹ ಭೀಕರ ರೋಗ ಇತ್ತು ಅಂತ. ಬಹುಶಃ ಅದೇ ಲಕ್ಷಣಗಳು ಇಲ್ಲಿಯೂ ಇದೆ ಎನ್ನುವುದಕ್ಕೆ ಸಾಕ್ಷಿ ನಮಗೆ ಸಿಗ್ತಾ ಇದೆ. ಹಾಗಿದ್ರೆ ಆ ಕೊರೋನಾಸ್ತ್ರ ಎನ್ನುವಂಥದ್ದು
ಯಾರೋ ಈ ಕಡೆಗೆ ಪ್ರಯೋಗ ಮಾಡಿದ್ದಾರೆ ಎಂದಾದರೆ ಇದನ್ನು ಯಾವ ರೀತಿಯಲ್ಲಿ ನಾವು ವಿರೋಧಿಸೋಣ, ಇದರಿಂದ ಹೇಗೆ ಹೊರಗೆ ಬರೋಣ, ಇದರ ಬಗ್ಗೆ ಮಹಾರಾಜರಲ್ಲೇ ತರ್ಕಿಸಬೇಕು, ಅವರಲ್ಲಿಯೇ ವಿಚಾರವನ್ನು ಹೇಳುತ್ತೇನೆ. ಪ್ರಭುಗಳೇ, ರಾಜವೈದ್ಯರೇ, ನಗರ ಸಂಚಾರವನ್ನು ಮಾಡಿದೆ. ಏನು ಅನುಭವ ಪಡೆದುಕೊಂಡಿರಿ? ಈ ರೋಗಕ್ಕೆ ಬಾಧಿತರಾಗಿದ್ದಂತಹ ಅನೇಕ ಮಂದಿಗಳನ್ನು ನಾನು ಸಂದರ್ಶನ ಮಾಡಿದೆ. ಪರಿಹಾರ? ಇಷ್ಟರವರೆಗೆ ನಮ್ಮ ರಾಷ್ಟ್ರದಲ್ಲಿ ಇಂತಹ ಒಂದು ರೋಗ ಬಂದದ್ದಿಲ್ಲ. ಈಗ ಮನುಷ್ಯರಿಂದ ಮನುಷ್ಯರಿಗೆ ಹಬ್ಬುವಂಥ ರೋಗ ಇದು. ವೈರಾಣುಗಳು ಬೇರೆ ಬೇರೆ ಕಾರಣಗಳಿಂದ ಶರೀರಕ್ಕೆ ಪ್ರವೇಶ ಮಾಡುವುದುಂಟು. ಆದರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಸ್ಪರ್ಶಿಸಿದಾಗ ಈ ರೀತಿಯಲ್ಲಿ ಸಾಂಕ್ರಾಮಿಕವಾಗಿ ಹಬ್ಬಿಕೊಳ್ಳುವಂತಹ ರೋಗ ಅಂತ ಇದ್ರೆ ಇದು ವಿಶೇಷ. ಅಲ್ಲಿಯವರೆಗೆ ಇದು ಮುಟ್ಟಿದೆ. ಇದನ್ನು ಕೊರೋನಾ ಅಂತ ಕರೀತಾರೆ. ಇದಕ್ಕೆ ಹೆಸರು? ಹೌದು. ಈ ಕೊರೋನಾ ರೋಗಕ್ಕೆ ವಿಶೇಷವಾದಂತಹ ಪ್ರತಿಬಂಧಕ ಏನು ಅಂತ ಕೇಳಿದ್ರೆ ಮನುಷ್ಯರೊಳಗೆ ಅಂತರವನ್ನು ಕಾಪಾಡುವಂಥದ್ದು. ಅರ್ಥಾತ್ ಇದಕ್ಕೊಂದು ದೃಷ್ಟಾಂತವನ್ನು ನಿಮಗೆ ನಾವು ಹೇಳಬೇಕು. ಏನು? ಇಂಥದ್ದು ಈ ಶಕ್ತಿಗಳುಂಟಲ್ಲ, ಅದು ಕೃತ್ರಿಮ ಶಕ್ತಿಗಳಿರ್ಬೋದು ಅಥವಾ ನೈಸರ್ಗಿಕ ಶಕ್ತಿಗಳು ಇರಬಹುದು. ಹಾಗಿದ್ರೆ ಇದರ ಮೂಲ ಎಲ್ಲಿ? ಅದನ್ನು ವಿಜೃಂಭಿಸುವಾಗ ಕೇವಲ ಪ್ರತಿರೋಧವೋ ಔಷಧಿಯೋ ಹುಡುಕುವುದಲ್ಲ, ನಾವು ನಮ್ಮ ನೆಲೆಯಲ್ಲಿ ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಯೋಚನೆ ಮಾಡಬೇಕು. ಹಿಂದೆ ಮಹಾಭಾರತದ ಕಾಲದಲ್ಲಿ ಕುರುಕ್ಷೇತ್ರದ ಯುದ್ಧ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮಹಾಮಾರಕ ಅಸ್ತ್ರ ಪ್ರಯೋಗ ಆಗಿತ್ತು. ಆ ಕಾಲದಲ್ಲಿ? ಹೌದು. ಏನು ಅಸ್ತ್ರ? ಏನು ಅಸ್ತ್ರ ಗೊತ್ತೇ? ನಾರಾಯಣಾಸ್ತ್ರ. ನಾರಾಯಣಾಸ್ತ್ರದ ಮಹಿಮೆ ಬಣ್ಣಿಸಿದ ಬಗೆ ಘೋರ ವೈರಾಣು ಜಗದಗಲ ವ್ಯಾಪಿಸಿದೆ. ಘೋರ ವೈರಾಣು ಜಗದಗಲ ವ್ಯಾಪಿಸಿದೆ. ನಾರಾಯಣಾಸ್ತ್ರದ ಮಹಿಮೆ ಬಣ್ಣಿಸಿದ ಬಗೆ ಬಣ್ಣಿಸಿದ. ಪ್ರಕೃತಿ ತನ್ನ ಸ್ಥಿತಿಗೆ ಅನುಗುಣವಾಗಿ ಕೆಲವು ಸಲ ನಿಯಂತ್ರಣವನ್ನು ಮಾಡುತ್ತದೆ. ಪ್ರಪಂಚದಲ್ಲಿ ಅತಿರೇಕಗಳುಂಟಾದಾಗ, ಜನಸಂಖ್ಯಾ ಸ್ಫೋಟ ಉಂಟಾದಂತಹ ಸಂದರ್ಭದಲ್ಲಿ ಪ್ರಕೃತಿ ಅದಕ್ಕೊಂದು ನಿಯಂತ್ರಣವನ್ನು ತರುವುದು ಅಂತ ಉಂಟು. ಸಮತೋಲನ ಕಾಯ್ದುಕೊಳ್ಳುವಂತಹ ಸ್ಥಿತಿ ಅದು. ಸಾಮಾನ್ಯವಾಗಿ ಕೆಲವು ವರ್ಷಗಳ ಅವಧಿಗೆ ಜನಸಂಖ್ಯೆ ಇಮ್ಮಡಿ ಆಗುತ್ತದೆ ಅಂತೆ. ಅದಾಗ ಸಮತೋಲನ ಹೇಗೆ? ಮಹಾಮಾರಕ ರೋಗವೋ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಇಂಥದ್ದೆಲ್ಲ ಬಂದು ಮಾನವರ ನಾಶ ಆಗುವಂಥದ್ದುಂಟು. ತನ್ನಿಂದ ತಾನೇ ಮಾನವ ಕುಲ ಸಂಕುಲ ಅಳಿಯುವುದು. ಹೌದಪ್ಪ. ಈ ಹಿಂದೆ ಕಾಲರ ವಾಂತಿ ಭೇದಿ ರೋಗ ಬಂದದ್ದುಂಟು. ನಮ್ಮ ಹಿರಿಯರು ಹೇಳಿದ್ದು ಕೇಳಿದ್ದು ನಾವು. ಹೌದಲ್ಲ? ನಾವು ಕಂಡಿಲ್ಲ, ಕಾಣದ್ದು ಅದು. ಹೌದು. ಇಲಿ ಜ್ವರ ಬಂದದ್ದುಂಟು. ಅದು ಪ್ರಾಣಿಗಳ ಮೂಲಕ ಬಂದಿರತಕ್ಕಂಥದ್ದು. ಅದಕ್ಕೆ ಈಗ ಬೇಕಾದಷ್ಟು ಔಷಧಿಗಳೆಲ್ಲ ಆಗಿದೆ. ಆ ಕಾಲಕ್ಕೆ ಔಷಧಿಗಳು ಕಂಡು ಹಿಡಿಯಲು ಆಯುರ್ವೇದ ಹುಟ್ಟಿಕೊಂಡದ್ದೇ ನಮ್ಮಲ್ಲಿ ಅಲ್ವೋ. ಹಾಗಾಗಿ ಅಂಥದ್ರಿಂದ ಯಾವುದರಿಂದಲೂ ಉಪಶಮನಗೊಳ್ಳದೇ ಇದ್ದಂತಹ ಒಂದು ಮಹಾಮಾರಕ ರೋಗ ಇವತ್ತು ಬಂದಿರುವಂಥದ್ದು. ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಇದು ಮಹಾಮಾರಕ. ಮಹಾರಾಜ, ಹಿಂದೆ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಕೌರವರಿಗೆ ಯುದ್ಧ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಸೇನಾಧಿಪತಿ ಆಯಿತಂತೆ. ಆ ಸಂದರ್ಭದಲ್ಲಿ ದ್ರೋಣಾದಿ ಆಚಾರ್ಯರನ್ನು ದೃಷ್ಟದ್ಯುಮ್ನ ಎನ್ನುವಂತಹ ಪಾಂಡವರ ಸೇನಾಧಿಪತಿ ಕೊಚ್ಚಿ ಕೆಡಹಿದಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಮಗನಾದಂಥ ಅಶ್ವತ್ಥಾಮಾಚಾರ್ಯ ಘೋರವಾದಂಥ ಒಂದು ಅಸ್ತ್ರ ಪ್ರಯೋಗವನ್ನು ಮಾಡಿದ. ಯಾರ ಮೇಲೆ? ಪಾಂಡವ ಸೇನೆಯ ಮೇಲೆ. ಪೂರ್ತಿ ನಾಶವಾಗಲಿ ಅಂತ. ಹೌದಪ್ಪ, ಅಷ್ಟು ಛಲ ಇತ್ತು ಅವನಿಗೆ. ತಂದೆ ಸಾಮಾನ್ಯವಾಗಿ ನಾವು ಹೇಳುವುದುಂಟಲ್ಲ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇಬರೇ ಔಷಧಿ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿ. ಯಾವುದೇ ಒಂದು ರೋಗ ಬಂದರೂ ಕೂಡ ಪ್ರಕೃತಿಯಲ್ಲಿ ಅದಕ್ಕೆ ಬೇಕಾದಂಥ ಉಪಶಮನ ಇದೆ. ನೀರಿನಲ್ಲೋ, ಮರದಲ್ಲೋ, ತೊಗಟೆಯಲ್ಲೋ, ಚಿಗುರಿನಲ್ಲೋ, ಹೀಗೆಲ್ಲ ಔಷಧೀಯ ಸತ್ವಗಳಿಂದ ಅದನ್ನು ಗುಣಪಡಿಸುವುದಕ್ಕಾಗುತ್ತದೆ. ಯಾಕೆ? ಜಗನ್ನಿಯಾಮಕನಾದಂತಹ ವೈದ್ಯ ನಾರಾಯಣನ ಕೃಪೆ ಇರುವುದರಿಂದ. ಅಂತಹ ನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿದ್ದ ದ್ವಾಪರದಲ್ಲಿ.
ಅವನೇ ಪಾರ್ಥಸಾರಥಿಯಾಗಿದ್ದ. ಹ ಪಾಂಡವರ ರಕ್ಷಣಾಕರ್ತೃವಾಗಿರತಕ್ಕಂತಹ ಶ್ರೀಕೃಷ್ಣ ಹ ಅವ ಇರುತ್ತಾ ಹರಿಮಾಯೆಯನ್ನು ಹರಿಮಾಯೆಯಿಂದಲೇ ನಾನು ನಿಯಂತ್ರಿಸ್ತೇನೆ ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಹ ತನ್ನ ಪಿತನ ನಾಶಕ್ಕೆ ಕಾರಣೀಭೂತರಾದಂತಹ ಪಾಂಡವರನ್ನು ಹ. ಸಮೂಲ ನಾಶ ಮಾಡುವುದಕ್ಕೆ ಬೇಕಾಗಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿರುವಂಥದ್ದು. ಅಶ್ವತ್ಥಾಮಾಚಾರ್ಯ. ಹೌದಪ್ಪ. ಹ ಅದಕ್ಕೆ ಪ್ರತಿರೋಧವಾದಂತಹ ಅಸ್ತ್ರ ಯಾರಲ್ಲಿಯೂ ಇರಲಿಲ್ಲ. ಹ ಬೇಕಾದಷ್ಟು ಅಸ್ತ್ರವಿದ್ಯೆಗಳನ್ನು ಸಂಪಾದನೆ ಮಾಡಿದವ ಅರ್ಜುನ, ಹ ಅವನಿಂದಲೂ ಸಾಧ್ಯ ಆಗಲಿಲ್ಲ. ಅವನಿಂದಲೂ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ, ಆಗಲಿಲ್ಲ. ಅದಕ್ಕೆ ಎದುರೇ ಇಲ್ಲ. ಹ. ಅಂತಹ ಸಂದರ್ಭದಲ್ಲಿ ಹ. ಭಗವಂತನಾದಂತಹ ಶ್ರೀಕೃಷ್ಣ ಹೇಳಿದನಂತೆ, ಹ ನೀವು ಯಾರೂ ಕೂಡ ಶಸ್ತ್ರವನ್ನು ಹಿಡಿದುಕೊಂಡು ಪ್ರತಿಭಟನೆಗೆ ಮುಂದೆ ಹೋಗುವುದು ಬೇಡ. ಹ, ಹ, ನಿಮ್ಮ ಹ. ನಿಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ಅದಕ್ಕೆ ಶರಣಾಗತರಾದರೆ ಅದರಿಂದ ನಿಮಗೆ ರಕ್ಷಣೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಶರಣಾಗತರಾದವರನ್ನು ಅದು ಏನೂ ಮಾಡುವುದಿಲ್ಲ ಅಂತ. ನಾರಾಯಣಾಸ್ತ್ರಕ್ಕೆ ಉಪಾಯ ಸೂಚಿಸಿದ್ದು ಸ್ವತಃ ನಾರಾಯಣ. ಹೌದು, ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ. ಹ ನಾರಾಯಣನ ಮೇಲೆ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಹ. ನಾರಾಯಣನೂ ಅದನ್ನು ಎದುರಿಸುವಂತಹ ಸ್ಥಿತಿಯಲ್ಲಿ ಇಲ್ಲ. ಅವನಿಗೂ ಎದುರಿಸುವ ಶಕ್ತಿ ಇಲ್ಲ. ಇಲ್ಲಪ್ಪ. ಹ ಒಬ್ಬ ಭೀಮಸೇನ ಎದ್ದಂತೆ ಗದಾದಂಡವನ್ನು ಹಿಡ್ಕೊಂಡು ನಾನು ಮುಂದೆ ಹೋಗ್ತೇನೆ ಅಂತ. ಹ ಹ ಹ ಹಾಗೆ ಮುಂದೆ ಹೋದವನಿಗೆ ನಾಶವೇ ಸಿದ್ಧ ಎನ್ನುವುದು ಕೃಷ್ಣನಿಗೆ ಗೊತ್ತುಂಟು. ಹ ಆವಾಗ ಅವನನ್ನು ಸಮಾಧಾನ ಪಡಿಸಿ ಹ. ಅವನ ಗದಾದಂಡವನ್ನೇ ಸೆಳೆದಿಟ್ಟನಂತೆ. ಹ ಹ ಪಾಂಡವರೆಲ್ಲರೂ ನಮಸ್ಕಾರವನ್ನು ಮಾಡಿ ಧರಾಶಾಯಿಗಳಾದಂಥ ಹೊತ್ತಿನಲ್ಲಿ ಹ ಆ ನಾರಾಯಣಾಸ್ತ್ರ ತನ್ನನ್ನು ತಡೆಯುವವರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಹ. ತನ್ನಷ್ಟಕ್ಕೆ ಉಪಶಮನ ಹೊಂದಿತ್ತಂತೆ. ಅಂದ್ರೆ ಎದುರಾಳಿಗಳು ಇಲ್ಲದಿದ್ರೆ ಅದು ಕೂಡ ಸುಮ್ಮನಾಗುತ್ತದೆ ಅಂತ ಆಯಿತು. ಹೌದು, ನಾವು ನಮ್ಮ ಎಚ್ಚರಿಕೆಯಲ್ಲಿದ್ದರೆ ಹ. ಯಾವ ರೋಗವೂ ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಯಾರು ನಮ್ಮನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಎನ್ನುವುದಕ್ಕೆ ಅದು ದೃಷ್ಟಾಂತ. ಹ, ಹ. ಹಾಗಾಗಿ ಈಗ ಬಂದಿರುವಂತಹ ಕೊರೋನಾ ಅದಕ್ಕೂ ಇದಕ್ಕೂ ಯಾವ ರೀತಿ ಸಂಬಂಧ ಉಂಟಲ್ಲ, ಹೇಗೆ? ಅದು ಅಶ್ವತ್ಥಾಮನಿಂದ ಪ್ರಯೋಗ ಆದದ್ದು. ಹ ಹ ಈ ಕೊರೋನಾ ಅಸ್ತ್ರ ಯಾರಿಂದ ಪ್ರಯೋಗ ಆಗಿದೆ ಅಂತ ಗೊತ್ತಿಲ್ಲ. ಹ ಅಂತೂ ನಮ್ಮ ಹಿತ್ತಲಿಗೆ ಬಂತೋ, ನಮ್ಮ ಮನೆ ಬಾಗಿಲಿಗೆ ಬಂತೋ, ನಾಳೆ ಒಳಗೆ ಬರ್ತದೆ. ಹೌದು. ಹ. ಅದಾಗಬಾರದು ಅಂತ ಇದ್ರೆ ನಾವು ನಮ್ಮ ಎಚ್ಚರಿಕೆಯಿಂದಿರಬೇಕು. ಹೇಗೆ? ವಿಶೇಷವಾಗಿ ದೇಹ ಶುದ್ಧಿ. ಹೇಗೆ? ಮೋರೆಯನ್ನು ರಕ್ಷಿಸುತ್ತ ಮೋರೆಯನ್ನು ರಕ್ಷಿಸುತ್ತ ಹಸ್ತ ಪ್ರಕ್ಷಾಳನದಿ ದೇಹ ಶುಚಿಯಾಗಿಸುತ್ತಲೇ ದೇಹ ಶುಚಿಯಾಗಿಸುತ್ತಲೇ ದೂರದಂತರ ಕಾಯುವುದೆಚ್ಚರಿಕೆಯೊಳಿರುವುದು ದೂರದಂತರ ಕಾಯುವುದೆಚ್ಚರಿಕೆಯೊಳಿರುವುದು 3-7 ದಿನಗಳಲ್ಲಿ ಸಾಯುವುದು ಸೂಕ್ಷ್ಮಾಣು ಊರ ಸುಳಿದಾಡದನ್ಯರಲಿ ಬೆರೆಯದೆಯೇ ಊರ ಸುಳಿದಾಡದೆ ಅನ್ಯರಲಿ ಬೆರೆಯದೆಯೇ ರೋಗಾಣುವಿನ ಹತಗೊಳಿಯುವುದು ರೋಗಾಣುವಿನ ಹತಗೊಳಿಯುವುದು ಘೋರ ವೈರಾಣುವಿದು ಕೊರೋನಾ. ಮಹಾರಾಜ, ರಾಜವೈದ್ಯರೇ, ಈ ಪ್ರಪಂಚದಲ್ಲಿ ಮನುಷ್ಯನ ಉಗಮ ಯಾವಾಗ ಆಯಿತೋ ಹ ಅದರ ಜೊತೆಗೆ ರೋಗ ಕೂಡ ಬಂದಿದೆ. ಸಹಜವಾಗಿ ಒಂದರ ಹಿಂದೆ ಒಂದು ಬರ್ತದೆ ಅದು. ಹೌದಾ? ಹ ಹುಟ್ಟಿದ ಮಗುವಿಗೆ ಬಾಲಗ್ರಹಗಳು ಬರುವುದಿಲ್ವಾ? ಹ ಎಷ್ಟೆಷ್ಟೋ ಮಹಾಮಾರಕ ರೋಗಗಳು ಬಂದಿವೆ, ಸಾಂಕ್ರಾಮಿಕ ರೋಗಗಳು. ಸುಖ ಅಂತ ಇದ್ದ ಮೇಲೆ ಕಷ್ಟ ಅಂತ ಬರಲೇಬೇಕು. ಕ್ಷಯವೋ ಅರ್ಬುದವೋ ಮತ್ತೊಂದು ಹ ಅಲ್ವಾ? ಎಲ್ಲದಕ್ಕೂ ಪರಿಹಾರ ಮಾತ್ರ ಇದ್ದೇ ಈಗ ಇದೆ. ಪ್ರಾಣಿಗಳಿಂದ ಬರುವಂತಹ ಮಂಗನ ಕಾಯಿಲೆ ಅಂತಹ ರೋಗಗಳುಂಟು ಒಮ್ಮೆ ಬಂತು ಅದು ಕೂಡ. ಅಲ್ವಾ? ಹ ಪಕ್ಷಿಗಳಿಂದ ಹಕ್ಕಿ ಜ್ವರ ಅಂತ ಬರ್ತದೆ. ಈಗಲೂ ಒಮ್ಮೊಮ್ಮೆ ಕಾಣಿಸಿಕೊಳ್ತದಂತೆ ಅಲ್ಲಲ್ಲಿ. ಹಾ, ಹ ಮತ್ತೆ ಮನುಷ್ಯನ ಮೈಥುನ ಸಂಪರ್ಕದಿಂದ ಹ. ಮಾರಕ ರೋಗ ಬಂದದ್ದುಂಟು. ಈಗಲೂ ಅದಕ್ಕೆ ಮದ್ದು ಅಂತ ಇನ್ನೂ ಸರಿಯಾಗಿ ಇಷ್ಟರವರೆಗೂ ಕಂಡು ಆಗಲಿಲ್ಲ. ಹಿಡಿದಿಲ್ಲ. ಆದರೆ ಸ್ವಯಂ ನಿಯಂತ್ರಣದಿಂದ ಅದು ಸಾಧ್ಯ ಆಗಲಿಲ್ವೋ? ಅದಕ್ಕೊಂದು ಉಪಾಯ ಉಂಟು ಅಂತ ಆಯ್ತು. ಹೌದು, ಇದು ಕೂಡ ಹಾಗೆ. ಇದಕ್ಕೆ ಹೇಗೆ? ಈಗ ಅದು ಉಲ್ಬಣಿಸಿದೆ ಅಷ್ಟೇ.
ಈ ಕೊರೋನಾ ಎನ್ನುವಂಥದ್ದು ಹ, ನಮ್ಮ ಜೊತೆಯಲ್ಲಿ ಆಗಿನಿಂದಲೇ ಇತ್ತು ಕಾಣುತ್ತದೆ. ಬಹಳ ಹಿಂದಿನಿಂದಲೂ ಹೌದಪ್ಪ, ನಮಗೆ ಗೊತ್ತಾಗ್ಲಿಲ್ಲ ನಮಗೆ ಗೊತ್ತಾಗುವಾಗ ತಡ ಆಯಿತು. ಅಷ್ಟೇ. ಯಾಕೆ ತಡ ಆಯಿತು? ಯಾಕೆ? ನಾವು ಅದರ ಬಗ್ಗೆ ಗಂಭೀರವಾದಂಥ ಯೋಚನೆಯನ್ನು ಮಾಡಲಿಲ್ಲ. ಹ ಹ ಇದು ವಿದೇಶಗಳಲ್ಲಿ ಸ್ವೇಚ್ಛಾಚಾರದಿಂದ ವರ್ತನೆ ಮಾಡುವವರು, ಹಸಿಯನ್ನು ತಿನ್ನುವವರು, ಬೇಯಿಸದೆ ಪ್ರಾಣಿ ಪಕ್ಷಿ ಎನ್ನುವಂತಹ ಭೇದ ಇಲ್ಲದೆ ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರದ ಬದುಕನ್ನು ಸಾಗಿಸ್ತಾ ಇದ್ದವರು ಹ. ಸೃಷ್ಟಿ ಮಾಡಿರತಕ್ಕಂತಹ ಒಂದು ರೋಗ. ಅಲ್ಲಿಂದ ಸೃಷ್ಟಿಯಾದದ್ದು ಇದು. ಹೌದಪ್ಪ, ನಾವು ವಿಶ್ವ ಕುಟುಂಬಿಗಳಲ್ವೋ? ಇಲ್ಲಿಯವರೆಗೆ ಹೇಗೆ ಬಂತು? ನಮ್ಮ ರಾಷ್ಟ್ರದವರು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಇಲ್ವೋ? ಹೊರಗಡೆ ಎಲ್ಲ ಹರಡಿ ಅವರ ಹೋದವರಿದ್ದಾರೆ. ಜೊತೆಯಲ್ಲಿ ಸಂಪರ್ಕ ಇಲ್ಲದೆ ಇರುವುದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಹ ಹ ಹಾಗಂತ ಸ್ವದೇಶಕ್ಕೆ ಬಾರದೇ ಇರ್ತಾರೋ? ಬರಲೇಬೇಕು. ಹಾಗೆ ಬಂದವರ ಜೊತೆಗೆ ಹ, ಈ ರೋಗದ ವೈರಾಣುಗಳು ಬಂದಿರಬೇಕು. ಅವರು ಹೊತ್ತು ತಂದದ್ದು. ಹೌದು, ಅವರಿಗೆ ಗೊತ್ತಿಲ್ಲದೆ. ಗೊತ್ತಿಲ್ಲದೆ ಬಂದಿರೋದು. ಹ, ಹ. ಈ ವೈರಾಣು ಯಾವ ರೀತಿಯಲ್ಲಿ ಹರಡುತ್ತದೆ ಅಂತ ಕೇಳಿದ್ರೆ, ಯಾವ ರೀತಿ? ಮನುಷ್ಯನ ಮೈ ಸೋಕಿದ್ರೆ ಸಾಕಾಗ್ತದೆ. ಅಂದರೆ ನಾವು ಕೇವಲವಾಗಿ ಗುರುತಾರ್ಥವಾಗಿ ಕೊಡುವ ಹಸ್ತಲಾಘವು ಹಸ್ತಲಾಘವದಿಂದಲೂ ಬರಬಹುದು, ಬರಬಹುದು. ನಾವು ಕೆಮ್ಮುವುದರಿಂದಲೂ ಬರಬಹುದು, ಹ ನೆಗಡಿ ಶೀತದಿಂದಲೂ ಬರಬಹುದು, ಹ ಉಚ್ಛ್ವಾಸ ನಿಶ್ವಾಸದಿಂದಲೂ ಬರುವುದಕ್ಕೆ ಸಾಧ್ಯ ಇದೆ. ಹ ಹಾಗಿದ್ರೆ ಇದಕ್ಕೆ ಪ್ರಮುಖವಾಗಿ ನಾವು ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು? ಯಾವ ಎಚ್ಚರಿಕೆ? ಮನುಷ್ಯರೊಳಗೆ ಅಂತರವನ್ನು ಇಟ್ಟುಕೊಳ್ಳುವಂಥದ್ದು. ಒಬ್ಬರಿಂದ ಒಬ್ಬರು ದೂರವಾಗಿ ಇರಬೇಕು. ಒಂದು ಗಜವಾದರೂ ವ್ಯತ್ಯಾಸದಲ್ಲಿರಬೇಕು. ಹ ಹ ಹ ನಮ್ಮ ಹತ್ತಿರದ ಮನೆಯೊಳಗಿನ ಬಂಧುಗಳನ್ನು ಬಿಡಿ, ಹ ಆದರೆ ಹೊರಗಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವಾಗ ಹ. ಅಂತರದಿಂದಲೇ ವ್ಯವಹಾರವನ್ನು ಮಾಡಬೇಕು. ಅರ್ಥಾತ್ ನಾವು ಹೊರಗಡೆ ಇನ್ನೊಬ್ಬರೊಡನೆ ವ್ಯವಹರಿಸುವಾಗ ಹಾ, ಅವನಿಗೂ ಸೋಂಕು ತಗಲಿದೆ ಎನ್ನುವ ರೀತಿಯಲ್ಲಿ ವರ್ತಿಸಬೇಕು. ನಮಗೆ ಗೊತ್ತಿಲ್ಲಲ್ಲ ಹ ಯಾರಲ್ಲಿ ರೋಗ ಉಂಟು ಎನ್ನುವ ಶಂಕೆ ಉಂಟು, ಯಾರಿಂದ ಬರ್ತದೆ ಅಂತ ಗೊತ್ತಿಲ್ಲ. ಅಲ್ವಾ? ಯಾರಲ್ಲಿ ಉಂಟು ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲರೊಡನೆ ಸಂಶಯದಿಂದಲೇ ವರ್ತಿಸ, ಸಂದೇಹದಿಂದಲೇ ನೋಡಬೇಕಾದಂತಹ ಸ್ಥಿತಿ ಬಂದಿದೆ ಮಹಾರಾಜ. ಸದ್ಯಕ್ಕೆ ನಾವು ಆ ರೀತಿಯಲ್ಲಿ ಇರಬೇಕು. ಈಗ ನಮ್ಮ ಮನೆಯಲ್ಲಾದರೂ ಅಷ್ಟೇ, ಹ. ಎಲ್ಲಿಯಾದರೂ ನಾವು ಹೊರಗೆ ಹೋದವರು ಒಳಗೆ ಬರುವಾಗ ಕ್ಷಾರಯುಕ್ತವಾದಂತಹ ಲವಣಾಂಶ ಉಳ್ಳಂತಹ ನೀರಿನಿಂದ ಹ ಕೈಗಳನ್ನು ತೊಳೆದುಕೊಳ್ಬೇಕು, ಹ ಹ ಹ ಮುಖವನ್ನು ತೊಳೆದುಕೊಳ್ಬೇಕು. ಹ ಮಾತ್ರ ಅಲ್ಲ, ಹ ಯಾವ ಉಡುಪುಗಳನ್ನು ಧರಿಸಿಕೊಂಡು ನಾವು ಹೊರಗೆ ಹೋಗಿದ್ದೇವೆಯೋ ಹ ಮನೆಯನ್ನು ಪ್ರವೇಶಿಸುವ ಮೊದಲಲ್ಲೇ ಹ ಅದನ್ನು ನೀರಿನಲ್ಲಿ ಹಾಕಿ ಹ. ನೆನೆಯಲಿಕ್ಕೆ ಬಿಟ್ಟು ಹ. ಆಮೇಲೆ ಅದಕ್ಕೆ ಕ್ರಿಮಿನಾಶಕವನ್ನು ಸಿಂಪಡಿಸಿ ಹ. ಅದನ್ನು ಬೇಕು. ಅಷ್ಟೆಲ್ಲ ಮುಂಜಾಗ್ರತೆ ಬೇಕಾಗುತ್ತದೆ. ಬೇಕಪ್ಪ. ಹ ಮತ್ತೆ ಮತ್ತೆ ಮನೆಯಲ್ಲಿದ್ದವರಿಗೆಲ್ಲ ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವ ಹಾಗೆ ಹೇಳಬೇಕು. ಹ ಯಾವುದೇ ಒಂದನ್ನು ಸ್ಪರ್ಶ ಮಾಡುವಾಗಲೂ ಕೂಡ ವಸ್ತುವನ್ನು ಸ್ಪರ್ಶ ಮಾಡಿದಾಗ ಮರುಕ್ಷಣ ಕೈಗಳನ್ನು ತೊಳೆದುಕೊಳ್ಬೇಕು. ಕೈಯನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಬೇಕು. ಇನ್ನು ಹ ವ್ಯವಹಾರ ಪ್ರಪಂಚದಲ್ಲಿ ನಾವು ಇನ್ನೊಬ್ಬರಲ್ಲಿ ಮಾತಾಡಬೇಕಾದಂತಹ ಸಂದರ್ಭ ಬಂದರೆ, ಏನು ಮಾಡಬೇಕು? ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಹೋಗಬೇಕು ಅಂತ ಇದ್ರೆ ಹ ಅದು ಅನಿವಾರ್ಯ ನೋಡಿ, ಅನಿವಾರ್ಯ, ಹೋಗಲೇಬೇಕಲ್ವೇ ಅಲ್ವಾ? ಹ. ಅಂತ ಸಂದರ್ಭದಲ್ಲಿ ಮುಖಕ್ಕೆ ಹ ಪರದೆಯನ್ನು ಹಾಕಿಕೊಳ್ಬೇಕು, ಮುಖ ಕವಚ ಅಂತ ಹೇಳ್ತಾರೆ. ಮುಖವನ್ನು ರಕ್ಷಿಸಿಕೊಳ್ಬೇಕು. ಈಗ ನಾವು ಶತ್ರುಗಳಲ್ಲಿ ಹೋರಾಟ ಮಾಡುವಾಗ ಮಾಡುವುದಿಲ್ವ? ಹ ಅದೇ ರೀತಿ ಒಂದು ರೀತಿಯ ಗುರಾಣಿಯ ಹಾಗೆ ಅದು ನಮ್ಮ ಮುಖಕ್ಕೆ ಗಾಯ ಆಗದಿರಲಿ ಅಂತ ನಾವು ಮಾಡುವುದು. ಇದು ಕೂಡ ಒಂದು ಯುದ್ಧ. ಮುಖಕ್ಕೆ ಗಾಯ ಅಲ್ಲ, ಸೋಂಕು ತಗದಿರಲಿ ಅಂತ. ಇನ್ನೊಬ್ಬರಿಂದ ಸೋಂಕು ನಮಗೆ ಬರಬಾರದು, ಹಾ, ಹಾ. ನಮ್ಮಿಂದ ಇನ್ನೊಬ್ಬರಿಗೆ ಸೋಂಕು ಹೋಗಬಾರದು. ಅದು ಬಹಳ ಮುಖ್ಯ. ಮೂಗಿನಿಂದ ಮತ್ತು ಬಾಯಿಯಿಂದ ಹ ಬರತಕ್ಕಂತಹ ಆ ಒಂದು ಸೀನಿನಿಂದ ಹ ಅಥವಾ ಉಚ್ಛ್ವಾಸ ನಿಶ್ವಾಸಗಳಿಂದ ಹ ಸಹಸ್ರಾರು ವೈರಾಣುಗಳು ಹ ಅದು ವಾತಾವರಣಕ್ಕೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ. ಹ ಹ. ಅದನ್ನು ತಡೆಯುವುದಕ್ಕೆ ಬೇಕಾಗಿ ಈ ಮುಖ ಕವಚವನ್ನು ಹಾಕಿಕೊಳ್ಳುವಂಥದ್ದು. ಸ್ವಯಂ ರಕ್ಷಣೆಯೂ ಆಗ್ತದೆ, ಇನ್ನೊಬ್ಬರ ರಕ್ಷಣೆಗೂ ಆಗುತ್ತದೆ. ಹೌದು. ಹ ಮತ್ತೆ ಮುಂದಕ್ಕೆ ಆತ್ಮ ಸಂಯಮವನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ. ಹ ಹ ಇನ್ನೊಂದಿದೆ, ಈ ವೈರಾಣು ಒಂದು ಸಲ ನಮ್ಮ ಶರೀರವನ್ನು ಪ್ರವೇಶ ಮಾಡಿದ್ದಾರೆ, ಮಾಡಿದರೆ ತಕ್ಷಣಕ್ಕೆ ಅದು ಗೊತ್ತಾಗುವುದಿಲ್ಲ. ಮತ್ತೆ ಅದನ್ನು ಪರೀಕ್ಷೆ ಮಾಡಿ ಫಲಿತಾಂಶ ಪಡೆಯಬೇಕು ಅಂತ ಇದ್ದರೆ ಹ. ಕನಿಷ್ಠ 14 ದಿವಸ ಬೇಕಾಗ್ತದೆ. ಒಬ್ಬನಲ್ಲಿ ವೈರಾಣು ಸೋಂಕಿತನಾದರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ 14 ದಿನ 14 ದಿವಸ ಬೇಕಾಗ್ತದೆ. ಅಲ್ಲಿವರೆಗೆ ಗೊತ್ತೇ ಆಗುವುದಿಲ್ಲ. ಇಲ್ಲಪ್ಪ, ಹ ಹ ಅವನ ಗಂಟಲ ದ್ರವವನ್ನು ತಕ್ಕೊಂಡು ಹ. ಅದನ್ನು ಪರೀಕ್ಷೆ ಮಾಡಿ ಹ. ಅದರ ಮೂಲಕ ಬಂದಂತಹ ಒಂದು ಫಲಿತಾಂಶ ಏನುಂಟು ಹ. ಅದರ ಮೇಲೆ ಅವನಿಗೆ ಚಿಕಿತ್ಸೆ ಕೊಡಬೇಕಾದದ್ದು. ಹ ಹ ಒಂದು ವೇಳೆ ಹ ಅವನು ಸೋಂಕಿತನಲ್ಲ ಅಂತಾದರೆ ಹ. ಅವನಿಗೆ ಬಿಡುಗಡೆ ಉಂಟು, ಹ. ಆದರೆ ಮತ್ತೆ 14 ದಿವಸ ಮನೆ ಒಳಗೆ ಕೂತ್ಕೊಳ್ಬೇಕವ. ಅಂದ್ರೆ ಮನೆಯಲ್ಲಿ ಅವ ಗ್ರಹ ಬಂಧಿತನಾಗಿರ್ಬೇಕು. ಹೌದಪ್ಪ, ಒಂದು ಸಲ ಸೋಂಕು ಇಲ್ಲ ಅಂತ ಹೇಳಿ ಅವ ತಿರುಗಾಡುವ ಹಾಗಿಲ್ಲ.
ಹಾ ಹಾ ಮನೆಯಲ್ಲಿ ಮತ್ತೆ 14 ದಿವಸ ಅವನು ಹ. ಗೃಹ ಬಂಧನದಲ್ಲಿದ್ದು ಒಟ್ಟು 28 ದಿವಸಗಳಲ್ಲಿ ಯಾವುದೇ ಲಕ್ಷಣ ಇಲ್ಲ ಅಂತ ಆದ್ರೆ ಅವನಿಗೆ ಕೊರೋನಾ ಇಲ್ಲ ಹಾ ಹಾ ಅಂತ ಹಾ ಆಗಬಹುದು. ಅಷ್ಟು ಸುದೀರ್ಘವಾದ ಮುನ್ನೆಚ್ಚರಿಕೆ ಇಲ್ಲಿ ಅಗತ್ಯ ಇದೆ. ಮತ್ತೊಂದು ಬಹಳ ಮುಖ್ಯವಾಗಿದೆ ಮಹಾರಾಜರೇ, ಯಾವುದು? ಯಾವಾತನಿಗೆ ಸೋಂಕು ತಗಲಿದೆ ಎನ್ನುವುದು ಫಲಿತಾಂಶದಲ್ಲಿ ಗೊತ್ತಾಯಿತು ಹ ಆ ಕ್ಷಣದಿಂದ ಹ ಅವ ಎಲ್ಲೆಲ್ಲ ಓಡಾಡಿದ್ದಾನೆ ಹಾ 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 ಆ ಎಲ್ಲ ವರದಿಗಳನ್ನು ಧರಿಸಿಕೊಳ್ಬೇಕು. ಯಾರ್ಯಾರ ಸಂಪರ್ಕಕ್ಕೆ ಹೋಗಿದ್ದಾನೆ ಹೋಗಿದ್ದಾನೆ ಅದೆಲ್ಲವನ್ನು ತಕ್ಕೊಂಡು ಹ ಅಷ್ಟೂ ಮಂದಿಯನ್ನು ಅವನ ಸಂಪರ್ಕಕ್ಕೆ ಎಷ್ಟು ಮಂದಿ ಬಂದಿದ್ದಾರೆ ಅವರನ್ನೆಲ್ಲ ಗೃಹ ಬಂಧನದಲ್ಲಿ ಇಡಬೇಕು. ಎಲ್ಲರನ್ನು? ಹೌದಪ್ಪ. ಅವನ ಸಂಪರ್ಕಕ್ಕೆ ಬಂದವರೆಲ್ಲರೂ ಗೃಹ ಬಂದಿಗಳಾಗಬೇಕು. ಅವರ ಸಂಪರ್ಕಕ್ಕೆ ಮತ್ತೊಬ್ಬ ಹೋಗದ ಹಾಗೆ ಹ. ಕನಿಷ್ಠ 14 ದಿವಸ ಅವ ಮನೆಯಿಂದ ಹೊರಗೆ ಬರಲಿಕ್ಕಿಲ್ಲ. ಅವರಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ಅವನನ್ನು ಕೂಡಲೇ ಪರೀಕ್ಷೆಗೆ ಒಳಪಡಿಸಿಕೊಳ್ಬೇಕು. ತಕ್ಷಣ ಅವರನ್ನು ಪರೀಕ್ಷೆಗೆ ತರಬೇಕು. ಅದಕ್ಕೆ ಗೃಹ ಬಂಧನದಲ್ಲಿ ಇಟ್ಟವನು ಅವರಷ್ಟಕ್ಕೆ ಬಿಡುವುದಲ್ಲ, ಹ. ಆಗಾಗ ಅವರ ಬಗ್ಗೆ ವರದಿಗಳನ್ನು ತರಿಸಿಕೊಳ್ಬೇಕು. ಪರಿಶೀಲನೆ ನಡೀತಾ ಇರಬೇಕು. ಅದಕ್ಕೆ ಬೇಕಾದ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಹ. ಯಾರಿಗಾದರೂ ಒಬ್ಬನಿಗೆ ಸೋಂಕು ತಗಲಿದೆ ಅಂತಾದ್ರೆ ಹ. ಪ್ರತ್ಯೇಕವಾದ ರೀತಿಯ ಚಿಕಿತ್ಸೆಯನ್ನು ಅವನಿಗೆ ಕೊಡಬೇಕು. ಹ. ಕೊರೋನಾಕ್ಕಾಗಿಯೇ ಪ್ರತ್ಯೇಕವಾದ ಚಿಕಿತ್ಸಾಲಯಗಳನ್ನು ರಚನೆ ಮಾಡಬೇಕಾಗ್ತದೆ. ಪ್ರತ್ಯೇಕ ಚಿಕಿತ್ಸಾಲಯಗಳು. ಹೌದಪ್ಪ. ಅವರನ್ನು ಬಾಕಿ ರೋಗಿಗಳ ಒಟ್ಟಿಗೆ ಇಡಲಿಕ್ಕೆ ಆಗುವುದಿಲ್ಲ. ಹ. ಮತ್ತೆ ಅವನಿಗೆ ಚಿಕಿತ್ಸೆ ಕೊಡುವಂಥ ವೈದ್ಯರಾಗಲಿ ದಾದಿಯರಾಗಲಿ ಹ. ಅವರು ಅವರದ್ದಾದಂಥ ರಕ್ಷಣಾ ಕವಚಗಳನ್ನು ತೊಟ್ಟುಕೊಂಡೇ ಅವರ ಸೇವೆಯನ್ನು ಮಾಡಬೇಕು. ಅಷ್ಟು ಸುರಕ್ಷಿತ ಕ್ರಮಗಳನ್ನು ಅವರು ಅಳವಡಿಸಿಕೊಳ್ಬೇಕು. ಹಾಗೆ ಮಾಡಬೇಕು. ಹ. ಇನ್ನೊಂದಿದೆ, ಯಾರನ್ನು ನೀವು ಗೃಹ ಬಂಧನದಲ್ಲಿ ಇಟ್ಟಿದ್ದೀರೋ ಹ. ಅಥವಾ ಎಲ್ಲಿ ಆ ಸೋಂಕು ಪತ್ತೆಯಾಗಿತ್ತೋ ಹ. ಆ ಇಡೀ ಕ್ಷೇತ್ರವನ್ನೇ ಒಂದು ರೀತಿಯ ನಿರ್ಬಂಧಿತ ಪ್ರದೇಶವನ್ನಾಗಿ ಮಾಡಬೇಕಾಗ್ತದೆ. ಅಂದ್ರೆ ಆ ಪ್ರದೇಶಕ್ಕೆ ಯಾರು ಹೊರಗಿನವರು ಹೋಗಬಾರದು, ಒಳಗಿದ್ದವರು ಹೊರಗೆ ಬರಬಾರದು, ನಿರ್ಬಂಧಿತ. ಯಾರು ಓಡಾಟ ಮಾಡಬಾರದು. ಒಳಗೆ ಇದ್ದವರಿಗೆ ವ್ಯವಸ್ಥೆ ಏನು? ಓಡಾಟ ಇದ್ದವರಿಗೆ ಅದಕ್ಕೆ ಬೇಕಾದ ನಿರ್ಬಂಧಕ್ಕೆ ಆರಕ್ಷಕರನ್ನ ನೇಮಕ ಮಾಡಬೇಕು. ನೀವು ಅವಲ್ಲಿ ಕಾವಲಿಗೆ ಇಟ್ಟುಕೊಂಡು ಅವರ ಮೂಲಕವಾಗಿ ವ್ಯವಸ್ಥೆ ಮಾಡಬೇಕು. ಸೈನಿಕರನ್ನು ಇಟ್ಟುಕೊಂಡು ಹ. ಅವರನ್ನು ನಿರ್ಬಂಧಿಸಬೇಕು. ಹ. ಒಂದು ರಾಜ್ಯದ ಗಡಿಯಿಂದ ಮತ್ತೊಂದು ರಾಜ್ಯದ ಗಡಿಗೆ ಯಾರೂ ಪ್ರವಾಸ ಮಾಡದ ಹಾಗೆ ಕೂಡ ನೋಡಿಕೊಳ್ಬೇಕಾಗ್ತದೆ. ಮುಕ್ತ ಸಂಚಾರ ಇನ್ನು ಮುಂದಕ್ಕೆ ಇಲ್ಲ. ಹ. ಹೀಗೆಲ್ಲ ಹ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಹ. ಅಂತರವನ್ನು ಕಾಪಿಟ್ಟುಕೊಂಡು ಹ. ಸುದೀರ್ಘವಾದಂತಹ ವ್ಯವಸ್ಥೆಯ ಮೂಲಕವಾಗಿ ಹ. ಈ ಕೊರೋನಾ ಎನ್ನುವಂತಹ ಮಹಾಮಾರಿಯನ್ನು ಹ. ಓಡಿಸುವುದಕ್ಕಲ್ಲ, ಹ. ನಿವಾರಿಸುವುದಕ್ಕೆ ಸಾಧ್ಯ ಇದೆ. ಅಲ್ಲ, ಇದರ ಜೊತೆಯಲ್ಲಿ ಮತ್ತೂ ಇದೆ. ಏನು? ಇದು ವೃದ್ಧರಿಗೆಲ್ಲ ಬೇಗ ಬಾಧಿಸ್ತದೆ ಅಂತ ಹೇಳಿಕೊಂಡು ವರದಿ ಹೇಳ್ತಾ ಇತ್ತಲ್ಲ. ಹಾ, ವೃದ್ಧರಿಗೆ ಹೌದು. ಹ. 60 ವರ್ಷ ದಾಟಿದಂತಹ ವೃದ್ಧರಲ್ಲಿ ಹ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅರ್ಥಾತ್ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಬೇಗ ಬಾಧಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಹ. ಸಾಮಾನ್ಯವಾಗಿ ಒಂದು ವಯೋಮಾನದ ಬಳಿಕ ಹ. ಅವರಲ್ಲಿ ಬೇರೆ ಬೇರೆ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹ. ಅಂತಹವರಿಗೂ ಬೇಗ ಸಕ್ಕರೆ ಕಾಯಿಲೆ ಇರಬಹುದು, ಹ. ಅಧಿಕ ರಕ್ತದೊತ್ತಡ ಇರಬಹುದು. ಹ. ಹಾಗಿದ್ದವರಿಗೆ ಇದು ಬೇಗ ಸೋಗುತ್ತದೆ, ರೋಗಿಗಳಿಗೆ ಬೇಗ ಸೋಂಕು ತಗಲ್ತದೆ. ಆದ್ದರಿಂದ ಹ. ಅಂಥವರನ್ನು ಈ ಕೊರೋನಾ ಬಾಧಿತ ವ್ಯಕ್ತಿಗಳ ಸಹವಾಸದಲ್ಲಿ ಇಲ್ಲದ ಹಾಗೆ ನೋಡಿಕೊಳ್ಬೇಕು. ಸಾಕಷ್ಟು ದೂರಕ್ಕೆ ಇಡಬೇಕು. ದೂರ ಇಡಬೇಕು ಅಂತಂದ್ರೆ ಅವರು ಮನೆಯಿಂದ ಹೊರಗೆ ಬರದಂತ ಅರ್ಥ. ಮನೆಯ ಒಳಗಿದ್ರೆ ಸುರಕ್ಷಿತ. 10 ವರ್ಷದ ಕೆಳಗಿನ ಮಕ್ಕಳು ಹ. ಬಹಳ ಕೋಮಲ ಕಾಯದ ಮಕ್ಕಳಾಗಿರ್ತಾರೆ, ಹ. ಅವರಿಗೆ ಸೋಂಕಾಗುವುದು ಬಹಳ ಪಕ್ಕ. ಹ. ಅಂಥ ಮಕ್ಕಳನ್ನೂ ಜಠರದಲ್ಲಿ ಇಡಬೇಕು. ಹ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಹ. ಸ್ವಯಂ ತಂದೆ ತಾಯಿಗಳಿಗೆ ಒಂದು ವೇಳೆ ಈ ರೋಗ ಬಾಧಿತ ಆದರೆ ಅವರ ಸಂಪರ್ಕಕ್ಕೆ ಮಕ್ಕಳು ಹೋಗುವ ಹಾಗಿಲ್ಲ. ಗಂಡನ ಹತ್ತಿರ ಹೆಂಡತಿ ಹೋಗುವ ಹಾಗಿಲ್ಲ, ಹೆಂಡತಿ ಹತ್ತಿರ ಗಂಡ ಹೋಗುವ ಹಾಗಿಲ್ಲ. ಈ ರೀತಿಯದಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡು ಸ್ವಯಂ ನಿಯಂತ್ರಣದಿಂದ ಈ ರೋಗದಿಂದ ಪಾರಾಗುವುದಕ್ಕೆ ಸಾಧ್ಯ ಉಂಟು ಮಹಾರಾಜರೇ. ಈಗ ರೋಗ ಬಾಧಿತರಾದವರು ಹೌದು ಮರಣ ಹೊಂದಿದ್ರೆ ಅಲ್ಲಿಯೂ ಬಹಳ ಎಚ್ಚರಿಕೆಯಿಂದಿರಬೇಕಾಗ್ತದೆ. ಹೇಗೆ? ಮರಣ ಹೊಂದಿದಂಥ ವ್ಯಕ್ತಿಯ ಕಳೇಬರದಿಂದ ಬೇರೆ ಬೇರೆ ರೀತಿಯ ವೈರಾಣುಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಬರೇ ಕೊರೋನಾದ ವೈರಾಣುಗಳು ಅವರಿಂದ. ಹೌದಪ್ಪ. ಆದ್ದರಿಂದ ಏನು ಮಾಡಬೇಕು? ಮರಣ ಹೊಂದಿದ ತಕ್ಷಣದಿಂದ ಆ ಕಳೇಬರವನ್ನು ಸುರಕ್ಷಿತವಾದಂತಹ ರೀತಿಯಲ್ಲಿ ಅದನ್ನು ಬಲಪಡಿಸಿ ಅದಕ್ಕೆ ಬೇಕಾದಂತಹ ಆವರಣಗಳನ್ನು ಹಾಕಿ ಪ್ರತ್ಯೇಕವಾಗಿ ಅದರ ಅಂತ್ಯಕ್ರಿಯೆಯನ್ನು ಮಾಡುವಂತಹ ವ್ಯವಸ್ಥೆ ಮಾಡಬೇಕು. ಅಂದರೆ ಆಡಳಿತದಿಂದಲೇ ವ್ಯವಸ್ಥೆ ಆಗಬೇಕು. ಆಡಳಿತದಿಂದಲೇ ಅದನ್ನು ಮಾಡಬೇಕು. ಬಂಧುಗಳು ಬಳಗ ಹೆಂಡತಿ ಮಕ್ಕಳು ಎಲ್ಲ ಹತ್ತಿರ ಹೋಗ್ಲಿಕ್ಕಿಲ್ಲ. ಯಾರು ಮಾಡೋಣ? ಇದು ಪ್ರಕೃತಿ ಕೊಟ್ಟಿರುವಂತಹ ಶಿಕ್ಷೆ, ಅನಿವಾರ್ಯ ಪರಿಸ್ಥಿತಿ. ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬಂದಿರುವಂಥದ್ದು. ಇನ್ನೊಬ್ಬರ ಒಳಿತಿಗಾಗಿ ನಾವು ಮಾಡುವುದು. ಹೌದು. ಅಂತಹ ಆತ್ಮಬಲವನ್ನು ಇಟ್ಟುಕೊಂಡು ಇನ್ನು ಮುಂದಕ್ಕೆ ಅದು ಬಾಧೆ ಆಗಬಾರದು ಎನ್ನುವಂತಹ ದೃಷ್ಟಿಯಿಂದ
ನಮ್ಮವರಾದರೂ ಕೂಡ ನಾವು ಜಾಗ್ರತೆಯಿಂದ ಇದ್ದುಕೊಂಡು ಹ. ಈ ರೋಗದಿಂದ ಮುಕ್ತಿಯನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಿದ್ರೆ ಇಷ್ಟೆಲ್ಲ ಡಂಗುರವನ್ನು ನಾವು ಸಾರಿಸಬೇಕಾಗ್ತದೆ ಪ್ರಜಾ ಜನರಿಗಾಗಿ. ಸಾರಿಸಬೇಕು. ಅದರ ಎಡೆಯಲ್ಲಿ ಒಂದು ಯೋಚನೆ ಇದೆ. ಏನು ಯೋಚನೆ? ಯಾಕಂದ್ರೆ ಪ್ರಗತಿಪರವಾದಂತಹ ಜನಜೀವನ ಮುಂದುವರಿಬೇಕು ಅಂತ ಇದ್ರೆ ಆರ್ಥಿಕವಾದಂತಹ ಸಂಪನ್ಮೂಲಗಳಿಗೆ ಹೊಡೆತ ಬೀಳಬಾರದು. ಒಂದು ನಾವು ನಿರ್ಬಂಧಕ್ಕೆ ಒಮ್ಮೆ ಒಳಪಡಿಸಿದರೆ ಹೌದು, ಎಲ್ಲವೂ ಕುಂಠಿತವಾಗುತ್ತದೆ. ದೈನಂದಿನ ವ್ಯವಹಾರಗಳು ನಡೆಯದೇ ಇದ್ದಾಗ ಏನಾಗ್ತದೆ? ಎಲ್ಲರೂ ಮನೆಯೊಳಗಿರಬೇಕು ಅಂತ ನಾವು ಶಾಸನ ಮಾಡಿದರೆ ಹಾ, ಏನಾಗುತ್ತದೆ ಪರಿಣಾಮ? ಯಾರು ಕೆಲಸ ಇಲ್ಲದೆ ಮನೆಯೊಳಗೆ ಇದ್ದಾಗ ಆರ್ಥಿಕ ಚಟುವಟಿಕೆಗಳೆಲ್ಲವೂ ನಿಲ್ತದೆ. ಈಗ ಎಷ್ಟು ಆಗಿದೆ, ಮುಂದುವರಿದ ದೇಶಗಳು, ಶ್ರೀಮಂತ ರಾಷ್ಟ್ರಗಳು ಅಂತ ನಾವು ಹೇಳ್ತೇವೆ, ಎಲ್ಲ ಸೊರಗಿ ಹೋಗಿದೆ. ಎಲ್ಲ ಸೊರಗಿ ಹೋಗಿದ್ದೇವೆ. ಸಂಪನ್ಮೂಲವಾದ ಕೊರತೆ ಕಾಣ್ತಾ ಉಂಟು. ಹ. ಅವರು ಯಾರಿಗೂ ಕೂಡ ಇದಕ್ಕೆ ಔಷಧವನ್ನು ಕಂಡು ಹಿಡಿದಕ್ಕೆ ಸಾಧ್ಯ ಆಗಲಿಲ್ಲ. ಹ. ಈಗ ಎಲ್ಲರೂ ಭರತ ವರ್ಷದ ಕಡೆಗೆ ಮುಖ ಮಾಡುತ್ತಾ ಇದ್ದಾರೆ. ಹ. ಯಾಕಂದ್ರೆ ನಮ್ಮಲ್ಲಿ ಆಯುರ್ವೇದ ಇದೆ, ಹ. ನಮ್ಮಲ್ಲಿ ಸಾವಯವವಾದಂತಹ ವಸ್ತುಗಳ ಬಗ್ಗೆ ಹ. ಒಂದು ರೀತಿಯ ಜತನದಿಂದ ಹ. ನಾವು ಜೀವನವನ್ನು ನಡೆಸುವಂತಹ ಒಂದು ಕ್ರಿಯೆ ಉಂಟು ನಮ್ಮಲ್ಲಿ. ಹ. ಹಾಗಾಗಿ ಆ ಒಂದು ಎಚ್ಚರಿಕೆಯನ್ನು ನಾವು ಇಟ್ಟುಕೊಂಡು, ಹ. ಅವರಿಗೆ ಬಂದಿದೆ ನಮಗೆ ಬರಲಿಕ್ಕಿಲ್ಲ, ಹ. ಈ ರೀತಿಯಾದಂತಹ ಉಡಾಫೆಯಿಂದಲೂ ಇರುವ ಹಾಗಿಲ್ಲ. ನಮಗೆ ಯಾವಾಗ ಬರ್ತದೆ ಎನ್ನುವ ಎಚ್ಚರಿಕೆ ಸದಾ ನಮ್ಮಲ್ಲಿ ಜಾಗೃತವಾಗಿರಬೇಕು. ಹೌದು, ಅಷ್ಟನ್ನು ನಾವು ಜನರಲ್ಲಿ ಮೂಡಿಸಬೇಕು. ಅದಕ್ಕೆ ಬೇಕಾಗಿ ಹ. ಸಂಪೂರ್ಣ ನಿರ್ಬಂಧವನ್ನು ಒಂದು ಕನಿಷ್ಠ 14 ದಿವಸಕ್ಕೆ ಮಾಡಬೇಕಾಗ್ತದೆ. ಸದ್ಯಕ್ಕೆ 14 ದಿವಸಕ್ಕೆ. ಹೌದು. ಹ. ಅಲ್ಲಿಯೂ ನಿಯಂತ್ರಣಕ್ಕೆ ಬರಲಿಲ್ಲ, ಅಲ್ಲೋ ಇಲ್ಲೋ ಕೆಲವು ಹ. ಪ್ರಕರಣಗಳು ಕಾಣಿಸಿಕೊಂಡಿವೆ ಅಂತ ಆದರೆ ಹ. ಆ ಪ್ರದೇಶಗಳನ್ನು ನಿರ್ಬಂಧಿತವಾಗಿರಿಸಿಕೊಂಡು ಹ. ಮತ್ತೆ ಅದನ್ನು ಮುಂದುವರಿಸಬೇಕಾದಂತಹ ಸ್ಥಿತಿ ಬಂದಿತ್ತು. ನಿರ್ಬಂಧವನ್ನು ಮತ್ತೆ ಮುಂದುವರಿಸಬೇಕು. ಹೌದು. ಹ. ಎಷ್ಟು ಸಮಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ಒಂದು ಸಮಯ ನಾವು ನೋಡಿದರೆ ಹ. ಬಹುಶಃ ಈ ಕೊರೋನಾದ ಜೊತೆಯಲ್ಲೇ ಜೀವಿಸಬೇಕಾದಂತಹ ಒಂದು ಸ್ಥಿತಿ ಇದೆ. ಮುಂದಕ್ಕೆ ನಾವು ಕೊರೋನಾವನ್ನು ಒಟ್ಟಿಗಿಟ್ಟುಕೊಂಡು ಬದುಕಬೇಕಾದೀತು. ಅದು ನಮ್ಮ ಜೊತೆಯಲ್ಲಿ ಉಂಟು ಎನ್ನುವ ಎಚ್ಚರಿಕೆ ನಮಗೆ ಬೇಕು. ಹ. ಶ್ರೀಕೃಷ್ಣ ಪಾಂಡವರಿಗೆ ಹೇಳಿದ ಹಾಗೆ ಹ. ಅದಕ್ಕೆ ಶರಣಾಗತಿ ಅಲ್ಲದೆ ಬೇರೆ ಮದ್ದಿಲ್ಲ. ಸದ್ಯಕ್ಕೆ ಶರಣಾಗತಿಯೇ ಮದ್ದು. ಸ್ವಲ್ಪ ಸಡಿಲ ಮಾಡಬಹುದು, ಹ. ಯಾವ ಯಾವ ಪ್ರದೇಶದಲ್ಲಿ ಅದು ಇಲ್ಲ ಅಂತ ಹ. ಆದರೆ ಸ್ವಯಂ ನಿಯಂತ್ರಣ ಬಹಳ ಅಗತ್ಯ. ಹ. ಕೊರೋನಾ ಯಾವತ್ತೂ ನಮ್ಮ ಜೊತೆಗೆ ಇರ್ತದೆ. ಹ. ನಾವು ಬದುಕಬೇಕು ಅಂತ ಹೇಳಿದರೆ ಹ. ನಾವೇ ತೀರ್ಮಾನ ಮಾಡಿಕೊಳ್ಳಬೇಕು. ಹ. ಹ. ಅರಸರು ಹೇಳಬೇಕು, ಆಡಳಿತ ಹೇಳಬೇಕು, ಮತ್ತೊಬ್ಬ ಹೇಳಬೇಕು ಅಂತ ಅಲ್ಲ. ಹ. ನಾವು ಬದುಕಬೇಕು, ಹ. ನಾವು ಎಚ್ಚರಿಕೆ ಇದ್ದಿರಬೇಕು. ಜನರಿಗೆ- ನಮ್ಮವರು ಬದುಕಬೇಕು, ಹ. ನಾವು ಎಚ್ಚರಿಕೆ ಮಾಡಬೇಕು. ಜನರಿಗೆ ಈ ಅರಿವನ್ನು ಮೂಡಿಸಬೇಕು. ಈ ಅರಿವನ್ನು ಮೂಡಿಸುವಂತಹ ಜಾಗೃತಿ ಜನಜಾಗೃತಿ ಕಾರ್ಯಕ್ರಮಗಳು ಆಗಬೇಕು. ಹೌದು. ಆಡಳಿತ ಯಂತ್ರ ಇದನ್ನು ಸರಿಯಾಗಿ ಮಾಡಿದ್ರೆ, ಆಡಳಿತ ಯಂತ್ರದ ಮೂಲಕವಾಗಿ ನಾವಿದನ್ನು ಮಾಡಿಸಬೇಕು. ಇವತ್ತಲ್ಲ ನಾಳೆ ಇದರಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ನಾವು ಜನರಿಗೆ ಒಂದು ಭರವಸೆಯನ್ನು ಮೂಡಿಸಬೇಕಾಗಿದೆ. ಏನು? ಇಷ್ಟೆಲ್ಲ ನಿರ್ಬಂಧವನ್ನು ಜನರ ಮೇಲೆ ಹೇರಿದಾಗ ಹಾ, ಆರ್ಥಿಕವಾಗಿ ಅವರು ಕುಂಠಿತರಾದರೆ ನಿಮ್ಮ ಜೊತೆಗೆ ಆಡಳಿತ ಇದೆ. ಹೌದು. ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸುತ್ತೇವೆ. ನಿಮಗೆ ಕಾಲಕಾಲಕ್ಕೆ ಬೇಕಾದ ನೆರವನ್ನು ಆಡಳಿತದ ಮೂಲಕವಾಗಿ ಕೊಡುತ್ತೇವೆ. ಕೊಡ್ಲೇಬೇಕಾಗ್ತದೆ. ಈ ಭರವಸೆಯನ್ನು ನಾವು ಕೊಡದಿದ್ದೇ ಜನರು ನಿಯಂತ್ರಣಕ್ಕೆ ಒಳಪಡಲಿಕ್ಕೆ ಕೇಳಿಯಾರೆ? ಕೇಳಲಿಲ್ಲ. ಯಾಕಂದ್ರೆ ಸಾಮಾನ್ಯವಾದಂತಹ ಜನರಿಗೆ ಹ. ದಿನನಿತ್ಯ ಕೂಲಿಗೂ ಪರದಾಡಬೇಕಾದಂತಹ ಸ್ಥಿತಿ ಉಂಟು. ದೈನಿಂದವಾಗಿ ಕೂಲಿ ಮಾಡಿ ಬದುಕುವಂತಹ ವರ್ಗಕ್ಕೆ ಹ. ಒಂದು ದಿನ ಮನೆಯೊಳಗೆ ಕೂತ್ರೆ ಏನಾದೀತು ಅಲ್ವಾ? ಆ ಕಲ್ಪನೆ ಆಡಳಿತಕ್ಕೂ ಬೇಕು, ಹೌದು. ಅಲ್ವೇ? ಅದರ ಜೊತೆಗೆ ಹ. ಹಾದಿ ಬೀದಿಯಲ್ಲಿ ಉಗುಳುವಂತಹ ಒಂದು ಚಟ ಇದೆ ನಮ್ಮ ನಮ್ಮಲ್ಲಿ. ಹೌದಪ್ಪ. ನಮ್ಮಲ್ಲಿ ಸ್ವಚ್ಛತೆಯ ಅಭಿಯಾನಗಳನ್ನು ಎಷ್ಟೋ ಮಾಡಿದ್ದೇವೆ ನಾವು. ಇಲ್ಲ, ಆದ್ರೂ ಅದು ಜನರಿಗೆ ಮುಟ್ಲಿಲ್ಲ ಇನ್ನು ಕೂಡ. ಕೆಮ್ಮುವಾಗ ಸೀನುವಾಗ ಕರವಸ್ತ್ರವನ್ನು ಹಿಡಿಯುವುದಿಲ್ಲ. ಹ. ಇನ್ನು ಮುಂದಕ್ಕೆ ಅದನ್ನು ಕಡ್ಡಾಯಗೊಳಿಸಬೇಕು. ಎಲ್ಲರಲ್ಲೂ ಅಂಥವರಿಗೆ ಆಡಳಿತದ ಭಯವನ್ನು ಹುಟ್ಟಿಸಬೇಕು. ಹ. ಯಾರು ದಾರಿಯಲ್ಲಿ ಉಗುಳುತ್ತಾರೋ ಅವನಿಗೆ ದಂಡ ವಿಧಿಸಬೇಕು. ಕಾರಾಗೃಹವೇ ಬೇರೇನಲ್ಲ. ಹ. ಮತ್ತೆ ಯಾರು ಮುಖ ಕವಚವನ್ನು ಧರಿಸುವುದಿಲ್ವೋ ಹ. ಅವನಿಗೆ ಇಷ್ಟು ದಂಡ. ಇಂತಹ ಒಂದು ಶಾಸನವನ್ನ ಹ. ಕಟುವಾಗಿ ನೀವು ಎಲ್ಲ ಕಡೆಗೂ ಕೂಡ ಹ. ಜಾರಿ ಮಾಡಿದ್ದೇ ಹೌದಾಗಿದ್ರೆ ಹ. ಕೊರೋನಾದ ಭೀತಿಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಉಂಟು. ಕೊರೋನಾದಿಂದ ಒಮ್ಮೆಗೆ ನಾವು ಹೊರಗೆ ಬರಬಹುದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಹ. ಜನರು ಹೆಚ್ಚಿಗೆ ಸೇರದ ಹಾಗೆ ನೋಡಿಕೊಳ್ಳಬೇಕು. ನಿರ್ಬಂಧ. ಮನುಷ್ಯರಿಂದ ಮನುಷ್ಯರಿಗೆ ಒಂದು ರೀತಿಯ ಅಂತರ. ಹ. ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹ. ಯಾವುದೇ ರೀತಿಯ ಸಭಾ ಸಮಾರಂಭಗಳು, ಹ. ಮದುವೆ ಇತ್ಯಾದಿ ಸಮಾರಂಭಗಳನ್ನು ಮಾಡುವ ಹಾಗಿಲ್ಲ. ಒಮ್ಮೆಗೆ ಎಲ್ಲದಕ್ಕೂ ನಿಷೇಧ ಒಂದು ಹೇರಬೇಕು. ವೇಳೆ ಅನಿವಾರ್ಯವಾಗಿ ಮದುವೆ ಮಾಡಬೇಕು ಅಂತ ಇದ್ರೆ ಮನೆಯವರೇ ಸೇರಿಕೊಂಡು 10 ಜನ ಸೇರಿಕೊಂಡು ಮಾಡುವುದು. ನೀವೇ ಸೇರಿಕೊಂಡು ಅಲ್ಲೇ ಮುಗಿಸಿ ಬಿಡು ಅಂತ ಹೇಳುವುದು. ಬೇರೆಯವರನ್ನು ಕರೆದು ಊಟಕ್ಕೆ ಹಾಕ್ಲಿಕ್ಕಿಲ್ಲ. ಇಲ್ಲ. ಆಮೇಲೆ ಸಾರ್ವಜನಿಕ ಸಮಾರಾಧನೆಗಳು ನಡೀಲಿಕ್ಕಿಲ್ಲ. ಮಾದಕ ವಸ್ತುಗಳನ್ನು ಸೇವಿಸುವ ಹಾಗಿಲ್ಲ. ಹ. ಚರಾಯಿ, ಸೆರೆ ಹ. ಇಂತಹ
ಅದೆಲ್ಲವೂ ನಮ್ಮ ದೇಹದ ಶಕ್ತಿಯನ್ನು ಕುಗ್ಗಿಸುತ್ತದೆ. ಬುದ್ಧಿಯನ್ನು ಭ್ರಮೆಗೊಳಿಸುವಂತಹ ಹ. ಯಾವುದೇ ಪಾನೀಯಗಳನ್ನು ಸೇರಿಸುವ ಹಾಗಿಲ್ಲ ಸಾರ್ವಜನಿಕವಾಗಿ. ಹ, ಅದರ ಬಗ್ಗೆ ನಿರ್ಬಂಧವನ್ನು ಹೇರಬೇಕು, ಜನರಿಗೆ ಅರಿವು ಮೂಡಬೇಕು ಅಲ್ಲಿ ಕೂಡ. ಹೌದು. ಹ, ಹಾಗಾಗಿ ಸ್ವಯಂ ನಿಯಂತ್ರಣದಿಂದಲೇ ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ರೀತಿಯ ಒಂದು ವ್ಯವಸ್ಥೆ ಕರುನಾಡಿನಲ್ಲಿ ಆಗಲಿ, ಅದನ್ನು ಉಳಿದವರು ಆಚರಿಸ್ತಾರೆ. ಹ. ಹಾಗಿದ್ದರೆ ರಾಜ್ಯ ವೈದ್ಯರೇ, ಹ. ನಿಮ್ಮ ಎಲ್ಲ ವಿಷಯಗಳ ಆ ಒಂದು ಪರ್ಯಾಪ್ತ ವಿಷಯ ಏನು ಅಂತ ಹೇಳಿದರೆ, ಕೊರೋನಾ ಎನ್ನುವುದು ಸದ್ಯಕ್ಕೆ ಹೋಗುವುದಿಲ್ಲ. ಅದಕ್ಕೆ ಮದ್ದು ಕಂಡು ಹಿಡಿಯುವ ಪ್ರಯತ್ನಕ್ಕೆ ನಮ್ಮವರಿಂದ ವಿಶೇಷವಾದಂತಹ ಕೊಡುಗೆಗಳು ನೀಡಲ್ಪಡಲಿ. ಅಲ್ಲಲ್ಲಿ ಪ್ರಯೋಗಗಳು ನಡೆಯುತ್ತವೆ, ಹ. ನಾವು ಆದಷ್ಟು ನೋಡ್ತೇವೆ, ಹ, ನಮ್ಮ ರಾಷ್ಟ್ರ ನಾಯಕರು ನೋಡ್ತಾರೆ. ಹ, ಎಲ್ಲಿ ಯಾವಾಗ ಲಸಿಕೆ ಸಿದ್ಧ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಹ. ಏನಿದ್ರದ್ದು ಪ್ರಯೋಗಾತ್ಮಕವಾಗಿ ಇರ್ತದೆ ಹೊರತು ಪರಿಣಾಮದಲ್ಲಿ ಅದನ್ನು ಯಶಸ್ವಿ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಹ. ಆದರೂ ನಮ್ಮ ಪ್ರಯತ್ನ ಮುಂದುವರಿಯಲಿ. ಹೌದು. ಆ ಪ್ರಯತ್ನ ಮುಂದುವರಿಯುವುದರ ಜೊತೆಗೆ ಅಲ್ಲಿಯವರೆಗೆ ನಮಗೆ ನಾವೇ ನಿಯಂತ್ರಣ ಹೇರಿಕೊಳ್ಳುವಂತಹ ನೀವು ಎಲ್ಲ ಹೇಳಿದಂತಹ ವಿಷಯಗಳನ್ನು ಹಾ. ಅದನ್ನು ನಾನು ಪುನರಪಿ ಹೇಳುವುದಿಲ್ಲ, ಶಾಸನಾತ್ಮಕವಾಗಿ ಅದನ್ನು ಜನರಿಗೆ ತಿಳಿಯುವ ಹಾಗೆ ವ್ಯವಸ್ಥೆ ಮಾಡುತ್ತೇನೆ. ಅಲ್ಲಲ್ಲಿ ಡಂಗುರು ಹೊರಿಸಿದ ಸಾಕು. ಹ. ಮತ್ತೆ ನಮ್ಮಲ್ಲಿ ಮಾಧ್ಯಮಗಳು ಬಹಳ ಪ್ರಬಲವಾಗುಂಟು. ಬಹಳ ಪ್ರಬಲವಾಗಿ ಮಾಧ್ಯಮಗಳ ಮೂಲಕ ಹೋಗಬೇಕು. ಹ. ಮನೆಯಲ್ಲೇ ಕುಳಿತುಕೊಂಡು ಮಾಧ್ಯಮಗಳ ಮೂಲಕ ಜನರಿಗೆ ಸಂದೇಶವನ್ನು ಕೊಡುವಂತ ವ್ಯವಸ್ಥೆ ಉಂಟಲ್ಲ, ಹ. ಅದು ಎಗ್ಗಿಲ್ಲದೆ ನಡೆಯಬಹುದು. ಎಲ್ಲಿಗಿಲ್ಲದೆ ಎಲ್ಲರೂ ಇದನ್ನು ಮಾಡುವ ಮೂಲಕವಾಗಿ ಹಾ. ಜನರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗಬೇಕು, ನಮ್ಮ ರಕ್ಷಣೆ ನಮ್ಮ ಹೊಣೆ ಎನ್ನುವುದನ್ನು ಅವರು ತಿಳ್ಕೊಳ್ಬೇಕು. ಹಾ. ಮೊದಲಾಗಿ ಅವರು ನಮ್ಮೊಡನೆಗೆ ನಾವು ಭಾವಿಸಬೇಕು, ನನಗೆ ಕೊರೋನಾ ಸೋಂಕು ಇದೆ, ಆ ಮೂಲಕವಾಗಿ ಇನ್ನೊಬ್ಬನಿಗೆ ಹರಡಬಾರದು, ಎಚ್ಚರಿಕೆ ನನ್ನಲ್ಲಿಂದ ಆರಂಭ ಆಗಬೇಕು. ಹೌದು. ಹಾಗಿರುವಾಗ ಏನಾಗುತ್ತದೆ, ಹಾ. ಇನ್ನೊಬ್ಬರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರ್ತೇವೆ, ನಮ್ಮ ಬಗ್ಗೆ ಇನ್ನೊಬ್ಬನು ಎಚ್ಚರಿಕೆಯಿಂದ ಇರುವ ಹಾಗೆ ಆಗುತ್ತದೆ. ಮಹಾರಾಜರೇ, ಹ, ಈ ರೋಗವನ್ನು ನಾವು ಹೋಗಲಾಡಿಸುವಂತಹ ಸಂದರ್ಭದಲ್ಲಿ ಹ, ಜಾತಿ, ಧರ್ಮ, ಪಕ್ಷ, ಪಂಗಡ ಹ. ಈ ಯಾವುದು ಕಟ್ಟುಪಾಡು ನಮ್ಮಲ್ಲಿ ಇರಲಿಕ್ಕಿಲ್ಲ. ಯಾವ ಜಾತಿಯನ್ನು ಬಿಡುವುದಿಲ್ಲ ಇದು. ಮನುಕುಲದ ಉದ್ಧಾರವೇ ನಮ್ಮ ದೃಷ್ಟಿ. ಹ, ಮಾತ್ರ ಅಲ್ಲ, ಆರೋಗ್ಯ ಕರ್ಮಚಾರಿಗಳು ನಮ್ಮದಾದಂತಹ ಸ್ವಾಸ್ಥ್ಯಕ್ಕಾಗಿ ದುಡಿಯುವವರು, ಹ, ಅವರಿಗೆ ಗೌರವವನ್ನು ಕೊಡುವುದನ್ನು ನಾವು ಕಲಿಯಬೇಕು. ಹ, ಅವರು ಪರೀಕ್ಷೆಗೆ ಬಂದರೆ ಅದನ್ನು ನಿರಾಕರಿಸುವ ಹಾಗಿಲ್ಲ. ಹ, ಆಮೇಲೆ ಪೌರ ಕಾರ್ಮಿಕರಿದ್ದಾರೆ, ಹ. ಈ ತ್ಯಾಜ್ಯಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಹೋಗುವವರು, ಸ್ವಚ್ಛತೆಗಾಗಿ ದುಡಿಯುವವರು, ಅವರನ್ನು ಗೌರವದಿಂದ ಕಾಣಬೇಕು. ಹ. ರಕ್ಷಣಾ ವರ್ಗದವರಿದ್ದಾರೆ, ಹ, ಅವರಿಗೆ ಗೌರವವನ್ನು ಕೊಡಬೇಕು. ಹ. ದಾದಿಯರು, ವೈದ್ಯರುಗಳು, ಹ. ಅವರ ಬಗ್ಗೆ ಪೂಜ್ಯ ಭಾವನೆಯನ್ನು ನಾವು ತಾಳಬೇಕು. ಹ. ಇಂಥದ್ದು ಸಾರ್ವತ್ರಿಕವಾದಾಗ ಹ. ಈ ರೋಗದಿಂದ ಮುಕ್ತಿ ಖಂಡಿತ ಸಾಧ್ಯ ಇದೆ. ಅದರ ಜೊತೆಗೆ ನಮ್ಮದಾದಂತಹ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಪದ್ಧತಿಗಳು ಆಯುರ್ವೇದದಲ್ಲೂ ನಮ್ಮ ಇನ್ನೊಂದು ಶಾಸ್ತ್ರದಲ್ಲೂ ಇದೆ ಅಲ್ವೇ? ಹೌದು. ರಾಜವೈದ್ಯರಾಗಿ ನೀವು ಬಹಳ ಚೆನ್ನಾಗಿ ತಿಳಿದು. ಸಾವಯವ ವಸ್ತುಗಳನ್ನೇ ನಾವು ಉಪಯೋಗ ಮಾಡಬೇಕು. ಹ, ಬೇರೆ ಬೇರೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ತಯಾರಿಸಿ ಹ. ಯಾವುದೋ ಸಮಯದಲ್ಲಿ ಸಿದ್ಧವಾದಂಥ ವಸ್ತುಗಳನ್ನು ಶೀತಲೀಕರಣದಲ್ಲಿ ಇರಿಸಿಕೊಂಡು ಹ. ತಿನ್ನುವುದಲ್ಲ, ಬಿಸಿ ನೀರನ್ನು ಸೇವಿಸುವುದು, ಹ. ಆಗಾಗ ಬಿಸಿಯಾದ ವಸ್ತುಗಳನ್ನೇ ಸೇವಿಸುವುದು, ಹ. ಸಾವಯವ ವಸ್ತುಗಳನ್ನೇ ನಮ್ಮ ಆಹಾರವನ್ನಾಗಿ ನಾವು ಸ್ವೀಕರಿಸುವುದು, ಹ. ಇದು ಒಂದು ರೀತಿಯ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ವಸ್ತುಗಳಾಗುತ್ತವೆ. ಹ. ಆ ಮೂಲಕವಾಗಿ ರೋಗದಿಂದ ವಿಮುಕ್ತಿಯನ್ನು ಪಡೆಯುವುದಕ್ಕೆ ನಮಗೆ ಸಾಧ್ಯ ಇದೆ. ಆ ಮೂಲಕವಾಗಿ ಕೊರೋನಾವನ್ನು ನಿಯಂತ್ರಿಸುವಂತಹ ಎಲ್ಲ ಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಕಾಲಕಾಲಕ್ಕೆ ಮಾಡುತ್ತಾ ಹಾ. ನಿರ್ಬಂಧವನ್ನು ಹೇರುತ್ತಾ, ಈ ನಿರ್ಬಂಧ ಎಲ್ಲಿಯವರೆಗೆ ಇರುತ್ತದೆ ಅಂತ ಹೇಳಿದರೆ, ಈ ಕೊರೋನಾ ಎನ್ನುವಂತಹ ಆ ಒಂದು ಮಹಾಮಾರಿ ಎಲ್ಲಿಗೆ ನಮ್ಮಿಂದ ನಿಯಂತ್ರಣಕ್ಕೆ ಬರುತ್ತದೆಯೋ ಅಲ್ಲಿಯವರೆಗೆ ಈ ನಿರ್ಬಂಧಗಳು ಅನಿವಾರ್ಯ ಎಂದು ಜನರಿಗೆ ತಿಳಿಸುತ್ತಾ, ಇದು ಇವತ್ತು ನಾಳೆ ಮುಗಿಯುವಂಥದ್ದಲ್ಲ, ಇದು ದೀರ್ಘಾವಧಿಯಾದಂತಹ ಪ್ರಕ್ರಿಯೆ. ಹ. ಇದಕ್ಕೆ ಎಲ್ಲವರೂ ಕೂಡ ಒಪ್ಪಿಕೊಂಡು ಹ. ಸಮ್ಮತಿಸಿ ತಮ್ಮನ್ನು ತಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಹ. ಎನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಹ. ಎಲ್ಲರೂ ಸ್ವೀಕರಿಸುವ ಹಾಗೆ. ಎಲ್ಲರೂ ಸ್ವೀಕರಿಸುತ್ತಾ ಈ ಕೊರೋನಾ ಎನ್ನುವಂತಹ ಮಹಾಮಾರಿ ನಮ್ಮ ನಾಡಿನಿಂದ ನಾಶವಾಗಲಿ, ನಮ್ಮ ಹೊರ ರಾಷ್ಟ್ರಗಳಲ್ಲೂ ನಾಶವಾಗಲಿ ಎನ್ನುವಂತಹ ತಾತ್ಪರ್ಯದೊಂದಿಗೆ, ಎಲ್ಲರಿಗೂ ಶುಭವಾಗಲಿ ಎನ್ನುವಂತಹ ವಾಕ್ಯದೊಂದಿಗೆ ಈ ಸಮಾಲೋಚನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣವೇ? ಖಂಡಿತ. ಸರ್ವೇ ಜನಃ ಸುಖಿನೋ ಭವಂತಿ. ಎಲ್ಲರಿಗೂ ಶುಭವಾಗಲಿ. ಜಯ ಜಯ ಲೋಕದ ರಕ್ಷಕನೇ ಗೋವಿಂದ. ಜಯ ಜಯ ಲೋಕದ ರಕ್ಷಕನೇ, ಜಯ ಜಯ ವೈದ್ಯನಿಕಾಯನಿಗೆ. ಜಯ ಜಯ ಗಾನದ ಮಾಯೆಗೆ ದೇವಗೆ. ಜಯ
ನಮ್ಮ